ವೈಚಾರಿಕ ಚಿಂತನೆ ಮಾತ್ರದ್ದು ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ದೈವದೇವರ ಚಿಂತನದೊಟ್ಟಿಗೆ ಜಾತು ಪುರಾಣದ ಇತಿಹಾಸನ ನಮ್ಗೆ ಗೋಚಾರ ಇದೆ. ನಮ್ಮ ಹಿರಿಯಾಕಲ್ಲ ಒಂದೇ ಭಜನಾ ಮಂದಿರದ ಒಲ ಹಿಡಿದುಕೊಳ್ಳೊಂದು ತಾಲಮದ್ದಲದ ಊಟವನ್ನು ಕಟ್ಟದು ಆ ಪುರಾಣದ ಇತಿಹಾಸವನ್ನು ಮತ್ತು ಅಕಲ್ಲ ಉಲ ಹಿಡಿದು ಆತ್ಮ ಕೊಂಚ ಉನ್ನತವಾಯಿನಂಚಿನ ಸಂಸ್ಕಾರದ ಒಟ್ಟಿಗೆ ಆ ಪುರಾಣದ ಜ್ಞಾನವನ್ನು ಕೊರಿ ಪಟವೊಂದಿರ್ತೀರಿ ನಮ್ಮ ಹಿರಿಯಾಕಲ್ಲ ಅಂಚನೆ ಇಂಥ ಕಾಲಘಟ್ಟದಂತೆ ಮೌಢ್ಯತೆ ಬತ್ತನಿಂದ ಅಡಲ ಆಯ್ತು ಒಂಜಿ ಕೂಟದ ಒರಿಪೋಡು ಬಂದಿನ ಜೋಕುಲೆಗೆ ಮಾತ್ರ ಮಂಜಿ ಅಭಿಲಾಷ ಜೋಕುಲೆ ಜ್ಞಾನ ಕೊಡ್ತೊಂದಿದ್ದೇವೆ ಆ ಪರಂಪರೆ ಬುಲೆ ಉಂಡು ನಮ್ಮ ಹಿರಿಯ ಆಕಲ್ ಮಲ್ತೊಂಬೈದಿನಂಚಿನ ಕಟ್ಲೆಗ ಜೋಕು ಸಾಕ್ಷಿ ಅದಲ್ಲಿ ವಿಶೇಷವಾಯಿನಂಚಿನ ನನ್ನ ಏಕಾ ಭಜನೆ ಮತ ಪಡೆದು ಅತಿ ಉಲ್ಲಾಸುಡುಪುನಂಚಿನ ಅತಿ ಚೈತನ್ಯವರಿತೆ ಆಯ್ನಂಚಿನ ಶ್ರೀ ದುರ್ಗಾ ಪರಮೇಶ್ವರ ಪ್ರಸನ್ನ ಚಿತ್ತುಡುಪುಂಜಿನ ಉಲ್ಲಾದಿನ ಸಾನ್ನಿಧ್ಯುಡು ವಿಶೇಷವಾಯಿನದ್ದು ಇನಿತ ವರ್ಣೆ ಕರ್ಣ ಪರ್ವ ಪಂಪರಂಜಿನ ಪ್ರಸಂಗ ಆಮೇಲೆ ಅಂಚನೆ ನಂಗೆ ಜನ್ಮದ ಅತಿಥಿ ಆಯ್ನಂಚಿನ ಈ ಯಕ್ಷಗಾನದ ಒಂದು ತಾಳಮದ್ದಲದ ಒಂದು ಕೂಟವನ್ನು ನಮ್ಮ ಕಟ್ಟೊಂಬೈ ಆಯ್ತು ಮಾತ ಸಮಾಜ ಬಾಂಧವ್ಯರ ನಕಲೈತ ಪಾತ್ರ ಮಲ್ತನು ಇಮ್ಮೇಲೆ ಮಕ್ಕ ಮುಮ್ಮೇಲೆ ಎಂಚುಂಡ ಸಮಾಜ ಬಾಂಧವ್ಯರ ಪಾತ್ರ ಮಲ್ಪನಂಚಿನ ಯೋಗನು ಉಲ್ಲಾದಿ ಒದಗಾದ ಹತ್ರ ವಿದ್ಯೆ ಕಲ್ತಿನಾದ ಮುಗಿಯರಂಚಿ ఆయన ಅಂಚ ಒಂಜಿ ವೇದ ಅಥವಾ ಒಂಜಿ ಪುರಾಣ ಒಂಜಿ ಶಾಸ್ತ್ರ ಅಂತ ಬಂದಾಗ ಪರ್ವತ ಆಕಾರ ಹುಡುಕನವೇನು ಐಟುಪ್ಪುನಂಚಿನ ಸ್ಮೃತಿ ಪುರಾಣ ಮತ್ತು ಅಜತ್ತದು ಅವೇನು ಕಥಾರೂಪ ಕೊನತ್ತದು ನಂಗೆ ಮಾತರೆಗಳ ಧಾರವಾಹಿಗೆ ಕೊಡ್ತಾರೆ ಹತ್ರ ಸಂವಿಧಾನಡು ಆ ಕರ್ಣ ಮಹಾಭಾರತ ಒಂಜಿ ಪುರಾಣ ಕಥೆ ಇಟ್ಟು ಒಂಜಿ ಕರ್ಣ ಪರ್ವ ಪಂಪನಂಚಿನ ಒಂಜಿ ಪುರಾಣ ದೆತ್ತೊಂದು ಇನ್ನಿತ ದಿನ ಯಕ್ಷಗಾನದ ತಾಳಮದ್ದಲನಿ ಆ ವೇದಿಕೆಡೆ ಕೋಡೆ ಸಂಕೀರ್ತನ ಆಯ್ನಂಚಿನ ವೇದಿಕೆಡೆ ಪಿರ ಕರ್ಣಪರ್ವ ಪಂಪನಂಚಿನ ತಾಳಮದ್ದಲದ ಕೂಟ ನಡಬೆರಡು ಹತ್ರ ವಿಶೇಷವಾದ ಸ್ಮೃತಿ ಜ್ಞಾನನು ತಾಳಜ್ಞಾನನು ರಾಗಜ್ಞಾನನು ಅಂಚನೆ ಆ ವೇದಜ್ಞಾನ ದುರ್ಗಾ ಪರಮೇಶ್ವರ ಮನವಾದಾರಂತೆ ಗೋವಿಂದ ಹರಿ ಗೋವಿಂದ ಹಸತೋ ಸದ್ಗಮಯ ತಮಸೋ ಜ್ಯೋತಿರ್ಗಮಯ ಮೃತ್ಯೋ ಅಮೃತಂಗಮಯ ಓಂ ಶಾಂತಿ 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 ಸೊನ್ನೆಲು ಮಾತಾ ಗಣ್ಯಾತಿ ಗಣ್ಯರಕ್ಕೆ ಬ್ರಹ್ಮದರಿಯ ನಿಧಿವಾದಿಕರ ಸಮಾಜ ಸಂಘದಲ್ಲಿ ಸಹಭಾಗಿತ್ತು ವಿಶೇಷವಾದ ಕಾರ್ಯಕ್ರಮದ ಪುನರುಪತ್ತಾದ ಕಾರ್ಯಕ್ರಮ ನಮ್ಮ ಚಾಲನೆ ಕೊಡ್ತಾ ಕೆನ್ನಗ ಸುರುಕು ಕಲ್ಪುನಂಚಿನ ಜೋಕುಲು ఆయన గౌర ఎంకినాండల తప్పు ఉప్పులు ఇస్తున్న ఉనికల మట్టెలకు వాడంలో ఈ జోకులకు మాత్రమే ఆశీర్వాదం ఇస్తున్నాడు. ಈ ಪ್ರಸಂಗನು ತುಂಬ ನಡಪಾಯಿರಲಿರು ಸುರುತ್ತ ಭಾಗವತೆ ಅದು ಶ್ರೀಯುತ ನನಗೆ ಅಶೋಕ್ మీరు வந்து சால பிரதிபாதனைகள் கௌரவ பரமாபுரம் கேனுಂದ ರಂಗನ ಭಾಗವತಿರಾದ ಕೌಶಿಕ್ ಕತ್ತಲ್ಸ ಮೇರೆ ಈ ಪ್ರಸಂಗನು ದುಂಬುకొని ಏನಿದೆ ಅರೆಗಳ ವಿಶೇಷವಾದ ಸ್ವಾಗತ ಮತ್ತಮ್ಮ ಸಮಾಜ ಸಂಘದ ಪ್ರಧಾನ ಕಾರ್ಯದರ್ಶಿ ಕಿರಣ್ ಕುಮಾರ್ ಮೇರೆಗೆ ಸಾಲ ಬದುಕಾದ ಗೌರವಾರ್ಪಣೆ ಮಾಡುತ್ತೇವೆ.
ಕೌಶಿಕ್ ಸರ್ ಯುವ ಭಾಗವತರು ನಿಜ ದೇವರನ್ನು ಮತ್ತು ಸಮಾಜದಿಂದ ಆಶೀರ್ವಾದ ಅನೆಕ್ಕಿರು ಪಡೆದು ಗೌರವ ವಿಶೇಷ ಯುವ ಮದ್ದಲೆಗಾರರಾದ ಅಮೃತ್ ಗೋಳಿಪಲ್ಕೆ ಇವರಾದ ಸಾಟಿ ಕುಟುಂಬ ಆಶೀರ್ವಾದ ಮಕ್ಕಳು ಮಿಕ್ಕಲ್ ಶಾಲೆ ಸಾಲಪಲ್ಪ ಗೌರವ ಅರ್ಪಣೆ ಚೆಂಡೆ ಪಾದಕರಾದ ಕಾರ್ತಿಕ್ ಗಂಧಕಾಡ್ ಮೇರೆ ಯುವ ಕಲಾವಿದರು வந்து ಮಸ್ತ್ ವಿಶೇಷವಾದ ಸಾಂಸ್ಕೃತಿಕವಾದ ಧಾರ್ಮಿಕವಾದ ಮಸ್ತ್ ಚಟುವಟಿಕೆ ಕಾರ್ತಿಕ್ ಗಂಧಕಾಡ್ ಮೇರೆಗಳ ಸ್ವಾಗತ ಮಾಡ್ತಾರೆ ವಿನೋದ್ ಗಂಧಕಾಡ್ வந்து ಸಾಲಪರಿಪಾಲ ಗೌರವ ಅರ್ಪಣೆ ಮಾಡ್ಕೊಳ್ಳೋಕೆ ಉದಯ ಹೀರು ನಿರ್ವಹಣೆ ಸಾಲಪರಿ ಪಾದ ಗೌರವ ಅರ್ಪಣೆ ಮಾಡ್ತೀವಿ ಸ್ಥಳೀಯನ ಪಾತ್ರರು ಶ್ರೀಯುತ ಪುರುಷೋತ್ತಮ ಗೋಳಿಪಲ್ಕೆ ಬಹುಶಃ ಸಮಾಜ ಸಂಘನು ಒಂಜಿ ರಥ ಅಂದಂಡ ಅವಿನ ತುಂಬ ನಡಪವನಂಚಿನ ಕಾರ್ಯವಾಗ ಅವ ಅಧ್ಯಕ್ಷರಿಗೆ ಮಸ್ತುಂಡು ಅವೇನು ಎಂಚ ಈ ರಥ ನಡಪವನಿಂದ ಸ್ಥಳೀಯನ ಪಾತ್ರರು ಪಾತ್ರವಾದ ವಿಶೇಷ ಸಂದೇಶ ಕೊಡಿರಲಿದ್ದಾರೆ ಪುರುಷೋತ್ತಮ ಗೋಳಿಪಲ್ಕೆ ವಸಂತ್ ನೀವು ಬರ್ತದೆ ಅರೆ ಗೌರವ ಅರ್ಪಣೆ ಮಾಡ್ಕೊಡಂತ ಏನಮ್ಮ ಸಮಾಜ ಸಂಘದ ಲೆಕ್ಕ ಪರಿಶೋಧಕರನ್ನ ಯಜಮಾನರು ಸಮಾಜದ ಮತ್ತೆ ಭಾರಿ ಅಭಿಮಾನ ಮತ್ತು ಉಲ್ಲಾಸದಿಂದ ಗೌರವನೀಯ ನೆಂಚಿನ ಅಭಿಮಾನಿತ ವ್ಯಕ್ತಿತ್ವವನ್ನು ಅರೆಲ್ಲ ಒಮ್ಮೆ ಸಂದರ್ಭದಲ್ಲಿ ವೃದ್ಧ ಬ್ರಾಹ್ಮಣನ ಪಾತ್ರರು ಬಾಲಕಲಾವಿದೆ ಖುಷಿ ಕತ್ತಲ್ಸ ನಿರ್ವೇದಿಕದಲ್ಲಿ ಬರಲು ಸಾಲಬದ್ಧ ಪಾದ ಗೌರವ ಅರ್ಪಣೆ ಧನ್ಯವಾದ ಮೀರಕ್ಕ. ಅಂಚೆನ ಸ್ಥಿತಿನ ಮಹಾಬಲನೆ ಬರ್ತದೆ ಅದಕ್ಕೆ ಸಾಲ ಕೊಡುತ್ತದೆ ಅದನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮ ರೂಪಿಸಿಕೊಳ್ಳಲು ಆತ್ಮೀಯ ಮಾತ ಸಮಾಜ ಬಾಂಧವರೇ, ನಮ್ಮ ಮಾತ ಸಂಕಲ್ಪ ಮಾತಿನ ಪ್ರಕಾರ ಸುಂದರ
ಲಕ್ಷ್ಮೀ ನಾರಾಯಣ ಸಕಸುತ ಸಾಧಕ ಪಿತ್ತ ಪ್ರಚೋದಕ ಭುಜಗ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ವಾರಣ ವದನ ತ್ರೈಲೋಕ್ಯದು ಮೋಗದ ವಾರಣ ವದನ ಕಂಬುದೇವ ಗಮನಿ ಜಗದ ಪುರಹ ಆ ಆ ಆ ಆ ಲಂಬೋದರ ವಿದ್ಯಾಂಬುದೇ ಕುಂಭಜ ಗಂಧ ಭೈರವೇನು ತಾಪದ ಮಾಡಿದ ಲಂಬೋದರ ವಿದ್ಯಾಂಬುದೇ ಕುಂಭಜ ವಾರಣ ವದನ ತ್ರೈಲೋಕ್ಯದು ಮೋಗನ ವಾರಣ ವದನ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ತಿರಿದು ಸಂಸ್ತುತಿಸಿ ಅಂಬುಲಿಗೆ ಆತ್ಮನೆಗೆ ಕೈ ಮುಗಿದು ಅಂಬುಜಾದನ ವಾಣಿಯರ ಪದಾಂಬುಲಿಗೆ ಬುಡಬಡುತ್ತವ ನಿಮಿನಿ ಕಥಾಮೃತವ ಚಾಚಿರನು ಕರ್ಣ ದೈವಾಯತ್ತಂ ಕುಲೇ ಜನ್ಮ ಮದೀಯತ್ತಂತು ಪೌರುಷಃ. ಈ ಲೋಕದಲ್ಲಿ ನನ್ನ ಹುಟ್ಟು ಹೇಗಾಯಿತು, ಯಾರಿಂದಾಯಿತು, ಏಕಾಯಿತು ಎನ್ನುವುದು ಮುಖ್ಯವಲ್ಲ. ಜನ್ಮ ಎನ್ನುವಂಥದ್ದು ಭಗವದಿಚ್ಛೆ. ಆದರೆ ಒಂದು ದಿವಸ ಆತನ ಜನನ, ಆ ಲೋಕದ ಬೆಳಕನ್ನ ಆತ ಕಂಡ ಮೇಲೆ ಸಾವಿನ ನಂತರ ಆ ಸಾವಿನಲ್ಲಿವರೆಗೆ ಬದುಕಲ್ಲಿ ಏನು ಸಾಧಿಸಿದ, ಏನು ಶೋಧಿಸಿದ, ಜಗಕ್ಕೇನು ಬೋಧಿಸಿದ, ಇದು ಶಾಶ್ವತವಾಗುತ್ತದೆ. ಕರ್ಣನ ಬದುಕು ಹಾಗೆಯೇ ಹೋಯ್ತಲ್ಲ. ಲೋಕ ಸಮಸ್ತವು ಅವರ ಕರ್ಣಗಳಿಗೆ ಈ ಕರ್ಣ ಒಂದು ಆಹಾರವಾಗಿ ಹೋದನಲ್ಲ.
ಹೇ, ಯಾರ ನಾಲಗೆಯ ತುದಿಯಲ್ಲಿ ಸೂತ ಪಾಲಿತ ಪುತ್ರ ಎನ್ನುವಂತಹ ಕನಿಷ್ಠ ಮಾತುಗಳು ಕೂಡ ಬರುವುದಿಲ್ಲ. ಶಿಲೆಯೊಂದಕ್ಕೆ ಉಳಿಯ ಪೆಟ್ಟು ನಿರಂತರವಾಗಿ ಬಿದ್ದಾಗ ಅದು ಮೂರ್ತಿ ರೂಪಕ್ಕೆ ಬರ್ತದೆ, ಮೂರ್ತ ರೂಪವಾಗಿ ಅಭಿಷೇಚನವನ್ನ ಪಡೆಯುತ್ತದೆ. ಈ ಭಾಗ್ಯವು ನನಗೆ ಪ್ರಾಪ್ತಿಯಾಗುವುದಿಲ್ಲವೋ ಎನ್ನುವ ನೋವಿನಿಂದ ಕ್ಷಣಗಳನ್ನು ಕಳೆಯುವಂತಹ ಕಾಲ ಇತ್ತು, ದಿನಗಳನ್ನು ಕಳೆಯುವಂತಹ ಕಾಲ ಇತ್ತು. ಇದು ಯುಗಗಳೇ ಕಳೆದು ಹೋಗುತ್ತದೋ ಏನೋ. ಆದರೆ ನನ್ನ ಬದುಕಿಗೆ ಆಸರೆ ಯಾರು ಇಲ್ಲ ಎನ್ನುವಂತ ಸ್ಥಿತಿ ನಿರ್ಮಾಣ ಆದಾಗ, ರಾಧೆಯ ಸೂನುವಾಗಿ ಬೆಳೆದಾಗ ನನ್ನ ಬದುಕಿಗೊಂದು ನೆಲೆ ಸಿಕ್ಕಿತಲ್ಲ. ಸಾಗರದ ಮಧ್ಯೆ ಕಂಗೆಟ್ಟ ನಾವಿಕನಿಗೆ ದೀಪಸ್ತಂಭವೊಂದು ಒದಗಿ ಬಂದಂತೆ ಬದುಕಿನ ಬೆಂಗಡೆಯಲ್ಲಿ ಬಾಡಿ ಬಸವಳಿದಂತಹ ಮಾನವನಿಗೆ ಅಮೃತತ್ವದ ಸಿಂಚನವಾದಂತೆ ಸಚ್ಚಿದಾನಂದದ ರಸಕಾರಂಜಿ ಹರಿದು ಬರುವಂತೆ ರನ್ನಗನ್ನಡಿಯಲ್ಲಿ ನೋಡಿದ ಪ್ರತಿಬಿಂಬದಂತೆ ನನ್ನ ಬದುಕುಗೊಬ್ಬ ಪ್ರತಿಬಿಂಬವನ್ನು ಕಾಣಿಸುವಂತ ದಾತಾರ ಬಂದರಲ್ಲ. ಸೂತನ ಮಗ ಇವನಿಗೆಂತನ ಅರ್ಹತೆ ಎನ್ನುವಂತ ಪ್ರಶ್ನೆ ಬೇರೆ ಬೇರೆ ವಿಭಾಗಗಳಲ್ಲಿ ಕಾಣಿಸಿಕೊಂಡಿತು. ಪರೀಕ್ಷಾರಂಗ ಮುಂದಡಿ ಇಟ್ಟು ದ್ರೌಪದಿ ಸ್ವಯಂವರ, ಆ ಸಂದರ್ಭದಲ್ಲಿ ಸೂತನಿಗೆ ಅರ್ಹತೆ ಇಲ್ಲ ಎನ್ನುವ ಕಾಲದಲ್ಲಿ ಅಂಗರಾಜ್ಯದ ಅಧಿಕಾರವನ್ನ ಕೊಟ್ಟವ ನನ್ನ ಮಿತ್ರ, ಪ್ರಾಣಮಿತ್ರ. ಎಲ್ಲರೂ ದುರ್ಯೋಧನ 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 ಎಂದು ಹೇಳಿದರೆ ಸುಯೋಧನನಾಗಿ ನಿರಂತರವಾಗಿ ಹೃದಯದಲ್ಲಿಟ್ಟವ ನಾನು. ಸುಯೋಧನನ ಕರುಣೆಯ ಭಿಕ್ಷೆ ಇದುವರೆಗೆ ಕರ್ಣನನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ನನ್ನ ಶರೀರದಲ್ಲಿ ಇರುವಂತದ್ದು ಸುಯೋಧನ ಅನ್ನದ ಋಣ, ಆತನ ಕರುಣೆಯ ಋಣ. ಅದರ ಮುಂದೆ ಯಾವುದೂ ಇಲ್ಲ ಎನ್ನುವುದನ್ನು ದೃಢವಾಗಿ ಸಂಕಲ್ಪ ಮಾಡಿದ್ದೇನೆ. ಕುರುಕ್ಷೇತ್ರದ ಯುದ್ಧ ಬಹು ನಿರೀಕ್ಷಿತ ಯುದ್ಧ ಬಂದು ಬಿಟ್ಟಿತಲ್ಲ. ಯುದ್ಧ ಆರಂಭದಲ್ಲಿ ಯಾರು ಸೇನಾಧಿಪತ್ಯವನ್ನು ಪಡೆಯುವುದು ಎನ್ನುವ ಕಾಲದಲ್ಲಿ ತೊಗಲು ಸಡಿಲಿದ ಮುದುಕ ಕದನ ಕಲಿಗಳನ್ನುಳಿದು ಎನ್ನುವ ಹಾಗೆ ಭೀಷ್ಮಾಚಾರ್ಯರಿಗೆ ಆ ಪಟ್ಟವನ್ನು ಕೊಡುವಾಗ, ಸಾರಥ್ಯವನ್ನು ಕೊಡುವಾಗ ಆಕ್ಷೇಪಿಸಿದವನ ನಾನಾವುದು. ಶಸ್ತ್ರ ಸನ್ಯಾಸವನ್ನು ಮಾಡಿದ್ದೇನೆ. ಆದರೆ ತದನಂತರ ಇದೀಗ ಆ ಸೇನಾಧಿಪತ್ಯ ನನಗೆ ಒಲಿದು ಬಂತು. ಭೀಷ್ಮರು ಗತಿಸಿದ ಮೇಲೆ, ದ್ರೋಣರು ಗತಿಸಿದ ಮೇಲೆ ಒದಗಿ ಬಂತಲ್ಲ, ಇದು ಬಂದದ್ದು ನನ್ನ ಕಾಯಕಕ್ಕೆ. ಇದು ಆ ದುರ್ಯೋಧನನಿಗೆ ನಾನು ಸೇವೆಯಾಗಿ ಸಮರ್ಪಿಸಬೇಕಾದಂತಹ ಆತನ ಅನ್ನದ ಋಣಕ್ಕೆ. ನನಗೊಂದು ಶಾಪದ ಹಂಗಿದೆ, ಶಾಪದ ನ್ಯೂನ್ಯತೆ ಇದೆ. ವಿದ್ಯಾಭ್ಯಾಸಕ್ಕಾಗಿ ನಾನು ಹೋದ ಸಂದರ್ಭದಲ್ಲಿ ಕೊಟ್ಟರಲ್ಲ ಗುರುಗಳು ಶಾಪ. ನಾನು ಏನು ಎನ್ನುವುದು ಅವರು ಪ್ರಾಥಮಿಕವಾಗಿ ತಿಳಿಯದೆ ಕಟ್ಟಗಳಿಗೆ ಕೊಟ್ಟದ್ದು ಶಾಪ. ನನ್ನ ತೊಡೆಯನ್ನು ದುಂಬಿಯೊಂದು ಕಚ್ಚಿ ರಕ್ತ ಒಸರುತ್ತಿತ್ತು. ಗುರುಗಳನ್ನು ನನ್ನ ಜಂಗೆಯಲ್ಲಿ ಮಲಗಿಸಿ ಅವರಿಗೆ ನಿದ್ರೆಗೆ ಅವಕಾಶವನ್ನು ಕಲ್ಪಿಸಿದಾಗ, ರಕ್ತದೋಕುಳಿಯಾದಾಗ ಯಾವುದೇ ಕಾರಣಕ್ಕೆ ಬೆಚ್ಚದೆ ಬೆದರದೆ ಗುರುಗಳ ನಿದ್ರಾಭಂಗವಾಗಬಾರದಲ್ಲ. ಅದಕ್ಕೋಸ್ಕರ ಪರಶುವನ್ನ ಹಿಡಿದಂತಹ ಪರಶುರಾಮರಿಗೆ ಎಳ್ಳಿನಿತು ನಿದ್ರಾಭಂಗವಾಗಬಾರದು ಅನ್ನುವ ಕಾಯಕಕ್ಕೆ ಅಡಿಯಿಟ್ಟಾಗ ರಕ್ತ ತರ್ಪಣದಿಂದ ಎಚ್ಚೆತ್ತಂತ ಎದ್ದು ನಿಂತು ಯಾವುದೇ ಕಾರಣಕ್ಕೂ ಪ್ರಶ್ನಿಸದೆ ನೀನು ಕ್ಷತ್ರಿಯ ಎನ್ನುವುದನ್ನು ಅಡಗಿಸಿಟ್ಟಿದ್ದಿ, ನನ್ನಲ್ಲಿ ಸುಳ್ಳನ್ನು ಹೇಳಿದ್ದಿ ಎನ್ನುವುದಕ್ಕೆ ಶಾಪವನ್ನೇ ಕೊಟ್ಟು ನಾನು ಕೊಟ್ಟಂತ ವಿದ್ಯೆ ನಿನಗೆ ಫಲಿಸದೆ ಹೋಗಲಿ, ಶಸ್ತ್ರವನ್ನ ಸಂಧಾನ ಮಾಡುವ ಸಂದರ್ಭದಲ್ಲಿ ಅದು ಮರೆತು ಹೋಗಲಿ ಎನ್ನುವಂತ ಶಾಪವನ್ನೇ ಕೊಟ್ಟು ಬಿಟ್ರಲ್ಲ. ಆ ಶಾಪವೇ ನನಗೆ ನೋವಾಗಿ ಕಣ್ಣೀರಿನಿಂದ ಅವರ ಪಾದವನ್ನು ತೊಳೆದಾಗ ಕರುಣಾಪೂರಿತರಾಗಿ ಕೊಟ್ಟ ಶಾಪವನ್ನ ಹುಸಿಗೊಳಿಸುವುದಕ್ಕಾಗುವುದಿಲ್ಲ. ಕರುಣ, ಇದಕ್ಕೊಂದು ಉಪಾಯವನ್ನು ಹೇಳುತ್ತೇನೆ, ಪರಿಮಾರ್ಜನೆಯನ್ನು ಹೇಳುತ್ತೇನೆ. ಶಲ್ಯ ಸಾರಥ್ಯದಲ್ಲಿ ನೀನು ವಿಜೃಂಭಿಸ್ತಿ, ಆವಾಗ ನೀನು ಗೆಲುವನ್ನ
ಕಾಣುತ್ತಿ. ಒಪ್ಪಿಕೊಂಡೆ, ಸಂತೋಷಪಟ್ಟೆ. ಇವತ್ತು ರಥದ ಸೂತತ್ವವನ್ನ, ಶಲ್ಯರನ್ನ ಸಾರಥಿಯನ್ನಾಗಿ ತರುವಲ್ಲಿ ನನ್ನ ಯಜಮಾನ ಯಶಸ್ವಿಯಾದ. ಎಲ್ಲಿಯ ಮಾದ್ರೇಶ, ಎಲ್ಲಿಯ ಕರ್ಣ, ಇವತ್ತು ಸೂತತ್ವವನ್ನ ಅವರು ಏರಿ ಬರುವುದಕ್ಕೆ ಇವತ್ತಿಗೆ ಕುರುಕ್ಷೇತ್ರದ ಸಮರಾಂಗಣದ 17 ದಿನ ಕಳೆದು ಹೋಯಿತು. 17ನೇ ದಿನಕ್ಕೆ ಬಂದೆ. 16 ದಿನ ಕಳೆದು 17ನೇ ದಿನಕ್ಕೆ ಬಂದಿದ್ದೇನೆ. ನೋವುಗಳು ಮಡುಗಟ್ಟಿವೆ. ಕ್ಷತ್ರಿಯನಿಗೆ ನೋವು ಸಾಮಾನ್ಯ. ನೋಡಬಾರದೆ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳುವಂತ ಈ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಧರ್ಮ ಎಲ್ಲಿದೆ ಎನ್ನುವಂಥದ್ದನ್ನು ಸೂರ್ಯನ ಬೆಳಕಲ್ಲೂ ಕಾಣದ ಪರಿಸ್ಥಿತಿ ಆಯ್ತಲ್ಲ. ದುರ್ಯೋಧನನ ಅನುಜನನ್ನ, ಸುಯೋಧನನ ಅನುಜನ ಎದೆಯನ್ನ ಸೀಳಿ ಕರುಳನ್ನ ಕೊರಳಿಗೆ ಹಾಕಿ ರಕ್ತವನ್ನ ಕುಡಿದು ಬಿಟ್ಟನಲ್ಲ. ಆ ನೋವು ನನ್ನ ಯಜಮಾನನಿಗೆ ಎಷ್ಟಾಯಿತು. ಯಜಮಾನನ ಕಣ್ಣಲ್ಲಿಳಿದಂತ ನೀರು, ನೋವು, ಅದು ನನಗೆ ಆಘಾತವಾಗುತ್ತದೆ. ಪುತ್ರ ಶೋಕ ನಿರಂತರ, ಎಲ್ಲಾ ವಿಯೋಗವನ್ನು ಸಹಿಸಬಹುದು. ನಿನ್ನೆ ದಿನ ನನ್ನ ಮಗನಾದಂತಹ ವೃಷಸೇನ ಕಳೆದು ಹೋದನಲ್ಲ. ಎಲ್ಲ ಚಿಂತೆಯೊಂದಿಗೆ ಸಮರಾಂಗಣಕ್ಕೆ ಬರುವಾಗ, ಪ್ರಾತಃ ಕಾಲಕ್ಕೆದ್ದಾಗ ಕೆಸರಲ್ಲಿರುವಂತಹ ತಾವರೆಗೆ ಯಾವ ರೀತಿ ಸೂರ್ಯರಶ್ಮಿ ಬಿದ್ದಾಕ್ಷಣ ದಶ ದಿಕ್ಕುಗಳಿಗೆ ಏಕರೂಪವಾಗಿ ದಳವನ್ನು ಅರಳಿಸಿ ತನ್ನ ಕರ್ತವ್ಯವಿದು, ತನ್ನ ಕಾಯಕವಿದು ಎನ್ನುವುದನ್ನು ನಿರೂಪಿಸುತ್ತದೋ, ಅದೇ ರೀತಿ ಯುದ್ಧವನ್ನ ಕಂಡಾಗ ಯುದ್ಧಾಧ್ಯಕ್ಷಿಗೆ, ಹುಲ್ಲನ್ನು ಕಂಡಾಗ ಹಸುವಿಗೆ ಆಗುವಂತಹ ಸಂತಸದಿಂದ ಸಮರಾಂಗಣಕ್ಕೆ ಬಂದಿದ್ದೇನೆ. ಸಮರಾಂಗಣಕ್ಕೆ ಬಂದರೆ ಸಾಲದಲ್ಲ, ಇವತ್ತು ಯಾವ ನನ್ನ ಜೀವಮಾನದ ಕನಸೆನ್ನುವುದಿದೆಯೋ, ಯಾರು ನನ್ನ ಶತ್ರು ಅಲ್ಲ, ಅದಕ್ಕಿಂತಲೂ ನನ್ನ ಸಾಯಕದ ವಿದ್ಯೆಗೆ ಶತ್ರು ಆಗಿದ್ದಾನು. ಅರ್ಜುನ, ಗಾಂಡೀವ, ಪಾರ್ಥ, ಆತನ ಎದುರಿಗೆ ಹಾರಲಿರುತ್ತ ನೋಡೋಣ. ಯಾಕೆ ಗೊತ್ತಾ? ಯಾಕೆ? ನೀನು ಹಸ್ತಿನಾವತಿಗೆ ಬರುವ ಕಾಲಕ್ಕೆ ನಾವು ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಪರಿಚಾರಗಳಲ್ಲಿ ಪರೀಕ್ಷೆ ಮಾಡುವಂತಹ ಕಾಲ, ಆ ಕಾಲಕ್ಕೆ ನಿನ್ನ ಪ್ರವೇಶವಾಯಿತು. ಖಂಡಿತ. ಧೂಮಕೇತು ಬಂದ ಹಾಗಾಯಿತು ನಮ್ಮ ಹಸ್ತಿನಾವತಿಗೆ. ಆವಾಗಲೇ ಆಲೋಚನೆ ಮಾಡಿದ್ದಾರೆ, ಎಲ್ಲಿಂದ ಬಂದ ಇವ? ನಮ್ಮವರು ಆಲೋಚನೆ ಮಾಡಿದ್ರು, ಇವ ಯಾರು? ಪರೀಕ್ಷಾರಂಗದಲ್ಲಿ ನಾವು ನಮ್ಮದಾದಂತಹ ಶಾಸ್ತ್ರ ಪ್ರಯೋಗವನ್ನು ತೋರಿಸುವ ಕಾಲಕ್ಕೆ ನಾನೇನು ಮಾಡಿದ್ದೇನೋ ಅದನ್ನು ನೀನು ತೋರಿಸಿಕೊಟ್ಟುವ ಕಾಲಕ್ಕೆ ದ್ರೋಣಾಚಾರ್ಯರು ಹೇಳಿದ್ದುಂಟು, ನಮ್ಮ ಅಣ್ಣನಾದಂತಹ ಭೀಮಸೇನ ನೀನು ಯಾರು? ಅರ್ಜುನನಿಗೆ ಪ್ರತಿಸ್ಪರ್ಧಿ ಹೇಗೆ ಆಗ್ತೀಯ ಕೇಳುವ ಕಾಲಕ್ಕೆ ನೀನು ಸಿಕ್ಕಿದ್ದು ನನಗೆ ಸೂತಪುತ್ರ, ನತಮಸ್ತಕನಾದೆ ನಾನು ಅಲ್ವೇ? ಆದರೂ ನಿನ್ನನ್ನು ಹೇಗೆ ನಿನ್ನನ್ನು ಸೇರ್ಪಡೆಗೊಳಿಸುವುದು? ಒಂದು ಸಂವಾದಕ್ಕೆ
ಆ. ಸಮರಕ್ಕೆ ಹ್ಮ್. ಸಂಬಂಧಕ್ಕೆ ಒಂದು ಯೋಗ್ಯತೆ ಬೇಕು, ಸಮಾನತೆ ಬೇಕು. ಸಮಾನತೆ ಬೇಕು. ಹ್ಮ್. ಎಲ್ಲಿಂಟು ನಿನ್ನಲ್ಲಿ ಸಮಾನತೆ ಹಾ. ಎನ್ನುವ ನನ್ನ ಅಣ್ಣ ಭೀಮಸೇನ ಕೇಳುವ ಕಾಲಕ್ಕೆ ಹ್ಮ್. ನಮ್ಮವನಾದಂತ ದುರ್ಯೋಧನ ಮಾತು ಬಾರದವನಾಗಿ ಮೂಕ ವಿಸ್ಮಿತನಾಗಿದ್ದೆ. ನೀನು ಹ್ಮ್. ದುರ್ಯೋಧನ ಏನು ಮಾಡಿದ? ಏನು ಮಾಡಿದ? ದೂರಾಲೋಚನೆ ಮಾಡಿಕೊಂಡು ಹ್ಮ್. ಅರ್ಜುನನಿಗೆ ಒಬ್ಬ ಪ್ರತಿಸ್ಪರ್ಧಿ ಸಿಕ್ಕಿಲ್ಲ ಅನ್ನುವ ಯೋಚನೆಯನ್ನು ಮಾಡಿದಂತ ದುರ್ಯೋಧನ ಹ್ಮ್. ನಿನ್ನನ್ನು ಅಂಗಾಧಿಪತಿಯನ್ನಾಗಿ ನೇಮಿಸಿದ. ಹಾ. ಆ ಕಾಲಕ್ಕೆ ನನಗೆ ಪ್ರತಿಸ್ಪರ್ಧಿ ಆಗ್ತಾನೆ ಎಂಬುದಾಗಿ ಆಲೋಚನೆ ಮಾಡಿದಂತ ದುರ್ಯೋಧನ ಹ್ಮ್. ಅಂಗಾಧಿಪತಿಯನ್ನು ಕೊಡುವ ಕಾಲಕ್ಕೆ ಆ. ನೀನು ಸಿಕ್ಕಿದ್ದಿ. ಆತನ ಹೃದಯ ಶ್ರೀಮಂತಿಕೆ. ಹೌದಲ್ವಾ? ಹ್ಮ್. ಆವತ್ತು ನಾವು ನೋಡಿದ್ದು ನೀನು ಆ. ಸುತನೇ. ಹ್ಮ್. ಆವಾಗ ಎಲ್ಲರೂ ನೋಡಿದ್ದು ಹ್ಮ್. ನೀನಿಷ್ಟು ಮಾಡುವಾಗ ಸೂತನಿಗೆ ಇಷ್ಟು ವಿದ್ಯೆ, ಇಷ್ಟು ಶಕ್ತಿ, ಇಷ್ಟು ಸಾಮರ್ಥ್ಯ ಎಲ್ಲಿಂದ ಬಂತು? ಹಾ. ಪ್ರಶ್ನೆಯಾಗಿ ಉಳಿದು ಇವತ್ತಿನವರೆಗೆ ಕಾರಣ ನೀನು ಉಳಿಯಿತೆ. ಉಳಿದಿದ್ದು ನನಗೆ ನೀನು ಯಾರು ಎಂಬುದಾಗಿ ಆಕಾಶದಿಂದ ಧರೆಗೆ ಉಳಿದ್ಯಾ ಅಲ್ಲ ನೆರೆಯಿಂದ ತೇಳಿ ಬಂದ್ಯಾ ಎನ್ನುವುದು ಇಷ್ಟರವರೆಗೆ ನಮಗೆ ಗೊತ್ತೇ ಆಗಲಿಲ್ಲ. ಗೊತ್ತಾಗಲಿಲ್ಲ. ನೀನು ಪ್ರಶ್ನೆಯಾಗಿ ಉಳಿದಿದ್ದಿ. ಆಮೇಲೆ ನಮಗೆ ಸಿಕ್ಕಿದ್ದು ಹೊರಗಿನ ಮನೆಯೊಳಗೆ ನಾವು ಹಾಕಿದಂತಹ ದುರ್ಯೋಧನ ಸುಟ್ಟ ಕಾಲಕ್ಕೆ ಸುರಂಗ ಮಾರ್ಗವನ್ನು ಸೇರಿ ಕಾಡಿನೊಳಗೆ ಬಂದು ದ್ರುಪದ ರಾಜರಲ್ಲಿಗೆ ಹೋಗುವಾಗ ದ್ರೌಪದಿ ಸ್ವಯಂವರ ಆಗುವಂತ ಕಾಲಕ್ಕೆ ಅಲ್ಲಿ ನೀನು ಬಂದಿದ್ದೀಯ. ಕಾರಣ ನಿನ್ನನ್ನು ನೋಡಿದಂತಹ ದ್ರೌಪದಿಯನ್ನು ಹೇಳಿದ್ರು ಸೂತ ಪುತ್ರ ನಾನು ಮದುವೆ ಆಗಲಾರೆ ನಾಹಂ ವರಯಾಮಿ ಸೂತಃ ಅಲ್ಲವೇ ಹೇಳಿದಂತ ಕಾಲಕ್ಕೆ ಆವಾಗ ನೋಡಿದ್ದು ನಾನು. ಮತ್ತೆ ಅಲ್ಲಲ್ಲಿ ನೀನು ಸಿಕ್ಕಿದ್ಯಾ. ಕಲಹ ಹೌದು ನೀನು. ಒಂದು ವಿಷಯ ಹೇಳ್ತೇನೆ. ಏನು? ನೀನು ಬರುವ ಕಾಲಕ್ಕೆ ನಮ್ಮಲ್ಲಿ ದಾಯಾದಿ ಮಾಸ್ತರ ನಮ್ಮಲ್ಲಿ ಇದ್ದಂತಹ ಒಂದು ವೈಷಮ್ಯ ಅದಕ್ಕೆ ಅಗ್ನಿ ಎಣ್ಣೆ ಎಲ್ಲ ತುಪ್ಪ ಸುರಿದ ಹಾಗೆ ಆಯ್ತು. ನಿನ್ನ ಆ ಕಾಲಕ್ಕೆ ನಿನಗೆ ತಣ್ಣಗಾಗಿಸುವ ಸಾಮರ್ಥ್ಯವು ಸಮರವಹಿಸುವ ಸಾಮರ್ಥ್ಯವು ಇತ್ತು. ಅದನ್ನು ಬಿಟ್ಟು ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡಿದ್ಯಾ. ನೀನು ಬೆಳೆದಿ ಮಕ್ಕಳಾಗಿದೆ, ಮದುವೆಯಾಗಿ ಮಕ್ಕಳಲ್ಲಿ ಇಷ್ಟು ಬೆಳೆದಿದ್ಯಾ. ಏನು ನಿನ್ನ ಸಾಮರ್ಥ್ಯ ಏನು ಮಾಡ್ಲಿಕ್ಕೆ ನನ್ನ ಎದುರಲ್ಲಿ? ಅರ್ಜುನ, ನಿನ್ನ ಮಾತುಗಳನ್ನ ಕೇಳುವಾಗ ನಗಬೇಕೋ ಅಳಬೇಕೋ ಒಂದು ಅರ್ಥವಾಗುವುದಿಲ್ಲ. ಯಾಕೆ? ಎಲ್ಲವೋ ಸೂತನ ಮಗನೇ, ಸೂತನ ಮಗನೇ. ಹೌದು. ಸ್ವರ್ಗಲೋಕವನ್ನ ಆರೋಹಣ ಮಾಡಿದವ ನೀನು, ದಶನಾಮಾಂಕಿತ ನೀನು, ಕುಂತಿ ಸೂನು ನೀನು, ಪೃಥೆಯ ಗರ್ಭವನ್ನ ಸಾರ್ಥಕಗೊಳಿಸಿದವ ನೀನು. ನಿನ್ನ ಮಾತುಗಳಲ್ಲಿ ಸ್ವಲ್ಪ ಅಳತೆ ಇರಬೇಕು. ಯಾಕೆ? ಎಲ್ಲವೋ ಸೂತನ ಮಗನೇ ಅಂತ ನೀನು ಕೇಳಬೇಕಂತಿದ್ರೆ ನಾನು ಸೂತನ ಮಗ ಹೌದು ಅಲ್ಲವೋ ಎನ್ನುವುದು ನಿನಗೆ ನಿನ್ನ ಹೃದಯವನ್ನ ತಟ್ಟಿ ನೋಡಬೇಕು. ನನ್ನ ಪೂರ್ವ ಅಪರಗಳು ನಿನಗೆ ಗೊತ್ತಿಲ್ಲದೆ ಇದ್ರು ಹೊಳೆಯಲ್ಲಿ ತೇಲಿ ಬಂದ ಮಗುವು ಗೊತ್ತಿದೆ ನನಗೆ. ಹಾಗಾದರೆ ಸೂತ ಪಾಲಿತ ಪುತ್ರ ಎನ್ನುವುದನ್ನು ನೀನು ಹೇಳಬೇಕಾಗಿತ್ತು. ಆದರೆ ಎಲ್ಲವೋ ಸೂತನ ಮಗನೇ ಇದನ್ನು ಯಾಕೆ ನೀನು ಉಚ್ಚರಿಸುತ್ತೀ? ಅದು ತಪ್ಪು ಅಂತ ನಾನು ಆಕ್ಷೇಪ ಮಾಡುವುದಲ್ಲ. ಯುದ್ಧ ರಂಗಕ್ಕೆ ಬಂದಾಗ ಮುಖಾಮುಖಿಯಾಗಿ ನಿಂದಾಗ ಮೂದಲಿಸುವಂತದ್ದು ಯುದ್ಧ ಧರ್ಮ. ಕರ್ಣ ಭೀಷ್ಮಾಚಾರ್ಯ ಹೇಳಿದ್ರಂತೆ ಇವ ಕರ್ಣ ಯಾರಿಗೋ ಕ್ಷತ್ರಿಯನಿಗೆ ಹುಟ್ಟಿದವನಿರಬೇಕು. ಆ ಕಾಲಕ್ಕೆ ಅವರು ಹೇಳಿದ್ದು ಎಷ್ಟು ಸತ್ಯವೋ ಸುಳ್ಳು ಗೊತ್ತಿಲ್ಲ. ನಾವು ಇಷ್ಟವರೆಗೆ ನಿನ್ನನ್ನು ಹೇಗೆ ಎಣಿಸಿಕೊಂಡದ್ದು ಸುತನೇ ನೀನು. ಹಾಗೆ ಇರಲಿ. ಹಾಗೆ ಇದ್ದರೂ ಕೂಡ ಸೂತ ಪಾಲಿತ ಪುತ್ರ ಎನ್ನುವುದನ್ನು ಒಪ್ಪಿಕೊಳ್ತೇನೆ. ರಾಧೇಯನ ಯಾಕೆ ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ಪೆಟ್ಟಿಗೆಯಲ್ಲಿ ಎಲ್ಲವನ್ನೂ ತುಂಬಿಸಿಟ್ಟು ಕಳಿಸಿಕೊಟ್ಟಂತಹ ಮಗುವನ್ನ ಮಾತ್ರ ಮಮತೆಯಿಂದ ಪಾಲಿಸಿ ಪೋಷಿಸಿದ್ದಾರೆ ನನ್ನ ಸಾಕು ತಾಯಿ ರಾಧೆ. ಆದರೆ ಒಂದು ಕಾಲದಲ್ಲಿ ನಿನ್ನ ಈ ಚುಚ್ಚು ಮಾತುಗಳು ನನಗೆ ನೋವಾಗ್ತಾ ಇತ್ತು. ಆದ್ರೆ ಈಗ ಆಗುವುದಿಲ್ಲ. ಯಾಕೆ? ಅಭ್ಯಾಸವಾಗಿ ಹೋಗಿದೆ. ನನ್ನನ್ನು ಚುಚ್ಚುವುದಕ್ಕಾಗಿ, ನನ್ನನ್ನು ನಿಂದಿಸುವುದಕ್ಕಾಗಿ, ನನ್ನನ್ನು ಕನಿಷ್ಠವಾಗಿ ಸೋಲಿಸುವುದಕ್ಕಾಗಿ ಒಂದೇ ಅಸ್ತ್ರ ಉಳಿದಿರುವುದು ನಿಮ್ಮಲ್ಲಿ. ನನ್ನ ಕುಲದ ನಿಂದನೆ, ನನ್ನ ಕುಲದ ಪೂರ್ವ ಅಪರಗಳನ್ನು ತಿಳಿಯದೆ
ನಿಂದಿಸುವಂತ ಗುಣ ಹಾ. ಇದೆಲ್ಲ ಮುಗಿಯಿತು. ಅರ್ಥ ಮಾಡಿಕೊಳ್ಬೇಕು. ಹಾ. ಒಂದು ನನ್ನನ್ನು ಸೂತನ ಮಗನೇ ಎನ್ನುವುದನ್ನು, ಹಾ. ಇನ್ನೊಂದು ನಿನ್ನನ್ನು ನೀನು ಕೊಚ್ಚಿಕೊಳ್ಳುವುದನ್ನು ಸಾಕು ಮಾಡು. ಬಿಡು ಹಗಲು ಮಾದ ಕಡುಗಲಿ ಎಂಬ ಪದವು ಎನ್ನೊಡಗದು ಸಲ್ಲದು ನಿರವು. ಪಾರ್ಥ, ಅಣ್ಣ. ಬಿಡು 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 ಎನ್ನುವುದಕ್ಕೆ ಹೇಳ್ತಾ ಇದ್ದೇನೆ. ಹಾ. ಸಮರಾಂಗಣಕ್ಕೆ ಬಂದು ಮಾಡಬೇಕಾಗಿರುವಂತದ್ದೇನು? ಏನು? ನಿನ್ನ ಗಾಂಡೀವವನ್ನು ಎತ್ತಬೇಕು, ಹಾ. ಮಾರ್ಕಣವನ್ನು ತೆಗೆಯಬೇಕು, ಹಾ. ಅದನ್ನ ಬಿಡಬೇಕು. ಹೌದೇ? ಅದನ್ನ ಬಿಟ್ಟಾಗ ಹಾ. ದ್ವೈರತ ಯುದ್ಧಕ್ಕೊಂದು ಅರ್ಥ ಬರ್ತದೋ. ಓಹೋ. ಅದನ್ನ ಬಿಟ್ಟು ಹಾ. ಮಾತಿನ ಮಾರ್ಗಣಗಳನ್ನು ನೀನು ಬಿಡ್ತಾ ಇದ್ದೆ. ಹಾ. ಬಿಡು. ಹಾ. ಅದನ್ನು ಕೇಳಿ ಕೇಳಿ ಸಾಕಾಗಿದೆ. ಹೌದು. ಸಾಕೆಲೋ ಪಾರ್ಥ. ಹಾ. ಯಾಕೆ ಸಾಕಾಗಿದೆ? ನಿನ್ನ ತಾಯಿಗೆ ಸಾಕಾಗಿದೆ. ಹೌದೇ? ನಿನ್ನಲ್ಲಿಗೆ ನನಗೆ ಮಗು ಸಾಕು ಅಂತ ಹೇಳಿಬಿಟ್ಟಲಂತೆ. ಓ. ಆಮೇಲೆ ಇನ್ನೊಬ್ಬಳಿಗೆ ಕೊಟ್ಲಿ 2 ವರಗಳನ್ನು, ಹಾ. ಅಲ್ವೋ? ಹಾ. ಆದ್ದರಿಂದ ಅವಳಿಗೆ ಸಾಕಾಗಿ ಹೋಗಿದೆ. ಪಾರ್ಥ, ಹಾ. ಸಾಕೆಲೋ ಪಾರ್ಥ. ಹ್ಮ್. ಪೊಡವಿಯಲ್ಲಿ ನೀನು ಅಧಿಕ ಸಮರ್ಥ. ಕೇಳಿದ್ದೇನೆ ನಾನು. ಹಾ. ಪೊಡವಿಯಲ್ಲಿ ನೀನೊಬ್ಬನೇ ಮಾತ್ರ ಅಧಿಕ ಸಮರ್ಥ ಅಲ್ಲಲ್ಲ. ಹಾ. ನೀನು ನಿನ್ನ ಸಾಮರ್ಥ್ಯವನ್ನು ಹೇಳುವುದಂತಿದ್ರೆ ಓ. ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಹಾ. ಬಂದವರೆಷ್ಟೋ, ಹಾ. ಕಾದಿದವರೆಷ್ಟೋ, ಕರ್ಣ. ಶರಶೈಯಲ್ಲಿ ಮಲಗಿದವರೆಷ್ಟೋ ಹಾ. ಅರ್ಥ ಮಾಡಿಕೊಳ್ಬೇಕು. ಹೇಳು. ಸರಿಯಾಗಿ ತಿಳಿದುಕೋ ಹಾ. ನಿನ್ನ ಶ್ರೇಷ್ಠತೆಯನ್ನು. ಒಂದು ಪ್ರಶ್ನೆ ಹೇಳ್ತೇನೆ. ಏನು? ಇವತ್ತಿಗೆ 17ನೇ ದಿವಸ ಯುದ್ಧ. ಹಾ. ಹೌದಾ? ಸರಿ, 10 ದಿವಸದವರೆಗೆ ಕರ್ಣ ಕಾಣಲಿಲ್ಲ. ಕಾಣಲೇ ಇಲ್ಲ. ಪ್ರತಿಜ್ಞಾಬದ್ಧನಾಗಿದ್ದೇನೆ. ಏನು ಅನುಭವ ನಿನಗೆ ಉಂಟು ಇಲ್ಲಿ? ಹಾ. ಇವತ್ತು 17ನೇ ದಿವಸದವರೆಗೆ ಕಾದಾಟ ಮಾಡ್ತಾ ಇದ್ದೇನೆ. ಹಾ. ದ್ರೋಣರು ಬಿಡು. ಹಾ. ಭೀಷ್ಮರ ಸರಸೆಯಲ್ಲಿ ಮಲಗಿದಾಗ ಹಾ. ಮತ್ತೆ ನೀನು ದ್ರೋಣ ಪರ್ವದಲ್ಲಿ ನೀನು ಬಂದು ಕೇಳು. ದ್ರೋಣರ ಹಾ. ಸೇನಾಧಿಪತ್ಯಕ್ಕೆ ಬಂದವನೇನೇನು ಮಾಡಿದಿ. ಹಾ. ಈಗ ನೀನು 17ನೇ ದಿವಸಕ್ಕೆ ಬಂದು ಹಾ. ಏನು ಅನುಭವದ ನೀನು ಮಾತನಾಡಿ. ನನ್ನ ಅನುಭವದ ಬಗ್ಗೆ ನೀನು ಕೇಳ್ತಾ ಇದ್ದೆ. ಹಾ. ನನಗೆ ಅನುಭವ ಇಲ್ಲದೆ ಹೋದರೆ ಹಾ. ಈ ಒಂದು ಯುದ್ಧದ ಹಾ. ರಥಿಕನಾಗಿ ಹಾ. ನಾನು ನಿಂತಿರುವಾಗ ಸೂತತ್ವವನ್ನ ಹಾ. ಶಲ್ಯರು ವಹಿಸಿಕೊಳ್ಳುವುದಕ್ಕಿಲ್ಲ. ಹಾ. ಸರಿಯಾಗಿ ಗಮನಿಸಬೇಕು. ಹಾ. ನನ್ನ ರಥದ ಸಾರಥ್ಯವನ್ನ ಹಾ. ಮಾದ್ರೇಶ ವಹಿಸಿಕೊಂಡಿದ್ದಾರೆ. ಹೌದು. ನಿನ್ನ ರಥದ ಸೂತತ್ವವನ್ನು ಯಾರು ವಹಿಸಿಕೊಂಡಿದ್ದಾರೆ? ನಮ್ಮ ದೇವರಾದ ಭಾವನ ಶ್ರೀಕೃಷ್ಣ. ಶ್ರೀಕೃಷ್ಣ ಪರಮಾತ್ಮ ಹೌದು. ಸಾರಥಿತ್ವವನ್ನು ವಹಿಸಿಕೊಂಡಿದ್ದಾರೆ. ಹೌದು. ಆ ಸಾರಥಿತ್ವಕ್ಕೆ ಹೆಸರೇನು? ಸೂತತ್ವ ಆಯ್ತು. ಅಲ್ವೋ? ಹಾ. ಆ ಸೂತತ್ವವನ್ನು ಆತ ವಹಿಸಿಕೊಂಡಿದ ಮೇಲೆ ಹಾ. ನನ್ನನ್ನು ಸೂತ ಎಂದು ನಿಂದಿಸಿದ ಕ್ಷಣ ಹಾ. ನಾನು ಸೋಲ್ತೇನಂತ ಭಾವಿಸಬೇಡವೋ? ಇಲ್ಲಪ್ಪ. ನಿನ್ನಲ್ಲಿ ಹೇಳುವುದಿಷ್ಟೇ. ಏನು? ಒಡವೆಯಲ್ಲಿ ಅಧಿಕ ಸಮರ್ಥ ಅಂತ ಹೇಳ್ತೀನಿ. ಹಾ. ಅದರೊಂದಿಗೆ 10 ದಿವಸಗಳವರೆಗೆ ನೀನು ಇರ್ಲಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಇರ್ಲಿಲ್ಲ. ಯಾಕೆ? ಯಾಕೆ? ಕದನ ಕಲಿಯಾಗಿರುವಂತ ನನ್ನನ್ನು ಉಳಿದು ಹಾ. ತೊಗಲು ಹೇಳಿದ್ದನ್ನು ನನ್ನ ಬಯಲಲ್ಲಿ ಅಡಗುವುದೇ ಇಲ್ಲ. ಹಾ. ಬಯಲಲ್ಲಿ ಅಡಗಲಿಕ್ಕಿಲ್ಲ. ಆಯಿತು. ಭೀಷ್ಮಾಚಾರ್ಯರಿಗೆ ಹಾ. ಮುದುಕನಿಗೆ ಸೇನಾಧಿಪತ್ಯವನ್ನು ಕೊಟ್ಟದ್ದಕ್ಕೆ ಹಾ. ನಾನು ಹೇಳಿದ್ದು ಹೌದು. ಯಾಕೆ? ಯಾಕೆ? ಒಂದು ವಿಧದಲ್ಲಿ ನೀನು ಹೇಳಬಹುದು, ಹಾ. ನೀನು ಆಕಾಂಕ್ಷಿಯೋ. ಓ. ಹೌದೇ. ಯಾಕೆ? ನನಗೆ ಹಿತ ಇರುವಂತದ್ದು ಹಾ. ನನ್ನ ಸುಯೋಧನನ ಮೇಲೆ ಹಾ. ಸಿಗಲಿಲ್ಲ. ಹಾ. ಯಾವಾಗ ನನ್ನ ಮಾತಿಗೆ ಮೌಲ್ಯ ಸಿಗಲಿಲ್ವೋ, ಹಾ. ಮಾತಿದೆಯಲ್ಲೋ, ನಮಗೆ ಎಲ್ಲಿ ಗೌರವ ಸಿಗುವುದಿಲ್ಲೋ ಹಾ. ಅಲ್ಲಿ ನಮ್ಮ ಪಾದರಕ್ಷೆಗಳನ್ನು ಕೂಡ ಬಿಡಬಾರದು ಎನ್ನುವಂಥದ್ದು ಶಾಸ್ತ್ರ. ಓಹೋ. ಆದರೆ ಆಲೋಚನೆ ಮಾಡು. ಹಾ. ನಿನ್ನ ಪೊಡವಿಯ ಸಾಮರ್ಥ್ಯದ ಬಗ್ಗೆ ಮಾತಾಡ್ತೀನಿ. ಹಾ. ಸರಿಯಾಗಿ ನಿನ್ನ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ಅರ್ಜುನ. ಹೇಳು. ಇವತ್ತು ಹಾ. ದ್ರೋಣಾಚಾರ್ಯರು, ಹಾ. ಭೀಷ್ಮಾಚಾರ್ಯರು ಓ. ಅವರಿಗಿಂತ ನೀನು ದೊಡ್ಡವನು. ಹಾ. ಹೇಳು ಹೇಳು. ಅವರಿಗಿಂತ ನೀನು ದೊಡ್ಡವನಾಗಿಕೊಂಡು ಆಗಬಹುದು. ಪ್ರಯತ್ನ ಪಡ್ತೇನೆ ನಾನು. ಅಲ್ಲ, ಹಾ. ಪ್ರಯತ್ನ ಬೇರೆ. ಹಾ. ಪ್ರಯತ್ನದಲ್ಲಿ ಯಾರು ಎಷ್ಟು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯತೆ ಇದೆ. ಹಾ. ಆದರೆ ಹಾ.
ಅವರಿಗಿಂತ ದೊಡ್ಡವನಾಗುವುದಕ್ಕೆ ನಿನಗೆ ಸಾಧ್ಯ ಇಲ್ಲ ಅಲ್ಲ. ಕರ್ಣ, ಹಾ. ಯಾವ ಮುಖಾಂತರ ಹೇಳಿದಿ? ಪ್ರಾಯದಲ್ಲಿ ದೊಡ್ಡವನಾಗಿ ಹೇಳ್ತೀಯಾ? ಯಾವ ಯಾವ ವಿಧದಲ್ಲಿ ಹೇಳಿದಿ? ನೀನು ಶಸ್ತ್ರವಿದ್ಯೆಯಲ್ಲಿ ತಗೊಳ್ಳೋಣ. ಹಾ ನಿಂತಲ್ಲೇ ಹಾ ಜೇವಡಿಸಿದಂತ ಗಾಂಡೀವದ ಸತ್ತಿಗೆ ಹಾ ಗಂಧರ್ವ ಲೋಕವನ್ನೇ ನಡಗಿಸಿದವರು ಭೀಷ್ಮಾಚಾರ್ಯರು ಹಾ ಅಲ್ವೋ? ಹಾ ಗಂಧರ್ವ ಲೋಕವನ್ನೇ ನಡುಗಿಸಿದವರು ಭೀಷ್ಮಾಚಾರ್ಯರು. ಕರ್ಣ, ಅವರು ಅಲ್ಲಿ ಹೋಗಿ ಯುದ್ಧ ಮಾಡಬೇಕಾಗಿಲ್ಲ. ಈ ಕಾಲಕ್ಕೆ ಭೀಷ್ಮಾಚಾರ್ಯರು ಸರಶೈಯಲ್ಲಿ ಮಲಗಿದ್ದಾರೆ. ಅದು ಅದನ್ನೇ ಹೇಳುವುದು. ಹಾ. ಈ ಪೊಡವಿಯಲ್ಲಿ ಹಾ. ಅಧಿಕ ಸಮರ್ಥ ಅಂತ ಹೇಳಿಕ್ಕಿಲ್ಲ ಅಂತ ಹೇಳುದು. ಹಾ ಹೇಳು. ಇಲ್ಲಿ ನಿಂತು ಹ್ಮ್ ಗಂಧರ್ವ ಲೋಕವನ್ನೇ ನಡುಗಿಸಿದಂತ ಹಾ. ಆ ಭೀಷ್ಮಾಚಾರ್ಯರು ಹಾ ಅವರು ನಿಜವಾಗಿ ಆಚಾರ್ಯರಲ್ಲ, ಹಾ ಆಚಾರ್ಯತ್ವವನ್ನು ಪಡೆದುಕೊಂಡದ್ದು. ಹಾ ಧರೆಯ ನಾರಿಯರೆಲ್ಲ ಮಾತೆ ಗಂಗಾ ಭವಾನಿಗೆ ಸಮ ಹೌದು. ಎನ್ನುವ ಹಾಗೆ ಭೀಷಣವಾದಂತ ಪ್ರತಿಜ್ಞೆ ಮಾಡಿದ್ರಿಂದ ಭೀಷ್ಮ ಆಚಾರ್ಯರಾದದ್ದು. ಓ ಅಂತ ಭೀಷ್ಮಾಚಾರ್ಯರು ಕೂಡ ಹಾ ಶರಸಯ್ಯೆಯಲ್ಲಿ ಮಲಗಿದ್ದಾರೆ. ಹಾ ಅರ್ಥ ಮಾಡಿಕೊಳ್ಬೇಕು. ಮಲಗಿದ್ದಲ್ಲ, ಮಲಗಿಸಿದ್ದವರನ್ನು. ಹಾ 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 ಅದೇ ಹೇಳುವುದು. ಹಾ ತನ್ನ ತೊಡೆಯಲ್ಲಿ ಮಲಗಿಸಿ ಹಾ ಮುದ್ದಾಡಿ ಹಾ ಪ್ರೀತಿಯಿಂದ ಹಾ. ಕೊಂಡಾಡಿದಂತ ಅಜ್ಜನನ್ನೇ ಹಾ. ಶರಸಯ್ಯೆಯಲ್ಲಿ ಮಲಗಿಸಿದವರು. ಹಾ ಇನ್ನೊಂದು ಹೇಳ್ತಾರೆ, ಹೇಳು. ಜಗತ್ತಿನಲ್ಲಿ ಹಾ. 3 ಮೂರ್ತಿಗಳಿಗಿಂತ ಮಿಗಿಲಾದವ ಗುರು. ಗುರು. ಹಾ ಗುರುವಿನ ಪರಿಸ್ಥಿತಿ ಹೇಗಾಯಿತು? ಹೇಗಾಯ್ತು ಹೇಳು. ದ್ರೋಣಾಚಾರ್ಯರು ಹಾ ಜಿವಹಾಗ್ರೆ ಚತುರಾವೇದ ಹಾ ಕರಗ್ರೆ ಸಶರಂ ಧನು ಹಾ ಉಭಯೇ ದ್ರೋಣ ಸಮರ್ಥಂ ಶಾಪಾದಪಿ ಶರಾದಪಿ. ಹಾ ಶಾಪದಲ್ಲೂ ಶರದಲ್ಲೂ ಹಾ ಎರಡರಲ್ಲೂ ಸಾಮರ್ಥ್ಯವನ್ನು ಹೊಂದಿದವರು. ಹಾ ಕ್ಷತ್ರಿಯ ಒಂದು ಮಗ್ಗುಲಲ್ಲಿ ಕ್ಷಾತ್ರತ್ವ, ಹಾ ಒಂದು ಮಗ್ಗಲಲ್ಲಿ ಬ್ರಾಹ್ಮಣನಾಗಿ ಶಾಪವನ್ನು ಕೊಡುವುದಕ್ಕೂ ಶಾಸ್ತ್ರವಿದರಾಗಿ ಎರಡೂ ಅರ್ಹತೆಯುಳ್ಳಂತಹ ಹಾ ದ್ರೋಣರ ಗತಿ ಏನಾಯಿತು? ಕರ್ಣ, ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ ಕೇಳು. ಹಾ ಹೇಳು. ಒಡವಿಯಲ್ಲಿ ಹಾ. ಅಧಿಕ ಸಮರ್ಥ ಅಂತ ಹೇಳಿಕೊಳ್ಳಿಕ್ಕೆ ಯಾರು ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಹಾ ಕಡುಗಲಿ ಹಾ ಎಂಬ ಅಬ್ಬರ ನಿನಗಿದೆ. ಹಾ ಕಡುಗಲಿ ಎಂಬ ಅಬ್ಬರವೋ ಹಾ. ಅದಕ್ಕೆ ಹೆಮ್ಮೆ ಪಡಬೇಡವೋ? ಪ್ರಶಸ್ತಿ ಬಂದಿದೆಯೇ ನನಗೆ? 3 ಲೋಕದ ಗಂಡ. ಪ್ರಶಸ್ತಿಗಳು ತುಂಬಾ ಬರ್ತದೆ. ಹಾ 3 ಲೋಕದ ಗಂಡ ಎನ್ನುವಂತ ಪ್ರಶಸ್ತಿಗಳು ಹಾ. ನಿನಗೆ ಬಂದಿದೆ. ಹಾ ಆದರೆ ಹಾ ನೀನು ಎಲ್ಲೂ ಸೋಲಲಿಲ್ಲ ಎನ್ನುವಂತ ಮಾತಿಲ್ಲವಲ್ಲ, ಹಾ ಸೋಲಿಲ್ಲ ಅನ್ನುವಂತ ಮಾತಿಲ್ವಲ್ಲ. ಇಲ್ಲ ಇಲ್ಲ ಇಲ್ಲ. ಈಗ ಹಾ ಕಡುಗಲಿ ಎನ್ನುವಂತ ಮಾತುಗಳ ಆ ಅಬ್ಬರವನ್ನ ಹಾ ನೀನು ಕಟ್ಟಿಡಬೇಕು. ಹಾ ಅದಕ್ಕೋಸ್ಕರ ಇಷ್ಟು ಉಪಕಥೆಗಳನ್ನ ಹೇಳಿದೆ. ಹಾ ಆ ಕಡುಗಲಿ ಎನ್ನುವಂತ ಅಬ್ಬರವನ್ನ ಕಟ್ಟಿಡು. ನೀನು ಮಾಡಬೇಕಾಗಿರುವೇನು? ಹಾ ದ್ವೈರದ ಯುದ್ಧಕ್ಕೆ ಹಾ. ನಾವಿರುವರು ಬಂದು ನಿಂತಿದ್ದೇವೆ. ಹಾ. ಬಂದು ನಿಂತಾಗ ಹಾ. ನೀನು ಬಿಡಬೇಕಾಗಿರುವಂತದ್ದು ಆ ಗಾಂಡೀವದ ಅನುಸ್ಥಿತಿಯಲ್ವಾ, ಕರ್ಣ, ಅದರ ಚಂದವನ್ನು ಎತ್ತೋ ಬೀಜಾಬಾಣವನ್ನು. ಕರ್ಣ, ಏನ್ ಹೇಳಿದೆ? ಭೀಷ್ಮರನ್ನು ದ್ರೋಣರನ್ನು ಸೋಲಿಸಿದ್ದೆ. ಈ ಕಾಲಕ್ಕೆ ಅವರು ಧರೆಗೆ ಹೊರಗಿದ್ದಾರೆ. ಹೌದು. ಸರಿ. ನನ್ನ ಪ್ರತಿಸ್ಪರ್ಧಿಯಾಗಿ ವಿರೋಧ ಪಕ್ಷದಿಂದ ಬಂದಾಗ ಯುದ್ಧ ಧರ್ಮ ನಾನು ಮಾಡಲೇಬೇಕು, ಮಾಡತಕ್ಕದ್ದು. ಯುದ್ಧ ನ್ಯಾಯೇನ ಹಾ. ನಮಗೆ ವಿದ್ಯೆಯನ್ನು ಗುರುಗಳು ಕಲಿಸುವಾಗಲೇ ಹೇಳಿದ್ದಾರೆ. ಹಾ. ನಿನಗೆ ಬ್ರಹ್ಮಾಸ್ತ್ರದ ಪಾಠವನ್ನ ಕೊಟ್ಟಾಗ ಹಾ. ಹೇಳಿದ್ದಾರೆ, ಒಂದರೆ ಕ್ಷಣ ಹಾ. ನಿನ್ನೆದುರು ನಾನೇ ಬಂದರು ಅರ್ಜುನ ಹಾ. ಪ್ರಯೋಗಿಸಬೇಕು. ಪ್ರಯೋಗಿಸು. ನಾನು ಹೇಳಿದ್ದ ಹಾಗಲ್ಲ, ಹಾ. ಧರೆಗುರುಳಿಸಿದ್ದಂತಲ್ಲ. ಹಾ. ಕಡುಗಲಿ ಅನ್ನುವಂತ ಅಬ್ಬರಕ್ಕೆ ಹೇಳದೇ ಇರುವಂತದ್ದು, ಪೊಡವಿಯಲ್ಲಿ ಅತಿ ಸಮರ್ಥ ಅಂತ ಹೇಳುವುದಕ್ಕೆ ಹೇಗಿರುವಂತದ್ದು. ಯಾರು ಪೊಡವಿಯಲ್ಲಿ ಅತಿ ಸಮರ್ಥ ಅಂತ ಹೇಳಲಿಕ್ಕಿಲ್ಲ ಅವರು ಒಂದಲ್ಲ ಒಂದು ದಿವಸ ಶರಶಯ್ಯೆಯಲ್ಲೋ ಅಲ್ಲೋ ರಣಾಂಗಣದಲ್ಲೋ ಮಲಗಬೇಕೆನ್ನುವುದಂತ ಹೇಳಿರುವಂತ. ಕರ್ಣ, ಓ. ಧರ್ಮಯುಕ್ತದ ನೀತಿ ಏನು ಗೊತ್ತುಂಟ? ಏನು? ಕೌರವರಲ್ಲಿ ಒಬ್ಬ ಉಳಿದರೆ ಹಾ. ಕೌರವನಿಗೆ ರಾಜ್ಯ, ಹ್ಮ್. ಪಾಂಡವರಲ್ಲಿ ಒಬ್ಬ ಅಳಿದರೆ ಹ್ಮ್. ಕೌರವನಿಗೆ ರಾಜ್ಯ. ನೋಡಿದ್ಯಾ ನಮ್ಮ ಹಾ. ಧರ್ಮಯುದ್ಧದ ನೀತಿ? ಇವಾಗ ನಮ್ಗೆ ಶತ್ರು ಯಾರ ಬರ್ತಾನೆ ಅವನನ್ನು ತೆಗೆಯುವುದೇ ನಮ್ಮ ಯುದ್ಧ ವಿದ್ಯೆ. ಹಾ. ಆದ್ದರಿಂದ ಯಾರೇ ಬರಲಿ ನೀನು ಯಾವಾಗ ಬರ್ತಿ ಅನ್ನೋದನ್ನು ಕಾಯ್ತಾ ಇದ್ದೆ. ಹಾ. ಕೃಷ್ಣ ಹೇಳಿದ್ದಾನೆ ಭಗವಂತ, ಕರ್ಣ ಮುಗಿದನ ಮಹಾಭಾರತ ನಮ್ಮ ಕುರುಕ್ಷೇತ್ರ ಮುಗಿದ ಹಾಗೆ ಸರಿ ನಿನ್ನನ್ನೇ ಕಾಯ್ತಾ ಇದ್ದೇನೆ. ಏನೋ ನಿನ್ನ ಇದು ಸಾಯಲು ಬಿಡುವುದರ ಸಾಯಲು ಬಿಡುವುದರ ರಾಧೆಗೆ ತರುವುದು ತೋರು
ಸಾಯಕ ಬಿಡುವ ವಿಚಾರದಲ್ಲಿ ರಾಧೆ ನೀನು ಏನು ತಿಳಿಯೇ ಓಹೋ ಎಲ್ಲಿದ್ದು ನೀನು ಗೋಚರಕ್ಕೆ ಬರಲಿಲ್ಲ ಅಷ್ಟರವರೆಗೆ ನನಗೆ. ಈಗ ಇದುವರೆಗೆ ಸಾಯಕವನ್ನ ಬಿಡದೆ ನಿಂತದ್ದು ಸಾಯಕ ತೊಡುವ ವಿಚಾರಕ್ಕೆ. ಹಾ, ಹಾ. ಏನು ಅದೇ ಗೊತ್ತುಂಟ ನಿನಗೆ ಸಾಯಕ ತೊಡುವಂತದ್ದು? ಈ ಅರ್ಜುನ ಬಿಟ್ಟ ಯುದ್ಧ ಮಾಡಿ ಅಂತ ಇದ್ದ ನೀನು ಎಲ್ಲಿ ಮಾಡಿದ್ದಿ? ನೀನು ಏನನ್ನು ತೋರಿಸಿದ್ದಿ? ನೀನು 2 ಪ್ರಕರಣ ನಾನು ನಿನಗೆ ಗೋಚರಿಸುತ್ತೇನೆ. ಒಂದು ಚಿತ್ರಸೇನ ಪ್ರಕರಣ, ಅಲ್ಲಿ ನೀನು ಏನು ಮಾಡಿದಿ? ಆ ಚಿತ್ರಸೇನ ದುರ್ಯೋಧನ ಎಳೆದುಕೊಂಡು ಹೋಗುವಂತ ಕಾಲಕ್ಕೆ ನೀನು ಎಲ್ಲಿಯೋ ಹಾರಿ ಹೋಗಿನಿ ಅಂತೆ. ನಮ್ಮ ಅಣ್ಣನಂತ ಧರ್ಮರಾಜ ಭೀಮಸೇನ ಮತ್ತು ನನ್ನನ್ನು ಕಳಿಸಿಕೊಟ್ಟು ಹೋಗಲ್ಲಿ ಅವರನ್ನು ಅಣ್ಣ ತಮ್ಮಂದಿರು ನಾವು ದಯಾದಿಮಸ್ತರ ಇದ್ರು ಲೋಕ ಪ್ರಪಂಚಕ್ಕೆ ತಿಳಿಯಬಾರದು, ಕರ್ಣ ಅಲ್ಲೂ ಸಿಗುವ ಹಾಗಿಲ್ಲ, ನೀವಾದ್ರೂ ಹೋಗಿ ಬಿಡಿಸಿಕೊಂಡು ಬನ್ನಿ ಅಂತ ಹೇಳಿದ ಪಂಚಾಧಿಕ ಶತಂ ಅಂತ ಹೇಳಿದಾನಂತೆ. ಆ ಕಾಲಕ್ಕೆ ನಾನು ಮತ್ತು ಭೀಮಸೇನ ಹೋಗಿ ಹೊರಗಿನವರು ಬಂದರೆ ನಾವು 5, ಹೊರಗಿನವರು ಬಂದರೆ ನಾವು 105 ಮಂದಿ, ನಮ್ಮವರೊಳಗೆ ಅವರು 100 ನಾವು 5. ನಮ್ಮ ಗುಟ್ಟನ್ನು ಬೇರೆಯವರಿಗೆ ಕೊಡಬಾರದು ಎಂಬುದಾಗಿ ನಮ್ಮ ಅಣ್ಣ ಧರ್ಮಜನ ನೀತಿ. ಅವ ಕಳಿಸಿಕೊಡೋ ಕಾಲಕ್ಕೆ ನಾನು ಭೀಮಸೇನ ಹೋಗಿ ದುರ್ಯೋಧನನ್ನು ಬಿಡಿಸಿಕೊಂಡು ಬಂದವರು ನಾವು. ಇವಾಗ ಅವ ಜೀವದಾನವಿದ್ದರೆ ನಮ್ಮಣ್ಣ ಕೊಟ್ಟಂತ ಜೀವದಾನ ದುರ್ಯೋಧನಿಗೆ. ಆ ಕಾಲಕ್ಕೆ ನೀನು ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಇನ್ನೊಂದು ಪ್ರಕರಣ ನೆನಪು ಮಾಡಿಕೊಡ್ತೇನೆ. ವಿರಾಟನ ಗೋಗ್ರಹಣ ಕಾಲದಲ್ಲಿ 10 ಮಂದಿ ನಮ್ಮನ್ನು ಆಕ್ರಮಣ ಮಾಡ್ಲಿಕ್ಕೆ ಬಂದರು. ಆವಾಗ ನಿನ್ನ ವಿಳಾಸವೇ ಸಿಗಲಿಲ್ಲ, ಕರ್ಣ ಎಲ್ಲಿ ಹೋಗಿದ್ದಾನೆ ಎಂಬುದಾಗಿ ಎಲ್ಲರನ್ನು ಸದೆ ಬಡಿದು ಎಲ್ಲರನ್ನು ಅಲ್ಲಿ ಸೋಲಿಸಿ ನಮ್ಮದಂತ ವಿಜಯ ಪತಾಕೆಯನ್ನು ತಂದವರು ನಾವು. ಕರ್ಣ, ಯಾವ ಧೈರ್ಯವೋ ನಿನಗೆ ಈ ಕಾಲಕ್ಕೆ? ನಿನ್ನನ್ನು ಯಾರು ಕಾಪಾಡ್ತಾರೆ ಈ ಕಾಲಕ್ಕೆ? ದೈವ ಬಲ ಉಂಟ, ಗುರು ಬಲ ಉಂಟ, ಯಾರ ಬಲ? 11 ಅಕ್ಷೋಹಿಣಿ ಸೈನ್ಯ ನಿಮ್ಮದು ಸೇನೆಯದ್ದು, 7 ಅಕ್ಷೋಹಿಣಿ ಸೈನ್ಯ ನಮ್ಮಲ್ಲಿ ಉಂಟು. ಎಲ್ಲ ಅಳಿದು ಹೋಯಿತು, ಬಾಣಗಳಲ್ಲಿ ಕತ್ತರಿಸಿ ಹಾಕಿದ್ದೇವೆ. ಉಳಿದದ್ದು ನಿನ್ನನ್ನು ಎಷ್ಟು ಮಂದಿ ಉಳಿಸಿಯಾರು ಕರ್ಣ? ನಿನ್ನನ್ನು ಯೋಚನೆ ಮಾಡಿದ್ದೀಯಾ? 11 ಅಕ್ಷೋಹಿಣಿ ಸೈನ್ಯ ನಾಶವಾಯಿತು, 7 ಅಕ್ಷೋಹಿಣಿ ಸೈನ್ಯ ಎಲ್ಲವೂ ಉಳಿದಿಲ್ಲ. ಅದರಲ್ಲಿ ದಿನವೊಂದಕ್ಕೆ 10,000 ಸೇನಾಪತಿಗಳ ಮುಕುಟವನ್ನ ಹಾರಿಸಿದವರು ಭೀಷ್ಮಾಚಾರ್ಯರು ಅಲ್ವೋ? ಹಾಗಿರುವಾಗ ಉಳಿದದ್ದು ನಾನು ಮಾಡಿದ್ದೇನೆ. ಇತ್ತಂಡಗಳಲ್ಲೂ ಹೋಗಿದೆ, ಇತ್ತಂಡಗಳಲ್ಲಿ, ಒಂದು ತಂಡದಲ್ಲಿ ಅಲ್ಲ. ಹಾಗಾದರೆ ನೀನು ಹೇಳುವಂತದ್ದು ಸಾಯಕ ತೊಡುವ ವಿಚಾರ, ರಾಧೇಯಗೆ ಸಲ್ಲುವುದೇ ತೋರ. ನೀನು ನನ್ನನ್ನು ಪರಿಗ್ರಹಿಸಿದ ರಾಧೇಯನಾಗಿಯೋ ಅಲ್ಲವೋ? ರಾಧೇಯಗೆ ಸಲ್ಲುವುದೇ ತೋರ. ಹೌದು, ರಾಧೇಯ ನಾನು ಹೌದು. ನನ್ನನ್ನು ಕಂಡಾಗ ನನ್ನ ಮಾತೆ ರಾಧೆ ಒಪ್ಪಿಕೊಳ್ತೇನೆ. ನನ್ನನ್ನು ಮಗುವನ್ನು ತನ್ನ ತೋಳಿಗೆ ತಕ್ಕೊಂಡಂತ ರಾಧೆಯ ಮೊಲೆ ಹಾಲು ಉಕ್ಕಿ ಬಂದಂತೆ ಮಾತೃತ್ವ ಜಾಗೃತವಾಯ್ತಂತೆ. ಹೌದು, ಆಕೆಯ ಮೊಲೆ ಹಾಲನ್ನು ಉಂಡು ಬೆಳೆದವ ನಾನು. ನೀನು ರಾಧೇಯ 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 ಅಂತ 100 ಸಾರಿ ಹೇಳು, 1000 ಸಾರಿ ಹೇಳು, ಹೃದಯದಲ್ಲಿ ಇಟ್ಕೊಳ್ತೇನೆ. ಆದರೆ ಸಾಯಕ ತೊಡುವ ವಿಚಾರದ ಬಗ್ಗೆ ಹೇಳ್ತೇನೆ. ಇವತ್ತು ಸಾಯಕ ಧನುರ್ವಿದ್ಯೆಯ ಪಾಠ ನಿನಗೆ ಸಿಕ್ಕಿತು. ಸಿಕ್ಕಿದಾಗ ಅಲ್ಲಿಂದ ಹಾರಾಟ ಮಾಡುವುದಕ್ಕೆ ಹೊರಟಿದ್ದಿ. ಅದಕ್ಕೆ ಹೇಳುದ ಹಾರದಿರ ಕಟ. ಹಾರಾಟ ಹೆಚ್ಚಾಯಿತು ನಿನಗೆ. ಎಲ್ಲಿ ನೀನು ಹೇಳಿದ್ದಿ ಪರೀಕ್ಷಾರಂಗ. ಪರೀಕ್ಷಾರಂಗದಲ್ಲಿ ನೀನು ಎಷ್ಟು ಸಾಧನೆಯನ್ನು ಮಾಡಿದ್ದೀಯೋ ಅಷ್ಟನ್ನು ಪ್ರದರ್ಶಿಸಿ ತೋರಿಸಿದವ ಈ ಕರ್ಣ. ಆವಾಗಲೇ ಬಂದದ್ದು ಸಮಸ್ಯೆ, ಪ್ರಶ್ನೆ ನಮ್ಗೆ. ಯಾರಿವ
ಸೂತನಾದರೆ ಇವನಿಗೆ ಎಷ್ಟು ಶಕ್ತಿ, ಎಷ್ಟು ಯಾವಾಗ ಬಂತು, ಎಲ್ಲಿಂದ ಬಂತು, ಹೇಗೆ ಬಂತು? ಹಾ. ಆ ಪ್ರಶ್ನೆಗೆ ಇಲ್ಲಿಯವರೆಗೆ ಉತ್ತರ ಸಿಗ್ಲಿಲ್ಲ ಕಾರಣ ನಮಗೆ. ಆವಾಗ ಹಾ, ನಿನ್ನಣ್ಣನಾದಂತ ಹಾ. ಭೀಮ ಹಾ, ಸಮಾನತೆ ಹಾ, ಪ್ರಶ್ನಿಸಿದಾಗ ಹಿಂದೆ ಸರಿದವನ. ಹಾ. ಆಲೋಚನೆ ಮಾಡು. ಸರಿಯಲೇಬೇಕು. ಹಾ, ವಿದ್ಯೆಗೆ ಹಾ, ಒಂದು ವಿಶೇಷವಾಗಿ ಜನಾಂಗೀಯ ಚೌಕಟ್ಟನ್ನ ಹಾಕಿ ಹಾ, ಎಲ್ಲಿವರೆಗೆ ನೀನು ಹಾರಾಟವನ್ನ ಮಾಡಿದಿ ಅಂತ ಹೇಳಿದ್ರೆ ಹಾ, ಬೆರಳನ್ನು ಕತ್ತರಿಸುವಲ್ಲಿವರೆಗೆ ಹಾ. ನಿನ್ನ ಹಾರಾಟ ನಡೆದಿತ್ತು. ಹೋ, ಹೋ. ನಿನ್ನ ಗುರುಗಳಾದಂತಹ ದ್ರೋಣಾಚಾರ್ಯ. ದ್ರೋಣಾಚಾರ್ಯರನ್ನ ಹಾ. ನನಗೆ ಬಿಲ್ವಿದ್ಯೆ ಬೇಕು ಅಂತ ಕೇಳಿಕೊಂಡಾಗ ಹ್ಮ್. ನಿಮಗೆಲ್ಲ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಆಕ್ಷೇಪ ಮಾಡಿದ ಕ್ಷಣ ಹಾ, ಕಾನನದ ಮಧ್ಯೆ ಹಾ, ಹೃದಯದಲ್ಲಿ ದ್ರೋಣಾಚಾರ್ಯರನ್ನ ಇಟ್ಕೊಂಡು ಹಾ. ಮೃತ್ತಿಕೆಯ ಮೂರ್ತಿಯಲ್ಲಿ ದ್ರೋಣಾಚಾರ್ಯರನ್ನ ಸಂಕಲ್ಪಿಸಿ ಏಕಲವ್ಯ. ಸಾಯಕವನ್ನ ಏಕ ದೃಷ್ಟಿಯಿಂದ ಹಾ. ಏಕಲವ್ಯದಿಂದ ಹಾ, ಸಾಧಿಸಿದಂತ ಹಾ. ಕೇವಲ ಸಾಧಿಸಿದ್ದಲ್ಲೋ ಹಾ, ಶಬ್ದವೇದಿ ವಿದ್ಯೆಯನ್ನು ಕೂಡ ಹಾ. ಪರಿಣತನಾದಂತ ಆತನಿಗೆ ಹಾ. ನೀನು ಬೇಟೆಗೆ ಬಂದ ನಿನ್ನ ಶ್ವಾನದ ಬಾಯಿಗೆ ಶರ ತಾಗಿದ ಕ್ಷಣ ಹೌದು. ಹಾರಾಟ ಅಲ್ಲಿ ಆರಂಭಿಸಿದ್ದೀನಿ. ಹ್ಮ್. ಅಲ್ಲಿ ನಿನ್ನ ಹಾರಾಟ ಆರಂಭಿಸಿದೆ. ಹಾ, ಅದಕ್ಕೆ ಕೊಟ್ಟ ಕಾಣಿಕೆ ಏನು? ಗುರುಗಳಿಗೆ ಗುರು ದಕ್ಷಿಣೆ ಅನ್ನುವ ಹಾಗೆ ಹಾ. ಹೆಬ್ಬೆರಳನ್ನೇ ಕಡಿದುಕೊಡೋದಕ್ಕೆ ಕಾರಣ ನೀನು ಅರ್ಥ ಮಾಡಿಕೊಳ್ಬೇಕು. ನಿನ್ನ ಗುರುಗಳನ್ನೇ ಆಕ್ಷೇಪಿಸಿದವ. ಹಾ. ಅಷ್ಟು ಮಾತ್ರವಲ್ಲ, ಗುರುಗಳು ತನ್ನ ಮಗುವಿಗೆ ತನ್ನ ಮಗನಿಗೆ ಅಶ್ವತ್ಥಾಮಾಚಾರ್ಯರು ಹ್ಮ್. ವಿದ್ಯೆಯನ್ನು ಕಲಿಸಿದಾಗ ಹಾ, ಆಕ್ಷೇಪಿಸಿದವ ನೀನು. ಹಾ. ಆಕ್ಷೇಪಿಸಿದವ ನೀನು ಅರ್ಥ ಮಾಡಿಕೊಳ್ಬೇಕು ನೀನು. ಹ್ಮ್. ಯಾಕೆ ಅರ್ಜುನನ್ ಯಾವ ಧನುರ್ಧರ ಹಾ, ಘೋಷಣೆ ಮಾಡಿದ್ದಾರೆ. ಹೌದು, ಅರ್ಜುನನೊಬ್ಬ ಧನುರ್ಧರನಾಗಬೇಕು. ಹೌದು. ಯಾಕೆ ಮನೆ ಪಾಠ ಅವರಿಗೆ ಕೊಡ್ತಾ ಇದ್ದೀರಿ ಆಕ್ಷೇಪ ಮಾಡಿದ್ರು. ಅಲ್ಲೇ ಕೂಡ ನಿನ್ನ ಹಾರಾಟ ನಡೆದಿತ್ತು. ಹ್ಮ್. ಹೇಳಿದ್ದೀನಿ, ಓಡಿ ಹೋಗಿದ್ದೆ, ಹಾ, ಓಡಿ ಹೋಗಿದ್ದೆ. ಹಾ. ಹೌದು, ಎಲ್ಲ ವಿದ್ಯೆಗಳನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು, ಹಾ, ಸಾಯಕದ ವಿದ್ಯೆಯನ್ನ ಪಡ್ಕೊಳ್ಬೇಕು ಆಕಾಂಕ್ಷೆಯಿಂದ ಬಂದವ ನಾನು. ಹಾ, ಜನ್ಮವನ್ನೇ ಕಾರಣವಾಗಿಟ್ಟುಕೊಂಡು ಹಾ. ಆಕ್ಷೇಪವನ್ನ ಮಾಡಿಕೊಂಡು ಹಾ. ವಿದ್ಯೆ ನನಗೆ ಲಭಿಸದ ಹಾಗೆ, ಹಾ. ನನಗೆ ಪ್ರಾಪ್ತಿಯಾಗಬೇಕಾಗಿದ್ದ ವಿದ್ಯೆಯಿಂದ ನಾನು ವಿಮುಖನಾಗುವ ಹಾಗೆ ಮಾಡಿದ ಮೇಲೆ ಹಾ, ನಿನಗೆಲ್ಲಿದೆ ವಿಚಾರ ಅಂತ ಕೇಳ್ತೀನಿ. ಹಾ, ನನಗೆ ನಿನಗೆ ದ್ರೋಣಾಚಾರ್ಯರು ಗುರುಗಳು ಅಂತಾದ್ರೆ ಹಾ. ಲೋಕವನ್ನೇ ಕಾಯುವಂತ ದುಷ್ಟ ಕ್ಷತ್ರಿಯರ ಹಾ. ಶಿರವನ್ನ ಹಾ. 100 ಬಾರಿ ಭೂಪ್ರದಕ್ಷಿಣೆ ಮಾಡಿ ಹಾ. ಛೇದಿಸಿದಂತಹ ಹಾ. ಗುರುಗಳ ಕೈಯಲ್ಲಿ ವಿದ್ಯೆಯನ್ನು ಕಲಿತವನ, ಓ, ಹೋ, ಹೋ. ಅಲ್ಲಿ ಕಲಿತು ಬಂದವನ. ಸುದ್ದಿ ನಮಗೂ ಬಂದಿದೆ, ಅಲ್ಲಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದ್ದಾನೆ ಕಾರಣ. ಸಾಕು, ಹಾ, ಆ ಅಲ್ಪ ವಿದ್ಯೆಯನ್ನ ಹಾ. ನೀನು ಗ್ರಹಿಸಿರಬಹುದು. ಹಾ, ಅಷ್ಟನ್ನು ಕಲಿತು ಕೂಡ ಹಾ, ಎಲ್ಲ ಅನುಕೂಲತೆಗಳಿದ್ದು ಕಲಿಯುವುದು ಬೇರೆ, ಹಾ, ಏನು ಅನುಕೂಲತೆ ಇಲ್ಲದೆ ಹಾ, ಹುಟ್ಟಿನಿಂದಲೇ ಪರಿತ್ಯಕ್ತನಾಗಿ ಹಾ, ಇಲ್ಲಿವರೆಗೆ ಗಾಂಡೀವ, ಸವ್ಯಸಾಚಿ, ಹಾ. ಧನಂಜಯ, ಹೌದು. ದಶನಾಮಾಂಕಿತ ಹಾ, ನಿನ್ನೆದುರು ಬಂದು ನಿಂತಿದ್ದೇನಲ್ಲ, ಹೌದು. ಅದು ಕೂಡ ನಿಂತಿರುವಂತದ್ದು ದ್ವೈರಥ ಯುದ್ಧಕ್ಕೆ. ಓಹೋ. ಮುಷ್ಟಾಮುಷ್ಟಿ, ಕೇಶಾಕೇಶಿ, ಹಣ ಹಣಿ ನಿಂತಲ್ಲೇ ಅಂತ ಹೇಳಿದ್ರೆ ಮುಂದೆ ಹಿಂದೆ ಹೋಗುದಿಲ್ಲ ಅಂತಲ್ಲ, ಹಣ ಹಣಿಯಲ್ಲಿ ಕಾದಾಟಕ್ಕೆ ನಿನ್ನೆದುರು ಬಂದು ನಿಂತಿದ್ದೇನಂತಿದ್ರೆ ಹಾ, ಸಾಯಕ ತೊಡುವ ವಿಚಾರಕ್ಕೆ ನೀನು ಬೇರೆ ಹೇಳಬೇಕಾಗಿಲ್ಲ. ಹಾ. ಇನ್ನೊಂದು ಹೇಳ್ತೇನೆ, ಓಡಿ ಹೋದವ ರಥವನ್ನೇರಿ ಓಡಿ ಹೋದವ. ಹೌದು. ಸರಿಯಾಗಿ ಗಮನಿಸಬೇಕು. ಹ್ಮ್. ನೀನೇನು ಹೇಳಿದೆ? ಪಾಂಡವರಲ್ಲಿ ಒಬ್ಬ ನಾಶವಾದರೆ, ಹೌದು. ಕೌರವನಿಗೆ ಅಲ್ವೋ? ಹಾ, ಕೌರವನಲ್ಲಿ ಒಬ್ಬ ಉಳಿದರೆ ಕೌರವನಿಗೆ 2 ದಿವಸಗಳ ಹಿಂದಿನ ಕಥೆಯನ್ನೊಮ್ಮೆ ಮೆಲುಕು ಹಾಕು. ಹಾ, ನಿಮ್ಮ ಹಿರಿಯಣ್ಣ ಹಾ, ಧರ್ಮಜ ಹಾ. ಏನು ಮಾಡಿದ್ದೇನೆ ನಾನು? ಏನು ಮಾಡಿದ್ದಿ? ನನ್ನ ಧನುವಿನ ಹಾ, ತುದಿಯಿಂದ ಹಾ, ಧರ್ಮಜನ ಕುತ್ತಿಗೆಗೆ ಸಿಕ್ಕಿಸಿ ಹಾ. ಅವನನ್ನು ಸೋಲಿಸಿ ಹಾ. ಎಳೆದಾಡಿದವ ನಾನು. ಓಹೋ. ಹ, ಹಾ, ಅವನನ್ನು ಎಳೆದಾಡಿದವ. ಹಾ, ಎಳೆದಾಡಿ ಆದ್ಮೇಲೆ ಹಾ, ಅವನನ್ನ ಸಾಯಿಸ್ತಾ ಇದ್ರೆ ಹಾ, ಯಾವತ್ತೂ ಮುಗೀತಿತ್ತು. ಹಾ. ಧರ್ಮ ಎನ್ನುವಂತ ಪಾಠವನ್ನು ನೀನು ನನಗೆ ಕಲಿಸ್ಲಿಕ್ಕೆ ಹೋಗಿ. ಓಹೋ. ದ್ರೋಣಾಚಾರ್ಯರಿಗೆ ಹಾ. ಧರ್ಮಜನ ಬಾಯಲ್ಲೇ ಹ್ಮ್. ಸುಳ್ಳನ್ನ ಹೇಳಿಸಿದಂತಹ ಧರ್ಮ
ಕುರುಕ್ಷೇತ್ರ. ಕರ್ಣ, ಆ, ದ್ರೋಣಾಚಾರ್ಯರ ಬಳಿಯಂತಹ ಚಕ್ರವ್ಯೂಹದಲ್ಲಿ ಆ, ಏನಾಯ್ತು? ಧರ್ಮ ಯುದ್ಧವೇ ನಡೆಯಬೇಕಿತ್ತು. ಆ. ನನ್ನ ಮಗನಂತ ಅಭಿಮನ್ಯುವನ್ನು ಹಿಂದಿನಿಂದ ಬಂದುಕೊಂಡು ಬಿಟ್ಟಿರ. ಅದನ್ನೇ ಹೇಳುವಂಥದ್ದು. ಧರ್ಮಯುದ್ಧ ನಡೆಯಬೇಕಾಗಿರುವಂತ ಕ್ಷೇತ್ರದಲ್ಲಿ ಅಧರ್ಮವನ್ನು ಸ್ಥಾಪಿಸಿದ್ದು ನೀವು. ಸ್ಥಾಪಿಸಿದ್ದು ಯಾರು ಅಂತ ಹೇಳ್ತಾ ಇದ್ದೇನೆ ಕೇಳು. ಹಾ ಅಶ್ವತ್ಥಾಮ ಹತೋಗತಃ ಹಾ ನರನೋ ಕುಂಜರನೋ. ಓ ಅಶ್ವತ್ಥಾಮ ಸತ್ತು ಹೋದ, ಹಾ ನರನೋ ಹಾ ಕುಂಜರನೋ ಹಾ ಅಲ್ವೋ? ಅದುವರೆಗೆ ಧರ್ಮಜನ ರಥ ಹಾ ಭೂಮಿಗೆ ತಾಗ್ತಾ ಇರಲಿಲ್ಲ, ಹಾ ಏರಿತ್ತು. ಅವ ಸುಳ್ಳು ಹೇಳಿದ್ದಲ್ಲ ಎನ್ನುವುದನ್ನು ಪ್ರತಿಪಾದಿಸುವುದಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ವಾ? ಹಾ ಯಾವಾಗ ಆ ಮಾತನ್ನು ಆತ ಹೇಳಿದ್ನೋ, ಹಾ. ಅಶ್ವತ್ಥಾಮ ಎನ್ನುವಂತ ಆನೆ ಸತ್ತದ್ದು ಹೌದಲ್ವಾ? ಅಶ್ವತ್ಥಾಮ ಅನ್ನುವಂತ ಆನೆ ಸತ್ತದ್ದು ಆನೆಯೋ ಹಾ ಅಲ್ಲ ನರನೋ ಹಾ. ಅನ್ನುವಾಗ ಹಾ. ಶಂಖಧ್ವನಿ ಶಂಖಧ್ವನಿ ಆಯಿತು. ಆದರೆ ಒಂದು ವೇಳೆ ದೃಷ್ಟಾಂತವನ್ನ ಹೇಳ್ತಾ ಇದ್ದೇನೆ. ಹಾ ಹೇಳು. ಅಶ್ವತ್ಥಾಮ ಎನ್ನುವಂತಹ ಹಾ ಆನೆ ಸತ್ತದ್ದು ಹೌದಾದ್ರೂ ಕೂಡ ಹಾ ಆತ ಸುಳ್ಳು ಹೇಳಿದ್ದು ಹೌದಾಗಿದ್ರೆ ಅಲ್ಲ ಅಂತಾಗಿದ್ರೆ ಹಾ ಆತನ ರಥ ಹಾ ಭೂಮಿಯಿಂದ ಏರಿ ನಿಂತದ್ದು ಭೂಮಿ ಸ್ಪರ್ಶ ಆಗಬಾರದಾಗಿತ್ತು. ಹಾ ಆತ ಸುಳ್ಳು ಹೇಳಿರುವಂತದ್ದು ಆತನ ನಾಲಿಗೆಯಲ್ಲಿ ಸುಳ್ಳು ಬಂದಿದೆ ಎನ್ನುವುದಕ್ಕೆ ಅದೇ ಸಾಕ್ಷಿ ದೃಷ್ಟಾಂತ. ಕರ್ಣ ಹೇಳಬೇಕಾಗಿಲ್ವೋ? ಹಾ ಆದ್ದರಿಂದ ಹೇಳ್ತೇನೆ, ಹಾ ನೀನು ಹೇಳಿದಾಗೆ ಹಾ ನನ್ನಲ್ಲಿ ಹಾರದಿರಕಟ್ಟು. ನೀನು ನರ, ಹಾ ನೀನು ನರ. ಹಾ ಗಮನಿಸಬೇಕು ನೀನು. ಆಯ್ತು. ನಿನಗೆ ಕಾಯುವವರು ಯಾರಿದ್ದಾರೆ? ಪ್ರಶ್ನೆ ನನ್ನದು. ನನಗೆ ಕಾಯುವವರು ಯಾರು ಇಲ್ವೋ? ಗುರುಬಲ ಉಂಟ, ದೈವ ಬಲ ಉಂಟ? ಇದುವರೆಗೆ ನೀನು ಸಾಧಿಸಿದ್ದಕ್ಕೆ, ಹಾ ಇದುವರೆಗೆ ಸಾಧಿಸಿದ್ದಕ್ಕೆ ಹಾ ಗುರುಬಲ ಉಂಟಾ ಕೇಳಿದಕ್ಕೆ ನಿನ್ನ ಗುರುಗಳು ಅಳಿದು ಹೋಗಿ ಆಗಿದೆ. ಹಾ ಹೋಗ್ಲಿ. ನಿನ್ನ ಗುರುಗಳು ಅಳಿದು ಹೋಗ ಆಗಿದೆ. ಹಾ ದೈವ ಬಲ ಹಾ ಹೇ. ಕುಂಬಾರನ ಕೊಟ್ಟಿಗೆಯಲ್ಲಿ ಹಾ ಕುಂತಿ ಮಾತೆ ಹಾ ಐವರನ್ನ ಆತನ ಸೆರಗಿಗೆ ಹಾಕಿದಾಗ ಹಾ ಹೇಳಿದಂತೆ, ಮಮ ಪ್ರಾಣ ಹಿ ಪಾಂಡವಾಹ. ಶ್ರೀಕೃಷ್ಣ ಪರಮಾತ್ಮ ಹೇಳಿ. ಪಾಂಡವರನ್ನು ಪ್ರಾಣ ಪಂಚಕಗಳಂತೆ ಕಾಯುತ್ತೇನೆ. ಹೌದು. ನೀನಿರುವುದು ಕೇವಲ ಅರಗಿಣಿಯು. ಓಹೋ. ಕೃಷ್ಣನೆನ್ನುವ ಹಾ ಗಿಳಿಯನ್ನ ಆಟ ಆಡಿಸುವಂತಹ ಹಾ ಆ ಪಂಜರದೊಳಗಿನ ಗಿಣಿ ನೀನು. ಹಾ ಆದ್ದರಿಂದ ಹಾ ಕೃಷ್ಣಾನುಗ್ರಹ ಭಾಜನನಾಗಿ ಹಾ ನಿನ್ನ ಹಾರಾಟ, ಹಾ. ನಿನ್ನ ಚೀರಾಟ, ಹಾ. ನಿನ್ನ ಹೋರಾಟ ಹಾ ಅದನ್ನೆಲ್ಲ ಸಾಕು ಮಾಡು. ಹಾ ನನ್ನ ಮುಂದೆ ಹಾ. ಸಾಯಕದ ವಿಷಯ ಏನಿದೆ ಹಾ. ಅದನ್ನು ದ್ವೈರಥ ಯುದ್ಧದಲ್ಲಿ ಸಾಧಿಸಿ ತೋರಿಸು, ಸಾಧಿಸಿ ತೋರಿಸು. ಆದೀಗಾಯಿತು. ಹಣ ಹಾ. ಮಾತು ಸಾಕು. ಹ್ಮ್ ಮಂತ್ರ ಪ್ರಯೋಗ, ಮಂತ್ರಾಸ್ತ್ರವನ್ನು ಪ್ರಯೋಗ ಮಾಡಿ ನನ್ನ ಶಕ್ತಿ ಏನುಂಟು, ನನ್ನ ಸಾಮರ್ಥ್ಯ ಏನುಂಟು ಪರೀಕ್ಷೆ ಮಾಡುವ ನಾವು. ಹಾಗಾದ್ರೆ ಈ ಸಮರಾಂಗಣದಲ್ಲಿ ದ್ವೈರಥ ಯುದ್ಧಕ್ಕೆ ಬಂದಿದ್ದೇವೆ. ಹಾ. ನಮ್ಮ ಮಾತಿನ ಮೂದಳಿಕೆ ಅಸ್ತ್ರಗಳು ಮುಗಿಯಿತು. ಮುಗಿಯಿತು. ಹಾಗಾದ್ರೆ ಬಂದಿರುವಂತದ್ದು ರಥಾಗ್ರವನ್ನ ಏರಿರುವಂತ ನಾವಿರುವರು ಸಾಯಕದ ವಿದ್ಯೆಯಲ್ಲಿ ಯುದ್ಧದಲ್ಲಿ ತೊಡಗಿಸಿಕೊಳ್ಳೋಣ. ನೋಡೋಣ ನೋಡೋಣ. ಈ ಪರಿಗಳ ರವಿಜ ಫಲಗುಣ, ಈ ಪರಿಗಳ ರವಿಜ ಫಲಗುಣ, ಎಬ್ಜಾಡಿದರು. ಕದನಗಳು ಪಿಚ್ಚಾಡಿದರು ಬಳಿಕ ನರರು ಪ್ರತಾಪದಿಂದ ಎದೆಸೆಗೆ ಕರ್ಣನ ರಥವು ಬುಗುರಿಯಂತೆ ತಿರುಗಿತು ಧರಣೆ. ಬಿಟ್ಟಂತಹ ಸರಗಳನ್ನು ಕರ್ಣ ಕತ್ತರಿಸಿದ್ದುಂಟು. ನಮ್ಮ ಬತ್ತಳಿಗೆಯಲ್ಲಿ ಬೇಕಾದಷ್ಟುಂಟು. ಪ್ರಯೋಗ ಮಾಡ್ತಾ ಇದ್ದೇನೆ. ಅಲ್ಲಿಂದಲೂ ಬರ್ತಾ ಉಂಟು, ಇಲ್ಲಿಂದಲೂ ಹೋಗ್ತಾ ಉಂಟು. ಇದನ್ನು ಇಲ್ಲಿಗೆ ಮುಗಿಸಿದ್ದಲ್ಲ, ಕಾಲಕ್ಕೆ ಬೇಕಾಗುವ ಪ್ರಯೋಗ ಮಾಡಬೇಕಂತೇಳಿ ಇನ್ನೂ ಇಟ್ಟಿದ್ದೇನೆ. ವಿಶೇಷವಾದ ಯುದ್ಧ ಮಾಡಬೇಕು ಈಗ. ಬತ್ತಳಿಗೆಯಿಂದ ಒಂದು ಬಾಣವನ್ನು ತೆಗೆದಿದ್ದೇನೆ. ಇನ್ನು ಇವನಿಗೆ ಬಿಡುವುದಲ್ಲ, ಇವನ ರಥಕ್ಕೆ ಒಂದು ಬಾಣವನ್ನು ಬಿಟ್ಟು ಯೋಜನಾಂತರಕ್ಕೆ ಹಾರಿಸಿ ಕುರುಕ್ಷೇತ್ರದ ಹಿಂದೆ ಹಾರಿಸಿ ಬಿಡ್ತೇನೆ. ನೋಡೋಣ. ಏನಾಯ್ತು ಏನಾಯ್ತು? ತಾಪೋಗಳಂದು ಯೋಜನ ಪಿತ್ತೆ, ತಾಪೋಗಳಂದು ಯೋಜನ ಪಿತ್ತೆ ಕಂಡಿರಜ ಕೋಪದಿ ಕಂದೆಚ್ಚನ ಅವರು ತಮಂ ಈ ಪರ್ಯಂತೆ ಪೆಯ ಮೇಲ್ಪತ್ತು
ಗರ್ವನೆ ಅರ್ಜುನನ ಮಾರ್ಗಣಕ್ಕೆ ನನ್ನ ರಥ ಯೋಜನಕ್ಕೆ ಸರಿದು ಹೋಯಿತು ಕುರುಕ್ಷೇತ್ರದ ಸಮರಾಂಗಣಕ್ಕೆ. ಸಮರ್ಥನಾಗಿರುವಂತಹ ಸಾರಥ್ಯ ಸಮರ್ಥನಾಗಿರುವಂತಹ ಶಲ್ಯರು ಎಲ್ಲಿ ನಿಂತು ಅಲ್ಲಾಡದ ತೆರದಲ್ಲಿ ಸ್ವಸ್ಥಾನಕ್ಕೆ ತಂದು ರಥವನ್ನು ನಿಲ್ಲಿಸಿದರು. ಸರಿಯಾದಂತಹ ಉತ್ತರವನ್ನು ಇದಕ್ಕೆ ಕೊಡಬೇಕಾಗಿರುವಂತದ್ದು ದ್ವೈರಥ ಯುದ್ಧದಲ್ಲಿ ಕರ್ಣನ ಹಕ್ಕು. ಎತ್ತಿದ್ದೇನೆ ಧನುಸ್ಸನ್ನ, ತೆಗೆದಿದ್ದೇನೆ ಚಾಪವನ್ನ, ತೊಡಿಸಿದ್ದೇನೆ ಸಿಂಜನಿಗೆ, ಹೊಡೆಯುತ್ತೇನೆ. ಹೊಡೆತಕ್ಕೆ ರಥವು ಗಿರ್ರನ ತಿರುಗಿ ನಿಂತಿದ್ದಲ್ಲ. ಕೂತು ಮಜರೆ ಕಳ್ಳ ಕೂತು ಮಜರೆ ಕಳ್ಳ ಜಗವಿಖ್ಯಾತ ದಣು ದಣು ಜಗವಿಖ್ಯಾತ ದಣು ದಣು ಸಮರದೊಳ್ ಸತ್ವಾತಿಶಯನಗೆ ಸಮರದೊಳ್ ಸತ್ವಾತಿಶಯನಗೆ ಧಿರುರೆ ಮಜ ಬೀಳಾಳು ನೀನೆನುತ್ತಾಗ ಧಿರುರೆ ಮಜ ಬೀಳಾಳು ನೀನೆನುತ್ತಾಗ ಕೂತು ಮಜರೆ ಕರ್ಣ ಕರ್ಣ ಕೂತು ಮಜರೆ ಕರ್ಣ 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 ಆ ಕರ್ಣ ಮೆಚ್ಚಿದೆ ಕರ್ಣ. ಬಲಿರೆ ಬಾಪುರೆ ಮಜರೆ ಭೂತು ಮಜರೆ. ಭಗವಾನ್ ಅರ್ಥಾಗ್ಲಿಲ್ಲ ನನಗೆ. ಸಭೆಗೆ ಬಂದದ್ದು ಅದರಲ್ಲೂ ಈ ರಣರಂಗ ಬಹುಶಃ ಇವತ್ತಿನ ಸೂರ್ಯ ಅಸ್ತದ ಕಾಲದವರೆಗೆ ಈ ರಣರಂಗ ನಡೀಬೇಕಿತ್ತು. ಹೌದು. ಯುದ್ಧರಂಗದಲ್ಲೂ ಇಷ್ಟು ಮಾತಾಡ್ತೀರಂತ ನನಗೆ ಇವತ್ತು ಗೊತ್ತಾಗಿತ್ತು. ಬಹುಶಃ 18 ಅಕ್ಷೋಹಿಣಿ ಸೈನ್ಯ ಒಟ್ಟು 11 ಅಕ್ಷೋಹಿಣಿ ಸೈನ್ಯದಲ್ಲಿ ಕೌರವರಿಗೆ ನೀನು ಕೂಡ ಸೇನಾಧಿಪತ್ಯವನ್ನು ಸ್ವೀಕರಿಸಿದವರು. 7 ಅಕ್ಷೋಹಿಣಿ ಪಾಂಡವರೇ. ಮಮ ಪ್ರಾಣಾಯಿ ಪಾಂಡವ ಅಂತ ಅವರಿಗೊಂದು ಭಾಷೆಯನ್ನು ಕೊಟ್ಟಿದ್ದೆ. ರಣರಂಗದಲ್ಲಿ ಬಹುಶಃ ಇವತ್ತು ಈ ಪ್ರಸಂಗ ಮುಗಿಬೇಕಿತ್ತು. ನಿಮ್ಮ ಮುಂದೆ ಪ್ರಸಂಗವನ್ನು ಮುಂದುವರಿಸಿಕೊಂಡು ಹೋಗ್ತೀರಾ ಅಂತ ನನಗೆ ಸ್ವಲ್ಪ ಹೆದರಿಕೆ ಆಯ್ತು. ಈ ಪ್ರಸಂಗದಲ್ಲಿ ಒಂದು ಕಡೆಯಿಂದ ಅರ್ಜುನನ ವಾಗ್ವಾದ, ಭಗವಂತ ಸುರೇಶನ ಸುತ ಇದು ಎದುರಿಗಿರುವಂಥದ್ದು. ಹೌದು, ಅವನಿಗೆ ದಶನಾಮಾಂಕಿತ ಎನ್ನುವಂತ ಇನ್ನೊಂದು ಹೆಸರು ಉಂಟು. ಹೌದು. ಇನ್ನೊಂದು ಹೆಸರು ಒಂದು ಸುರೇಶ ಅಂತ ಉಂಟು. ಸುರೇಶನ ಸುತ. ಹೌದು. ಸುರನನ್ನು ಜಯಿಸಿದವ. ಹೌದು. ಈಶನಿಂದ ವರವನ್ನು ಪಡೆದವ. ಮೊಹಿಲೊಟ್ಟು, ಮಹಿ ಅಂದ್ರೆ ಭೂಮಿ. ಹೌದು. ಅಲ್ಲಿರುವ. ಹೌದು. ಸಮರರಂಗದಲ್ಲಿ ನಡೆಯುವಂತ ಯುದ್ಧ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಹೌದು. ಧರ್ಮಕ್ಷೇತ್ರವೂ ಹೌದು, ಕುರುಕ್ಷೇತ್ರವೂ ಹೌದು. ಈ ಕುರುಕ್ಷೇತ್ರಕ್ಕೆ ಇನ್ನೊಂದು ಧರ್ಮಕ್ಷೇತ್ರ ಎನ್ನುವಂತ ಹೆಸರು. ಹೌದು. ಯಾಕೆ?
ಈ ಕುರುಕ್ಷೇತ್ರದಲ್ಲಿ ಅನೇಕ ಸಾಧು ಸಂತರು ಋಷಿಮುನಿಗಳು ತಪೋಗೈದಂತಹ ಈ ಭೂಮಿ. ಅದರಲ್ಲೂ ಈ ರಣರಂಗದಲ್ಲಿ ಪ್ರಾಣ ಯಾರು ತ್ಯಾಗ ಮಾಡಿದ್ರು ಕೂಡ ಅವರಿಗೆ ಮೋಕ್ಷ ಖಂಡಿತ ಉಂಟು. ಸತ್ಯ. ಅದಕ್ಕಾಗಿ ಒಂದು ಧರ್ಮಕ್ಷೇತ್ರ ಕೂಡ, ಇನ್ನೊಂದು ಕುರುಕ್ಷೇತ್ರ ಎನ್ನುವಂತ ಹೆಸರು. ಈ ರಣರಂಗದಲ್ಲಿ ಸಮರ ಯುದ್ಧ, ಅರ್ಜುನನಿಗೂ ನೀನು ಈ ಸಮರ ಯುದ್ಧವನ್ನು ನೋಡಿ ಬಲಿರೆ ಬಾಪುರೆ ಮಜರೆ ಮಜಪೂತರೆ ಎನ್ನುವಂತ ಶಬಾಷ್ಗಿರಿಯನ್ನು ನಿನಗೆ ಇಟ್ಟಿದ್ದೇನೆ. ಹೊಗಳಿಕೆಯನ್ನು ನನಗೆ ಕರ್ಣ ಅದು ಕೂಡ ಅರ್ಜುನನ ರಥಾಗ್ರವನ್ನ ಹೇರಿದಂತ, ಹೌದು, ಏರಿದಂತ, ಒಂದು ಹೇರಿದಂತ ಇನ್ನೊಂದು ಏರಿದಂತ. ಶ್ರೀಕೃಷ್ಣ, ನಿನ್ನಿಂದ ನನಗೆ ಹೊಗಳಿಕೆ ಯಾಕೋ ಅರ್ಥ ಆಗಲಿಲ್ಲ ಭಗವಂತ. ಕರ್ಣ ಎನ್ನುವಂತ ಶಬ್ದದಲ್ಲಿ ಕಿವಿಗೂ ಒಂದು ಅರ್ಥ ಉಂಟು, ಇನ್ನೊಂದು ಅರ್ಥ ಕರ್ಣ ಎನ್ನುವಂತ ಒಂದು ಕರ್ಣಾಕಾರ ಎನ್ನುವಂತ ಒಂದು ಅರ್ಥ ಉಂಟು. ಸರಿ, ಅರ್ಥವನ್ನು ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಒಂದೇ ಒಂದು ಶಬ್ದಕ್ಕೆ ವಿಪರೀತ ಅರ್ಥಗಳಿದೆ, ವಿಶಿಷ್ಟ ಅರ್ಥ ಇದೆ, ವಿಶೇಷ ಅರ್ಥ ಇದೆ. ಸತ್ಯ ಬೇರೆ ಇರೋದು. ಹೌದು ಹೌದು, ಸತ್ಯದಲ್ಲೂ ಬೇರೆ, ಪರಮ ಸತ್ಯ ಬೇರೆ ಇರೋದು. ಸರಿ, ಅದನ್ನು ನಾವು ಹುಡುಕಬೇಕಾಗಿದೆ. ಎಲ್ಲವನ್ನೂ ಅರಿತವ ನೀನು. ಇಲ್ಲ. ಆದ್ರಿಂದ ನಿನ್ನ ಯುದ್ಧರಂಗದ ತಂತ್ರವನ್ನು, ಯುದ್ಧಗಾರಿಕೆಯನ್ನು, ರಣತಂತ್ರವನ್ನು ನೋಡುವಾಗ ಅರ್ಜುನ ರಥದ ಸಾರಥಿಯಾಗಿ ನಾನು ಕುಳಿತಿದ್ದೇನೆ. ಅದರಲ್ಲೂ ಅರ್ಜುನ ರಥವನ್ನು 10 ಯೋಜನೆಯ ದೂರಾಂತರವಾಗಿ ನೀನು ಹಿಂದೆ ತಳ್ಳಿದ. 10 ಯೋಜನಾಂತರಕ್ಕೆ ಅರ್ಜುನನ ಶರಕ್ಕೆ ನನ್ನ ರಥ ಚಲಿಸಿತು. ಒಂದು ಕುರುಕ್ಷೇತ್ರದ ಹೊರಗೆ ಹೋಯಿತು ಅನ್ನುವ ಹಾಗೆ ಇತ್ತು, ತಂದು ನಿಲ್ಲಿಸಿದ್ದೇನೆ. ಅವನ ಶರಕ್ಕೆ, ನನ್ನ ಶರಕ್ಕೆ ಆತನ ರಥ ಗಿರ್ರನೆ ಬುಗುರಿಯಂತೆ ತಿರುಗಿತು. ಅದು ನಡೆದದ್ದು ಸತ್ಯ ತಾನೆ? ಹೌದು ಹೌದು ಹೌದು. ಅರ್ಜುನನಿಗೆ ಸಾರಥಿಯಾಗಿ ನಾನು ಇರುವಾಗ ರಥದಲ್ಲಿ ಅವನ ರಥವನ್ನು ಹಿಂದೆ ಬುಗುರಿಯಂತೆ ತಿರುಗಿಸಿದಂತ ಒಂದು ಪರಾಕ್ರಮ ಇದ್ರೆ ಅದು ನೀನು ಕರ್ಣ. ಅದಕ್ಕೆ ನಾನು ಮೆಚ್ಚಿದೆ. ಕೃಷ್ಣದೇವ, ಈಗ ನಿನ್ನನ್ನು ಕಮಲಾಕ್ಷ ಎನ್ನುವ ಹಾಗೆ ಒಪ್ಪಿಕೊಳ್ಳುತ್ತೇನೆ. ನಿನ್ನ ಕಣ್ಣುಗಳು ಕಮಲದಂತೆ. ಯಾಕೆ? ಸೂರ್ಯರಶ್ಮಿ ಬಿದ್ದಾಗ ತಾವರೆಯೊಂದು ಅರಳುತ್ತದೆ. ಕೇವಲ ಸೂರ್ಯನ ಮಗ್ಗುಲಿಗೆ ತನ್ನ ದಳವನ್ನು ಚಾಚುವುದಿಲ್ಲ, ದಶದಿಕ್ಕುಗಳಿಗೂ ಒಂದೇ ರೀತಿ ದಳವನ್ನು ಚಾಚುತ್ತದೆ. ಆದ್ದರಿಂದ ಈ ಹಿಂದಿನ ಯುಗದಲ್ಲಿ ರಾಮಾವತಾರಿಯನ್ನು ಮರ್ಯಾದಾ ಪುರುಷೋತ್ತಮ, ಗುಣಗ್ರಾಹಿತ್ವ ಅಂತ ಹೇಳಿದ್ರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಿಗಿತ್ತು. ನಿನ್ನ ಗುಣಗ್ರಾಹಿತ್ವ ಸಂತೋಷವಾಯಿತು. ಯಾಕೆ? ಲೋಕದಲ್ಲಿ ಎಲ್ಲರೂ ಸೂತ ಪುತ್ರ, ಸೂತ ಪಾಲಿತ ಪುತ್ರ, ಸೂತನ ಮಗ, ಅರ್ಧರತಿ, ಸಾಯಕ ತೊಡುವ ವಿಚಾರ, ರಾಧೇಯಗೆ ಸಲ್ಲುವುದೇ ತೋರ, ಬೇರೆ ಬೇರೆ ರೀತಿಯಲ್ಲಿ ನಿಂದಿಸುವಾಗ ನನಗೆ ಪ್ರಶಸ್ತಿ ಕೊಟ್ಟದ್ದು ಕಮಲಾಕ್ಷ. ಇಲ್ಲಿರುವಂತಹ ಎಲ್ಲ ಎಲುಬುಗಳು, ರಕ್ತ, ಮಾಂಸ, ಮಜ್ಜೆಗಳು, ಇದನ್ನು ಈಗ ಶ್ರೀಗಂಧದ ಕಾಡು ಅಂತ ತಿಳ್ಕೊಡ್ತೇನೆ ನಾನು. ಈ ಮಧ್ಯೆ ಕಮಲಾಕ್ಷ ಬಂದು ನನ್ನನ್ನು ಮೆಚ್ಚಿ ನನಗೆ ಕೂತುರೆ, ಮಜರೆ, ದಿರುರೆ, ಮಜ ಬಿಳ್ಳಾರು ನೀನು ಅಂತ ನೀನು ಹೇಳಿದ ಮೇಲೆ ಇನ್ನು ನನಗೆ ಯಾರ ಪ್ರಶಸ್ತಿಯೂ ಬೇಕು. ಸಂತೋಷವಾಯಿತು, ಸಂತೋಷವಾಯಿತು. ಕಿರೀಟಿಯೇ ಯಾತು ದಾನರ ವೈರಿ ಪೊಗಳಿದ ಮಾತ ಕೇಳಿ ಪಾರ್ಥ ಮನದಲ್ಲಿ ಕಾತರಿಸಿದನು ಬಿಳುಹಿ. ಹೀಗೂ ಉಂಟೆ. ಯಾತು ದಾನರ ವೈರಿ, ಯಾತು ದಾನರ ವೈರಿ ಪೊಗಳಿದ ಮಾತ ಕೇಳಿ ಪಾರ್ಥ ಮನದಲ್ಲಿ ಕಾತರಿಸಿದನು ವಿಳುಹಿ. ದುಗುಡದೊಳಿರಲು ಹರಿ ನುಡಿದ ಆ ಆ ಆ ಆ ಎಲ್ಲಿಂದ ಬಂತು ಸೊರಳ ಅಂತ ನಾನು ಆಲೋಚನೆ ಮಾಡುವುದು. ಬಂದದ್ದು ನನ್ನ ರಥದ ಸಾರಥಿಯಾದ ನಮ್ಮ
ನನ್ನ ಹೆಸರು ಬರ್ತದೆ ಅಂತ ಎಣಿಸಿದ್ದು ಬಂದದ್ದು. ಬಡೀರೆ ಶಾಬಾಷ್ ಕರ್ಣ. ಹಾಗಾದರೆ ಅರ್ಜುನ ನಾನು ಲೆಕ್ಕಕ್ಕಿಲ್ಲದವನಾಗಿ ಹೋದೆ. ಪರಮಾತ್ಮ ಹೀಗೂ ಮಾಡಬಹುದೇ? ನನ್ನ ಸಾರಥಿಯಾಗಿ ನನ್ನ ವಿರೋಧಿಯನ್ನು ಹೊಗಳುವುದೆಂದರೆ ಏನು ಮಾಡೋಣ ಈ ಕಾಲಕ್ಕೆ? ವಿದ್ವಾಂಸರನ್ನು ಸಭೆಯಲ್ಲಿ ಹೊಗಳಬಾರದಂತೆ, ಕ್ಷತ್ರಿಯರನ್ನು ಯುದ್ಧ ರಂಗದಲ್ಲಿ ಒಬ್ಬನನ್ನು 3 ಮಂದಿ ಇರುವಾಗ ಅಲ್ಲ 2 ಇರುವಾಗ ಒಬ್ಬನನ್ನು ಹೊಗಳಿದರೆ ಮತ್ತೊಬ್ಬನಿಗೆ ನೋವಾಗ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಿತ್ತು. ನಮ್ಮವನಂತ ಕೃಷ್ಣ ನನ್ನನ್ನು ಬಿಟ್ಟು ಕರ್ಣನನ್ನು ಹೊಗಳಿದ ಯಾಕೆ? ಹೀಗೆ ಪ್ರಶ್ನೆ ಮೂಡಿದ್ದು ನನಗೆ. ಅಂತೂ ಇಂತೂ ಬುದ್ಧಿ ಮಕ್ಕಳಿಗೆ ವನವಾಸವೇ ಗತಿ ಎಂಬ ಹಾಗಾಯಿತು. ಯಾಕಂದ್ರೆ ನಾವು ಎಷ್ಟು ಮಾಡಿ ಪ್ರಯೋಜನಕ್ಕೆ ಬರಲಿಲ್ಲ. ಎಷ್ಟೋ ಮಂದಿ ನಮ್ಮವರು ಪ್ರಾಣದೆತ್ತು ಕುರುಕ್ಷೇತ್ರದಲ್ಲಿ ಮಡಿದು ಹೋದರು. ಯಾಕೆ? ಒಂದು ತುಂಡು ಭೂಮಿಗಾಗಿ. ಆವಾಗಲೇ ನಾವು ಆಲೋಚನೆ ಮಾಡಿದ್ದೇವೆ, ಕೃಷ್ಣ ಸಂಧಾನ ಮುಖಾಂತರ ಯುದ್ಧವೇ ಬೇಡ, ಸಂಧಾನ ಮುಖಾಂತರ ಬದುಕು ಉಳಿಯುವ ಎಂಬುದಕ್ಕಾಗಿ. ಯಾರು ಮನ ಮಾಡಲಿಲ್ಲ, ದುರ್ಯೋಧನಂತೂ ಒಪ್ಪಲೇ ಇಲ್ಲ. ಆದರೆ ಕೃಷ್ಣನಿಗೆ ಏನೋ ಒಂದು ಸಂಶಯವೋ ಏನೋ ಒಂದು ಆಶೆಯೋ ಅಲ್ಲ, ಅವನಿಗೆ ಈ ಧರ್ಮವನ್ನು ಈ ಕಾಲಕ್ಕೆ ಉದ್ಧಾರಗೊಳಿಸಬೇಕು ಎಂಬುದಾಗಿ ಬಂದಂತಹ ದೇವರೆಂಬುದಾಗಿ ನಂಬಿಕೊಂಡು ಬಂದವರು ನಾವು. ಭಾವನೂ ಹೌದು, ದೇವನೂ ಹೌದು. ನನ್ನ ಎದುರಲ್ಲಿ ನನ್ನ ಕರ್ಣನನ್ನು ಹೊಗಳುವಾಗ ನಾನು ಇಷ್ಟೇ ಹೇಳುವುದಾದರೆ ಸುಳ್ಳಾಗಿ ಹೋಯಿತು. ಅವನೇ ದೊಡ್ಡವನಾದರೆ ನಾನೇನು ಸಣ್ಣವನಾದಂತೆ ಆಗ್ಲಿಲ್ವೇ? ಬಿಲ್ಲುಗಾರ ಅವನಾದ್ರೆ ನಾನೇನು ಸುಳ್ಳುಗಾರನಾಗ್ಲಿಲ್ವೇ? ನಾನು ಆಗಲಿ, ಬಹಳ ಬೇಸರವಾಯಿತು. ಯಾಕೆ ಯುದ್ಧ ಮಾಡುವುದಿಲ್ಲ? ಮೊದಲೊಂದು ದಿವಸ ಯುದ್ಧ ಆರಂಭವಾದ ಕಾಲಕ್ಕೆ ಗಾಂಡೀವವನ್ನು ಕೆಳಗೆ ಇಟ್ಟದ್ದು ಹೌದು. ಇವತ್ತು ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ಮುಖವನ್ನು ಕೆಳಗೆ ಮಾಡಿ ಕುತ್ಕೊಳ್ತೇನೆ, ನೋಡೋಣ ಏನಾಗ್ತದೆ ಅಂತ. ಕಿರೀಟಿ ಏನು ಚಿಂತೆ ಬಂತು ಪಾತ ಎನ್ನೋಳಿಗ ಬೇಡು. ಏನು ಚಿಂತೆ ಪಾರ್ಥ? ಆ ಏನು ಚಿಂತೆ ಬಂತು ಪಾತ ಎನ್ನೋಳೀಗ ಬೇಡು. ಮಾನಭಂಗವನ್ನು ಗೈದರಾರು, ಯಾರು ಬೈದರು ನಿನ್ನ ಮಾತು? ಮಾನಭಂಗವನ್ನು ಗೈದರಾರು. ನಿನಗಿಂದಿನೊಳು ಏನು ಚಿಂತೆ ಬಂತು ಪಾತ ಎನ್ನೊಳಿಗ ಬೇಡು. ಮಾನಭಂಗವನ್ನು ಗೈದರಾರು ಇಂದಿನೊಳು. ಮುಂದೆ ಕರ್ಣನೆಂಬ ದೂತ ನಿಂದಿರ್ಪ ತಾನದ ಮುಂದೆ ತಾನು ಬಿಳುಹಿ ಕುಳಿತು ಕೊಂಡಿರ್ಪುದು ನೀನೇಗೋ. ಮುಂದೆ ಕರ್ಣನೆಂಬ ದೂತ ನಿಂದಿರ್ಪ ತಾನದಗೋ. ಮುಂದೆ ತಾನು ಬಿಳುಹಿ ಕುಳಿತು ಕೊಂಡಿರ್ಪುದು ನೀನೇಗೋ. ಏನು ಚಿಂತೆ ಬಂತು ಪಾತ ಎನ್ನೊಳಿಗ ಬೇಡು. ಆ ಪಾರ್ಥ, ಪರಮಾತ್ಮ, ಏನು ಚಿಂತೆ? ಯಾಕೆ ಚಿಂತೆ ಪಾರ್ಥ? ಯುದ್ಧ ರಂಗದ ಸಮರ ರಂಗದಲ್ಲಿ ಓ
ಘನಘೋರವಾದಂತ ಯುದ್ಧ ನಡೆಯುವಂತ ಸಂದರ್ಭ ಇದು. ನೋಡಿದ್ಯಲ್ಲ. ಒಂದು ಕಡೆಯಿಂದ ಕರ್ಣ, ಇನ್ನೊಂದು ಕಡೆಯಿಂದ ನಮ್ಮ ರಥ. ಕರ್ಣ ಬಿಟ್ಟಂತಹ ಶರ ನಮ್ಮ ರಥವನ್ನು 10 ಯೋಜನೆಯ ರೂಪಾಂತರದಲ್ಲಿ ಬುಗುರಿಯಂತೆ ತಿರುಗಿಸಿದ. ಬಲಿರೆ, ಬಾಪುರೆ, ಮಜರೆ, ಮಜಭೂತುರೆ. ಅವನ ಯುದ್ಧ ಸಮರ ರಂಗದ ತಂತ್ರಗಾರಿಕೆಯನ್ನು ನಾನು ಮೆಚ್ಚಿದ್ದೇನೆ. ಸತ್ಯವನ್ನು ಸತ್ಯದ ರೀತಿಯಲ್ಲೇ ನುಡಿಬೇಕಲ್ವ ನಾವು. ವ್ಯಕ್ತಿಯಲ್ಲಿ ಕೆಲವೊಂದು ಗುಣಗಳ ವ್ಯತ್ಯಾಸಗಳು ಇರುತ್ತವೆ. ಮನಕ್ಕೆ ಮತ್ಸರ ಮಾಡಬಾರದು. ಹೌದು, ಅದು ಖಂಡಿತ ತಾನೆ ಸತ್ಯ. ಒಂದೇ ತೂಕದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ತುಲನ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಗುಣಗಳಲ್ಲಿ ಯಾವುದು ಶ್ರೇಷ್ಠತೆ ಉಂಟು ಅದನ್ನು ತಗೊಳ್ಳುವುದು ನಾವು ಸತ್ಯ ತಾನೆ. ಅದಕ್ಕಾಗಿ ಮೆಚ್ಚಿದ್ದೇನೆ ಕನ್ನಡಿ. ಇಷ್ಟು ಹೇಳಿದ್ದಕ್ಕೆ ನೀನು ಮೌನವಾಗಿ ಕುಳಿತು ಬಿಟ್ಟು ನಿನಗೆ ಮತ್ಸರ ಆಯ್ತು. ಕರ್ಣನನ್ನು ಹೊಗಳಿದ್ದಕ್ಕೆ ನಿನಗೆ ಮತ್ಸರ ಆಯ್ತಾ ಅಂತ ಕೇಳುದು. ಭಗವಂತ, ದೇವನೂ ಹೌದು, ನೀನು ಭಾವನೂ ಹೌದು. ಹೌದು, ಯುದ್ಧ ರಂಗ ಘನಘೋರವಾದ ಯುದ್ಧ ನಡೆಯುತ್ತಾ ಉಂಟು. ಈ ಯುದ್ಧ ಕ್ಷೇತ್ರದಲ್ಲಿ ನಾನು ಕರ್ಣ ದೊಂದು ಯುದ್ಧ ಮಾಡುವ ಕಾಲಕ್ಕೆ ಭಗವಂತನಿಂದ ಬಂದಂತಹ ಪ್ರಸಾದ ಸಂಘದಿಂದಲೇ ಬರಬೇಕಂತ ತೀರ್ಥ ಬಂದಿನೇ ತೀರ್ಥ ಅವನಿಗೆ. ಪರಮಾತ್ಮ ಕೊಟ್ಟಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾನೆ ಅವ. ಈ ಕಾಲಕ್ಕೆ ನೀನು ಹೊಗಳುವ ಶಬ್ದವನ್ನು ಕೇಳಿ ನನಗೆ ಬೇಸರವಾಯಿತು ಪರಮಾತ್ಮ. ಯಾಕಂದ್ರೆ ನಾನು ಮತ್ತೆ ಅವನು ಯುದ್ಧ ಮಾಡುವ ಕಾಲಕ್ಕೆ ಅವನನ್ನು ಹೊಗಳಿದೆ ಅಂತಾದ್ರೆ, ಅವ ಧೀರನಾದ್ರೆ ನಾನು ಏನು ಕನಿಷ್ಠನಾಗಿ ಹೋಗ್ತೇನೆ ಪರಮಾತ್ಮ. ಹಾಗೆ ನನಗೆ ಬೇಸರದು. ಅದಕ್ಕೆ ತಲೆ ಕೆಳಗೆ ಮಾಡಿ ಕುಳಿತದ್ದು ಹೌದು. ನಾನು ದೇವಾ ದೇವಲಾಲಿ ಪುದೀಗ ಬಿಡದೊಂದು ಯೋಜನ ಬಿಡದೊಂದು ಯೋಜನ ಆ ವಿರೋಧಿಯ ರಥವಾ ಆ ವಿರೋಧಿಯ ರಥವಾ ನೀವೇ ನೋಡುವ ತೆರದಿಂದ ಚುರಿಪುವಿನ ನೀವೇ ನೋಡುವ ತೆರದಿಂದ ಚುರಿಪುವಿನ ದವದ ಬಿಡಿಸಿದೆನು ದೇವಲಾಲಿ ಪುದೀಗ ಬತ್ತಳಿಕೆಯಿಂದ ತೆಗೆದಂತ ಒಂದು ಬಾಣ ಕರ್ಣನ ರಥಕ್ಕೆ ಗುರಿ ಇಟ್ಟದ್ದು. ಸೊಯ್ಯನೆ ಬಿಟ್ಟಂತಹ ಬಾಣ ಅವನ ರಥವನ್ನು ತಿರುಗಿಸಿ ಕರುಣಾಕರಂ ಬೇಡ ಎಲೆ ಮರುಳೆ
ಕೌಂತೆಯ ಎಲ ಮರುಳೆ ಎಲೆ ಮರುಳೆ ಕೌಂತೆಯ ಎಲ ಮರುಳೆ ಕೌಂತೆಯ ಕೇಳಿ ಕಮಲ ಜಾಂಡವಂ ಪೊತ್ತಿರ್ಪೆನನ್ನ ಸಾಹಿತಿ ಈ ಕಮಲ ಜಾಂಡವಂ ಪೊತ್ತಿರ್ಪೆನನ್ನ ಸಹಿತಿ ದೇವದತ್ತ ಸಹಿತ ಈ ಕಪೀಶ್ವರ ಸಹಿತ ಈ ಕಪೀಶ್ವರ ಸಹಿತ ಮೇ ಚಾಪಣಿ ಸಹಿತ ಈ ಕಠಿಣ ರಥಮಂ ಎಸೆವರೇಸು ಸತ್ವಂಗಳು ಬೇಕವನ ಹುಲು ರಥ ಒಡಚೇನಾಯ್ತು ರವಿಜಾತ ಗೆಣಗಾಣಂದ ರವಿಜಾತ ಗೆಣಗಾಣಂದ ಆ ಕಿರೀಟಿಯು ನುಡಿದುದಂ ಕೇಳ್ದು ನಗುತ್ತ ಕರುಣಾಕರ ಆ ಪಾಠ ನಾನು ಆಡಿಕೊಳ್ಳಬಲ್ಲೆ, ನೋಡಿಕೊಳ್ಳಬಲ್ಲೆ, ನೆಗಡಿ ಕೊಲ್ಲಬಲ್ಲೆ, ನಗುತ್ತ ಕೊಲ್ಲಬಲ್ಲೆ. ಬಾಲ ಪ್ರಸಂಗಗಳಲ್ಲಿ ನೋಡಿದ್ದೀನಿ. ಆದ್ದರಿಂದ ಪಾಠ ಸರ್ವ ಉಪನಿಷದೋ ಗಾವು ದುಗ್ಧ ಗೋಪಾಲನಂದನ. ಸರ್ವ ಉಪನಿಷತ್ತುಗಳು ವೇದಗಳು ಅದು ಗಾವು ಗೋಮಾತೆಗೆ ಹೋಲಿಸಿದ್ದಾರೆ. ದುಗ್ಧ ಗೋಪಾಲನಂದನ ಕರೆಯುವವನು ಗೋಪಾಲನಂದನ, ಸ್ವಯಂ ಕೃಷ್ಣನೇ ಕರೆಯುತ್ತಿದ್ದಾನೆ ಎನ್ನುವಂಥ ಅರ್ಥ ಇದೆ. ಪಾರ್ಥ ಎನ್ನುವಂಥ ಶಬ್ದಕ್ಕೆ ಭೂಮಿಗೂ ಒಂದು ಪಾರ್ಥ, ಭೂಮಿಯೂ ಒಂದು ಪ್ರತಿ. ಪಂಚಭೂತಾತ್ಮಕವಾದಂಥ ಈ ಪ್ರಪಂಚ ಏನುಂಟು ಮೊದಲೇ ನುಡಿದಿದ್ದೀವಿ. ನಮ್ಮ ಪ್ರಾಣಾಹಿ ಪಾಂಡವ, ಅದರಲ್ಲೂ ಮಧ್ಯಮ ಪಾಂಡವನಾದಂತಹ ಅರ್ಜುನ. ಮಮ ಪ್ರಾಣಾಹಿ ಪಾಂಡವ, ಬಹುಶಃ ಕೃಷ್ಣನಿಗೆ ಒಂದು ಪ್ರಾಣ ಉಂಟ ಅಂತ ತರ್ಕ ಮಾಡಿದ್ರು. ಪಂಚಪಾಂಡವರಲ್ಲಿ ಭೇದವಿಲ್ಲದೆ ನನ್ನ ಮಮ ಪ್ರಾಣಾಗಿ, ಈ ಪ್ರಾಣಕ್ಕೆ ನನ್ನ ಚೈತನ್ಯಕ್ಕೆ ಪಂಚಪಾಂಡವರು ಪ್ರಾಣಾಹ ಎನ್ನುವಂಥ ಭಾಷೆಯನ್ನು ಇಟ್ಟಿದ್ದೇವೆ. ಅದು ನಿನ್ನ ಮಾತೆಯಾದಂತಹ ಕುಂತಿದೇವಿಗೆ ಆವತ್ತಿ ಕೊಟ್ಟಂತ ವಚನ. ಅಂದಿನಿಂದ ಇಂದಿನವರೆಗೆ ನಿಮ್ಮನ್ನು ತಂತ್ರಗಾರಿಕೆ ಅರಗರಿಯ ವನವಾಸದ ಕಾಲಘಟ್ಟದಲ್ಲಿ ರಥದಲ್ಲಿ ಯಾವ ರೀತಿಯಲ್ಲಿ ಸಾರಥಿಯಾಗಿದ್ದೇನೋ ಹಿಂದೆ ಗುರುವಾಗಿ ಮುಂದೆ ಗುರಿಯಾಗಿ ನಿಂತಹ ಕೃಷ್ಣ. ಆದ್ದರಿಂದ ಪಾರ್ಥ ನಿನ್ನದೇ ಆದಂತಹ ಯುದ್ಧರಂಗದಲ್ಲಿ ಕೇವಲ ಒಂದು ಕರ್ಣನನ್ನು ಹೊಗಳಿದ್ದೇನೆ ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮೌನವಾಗಿ ಚಿಂತಾಕಾಂತಿಯಾಗಿ ಅದರಲ್ಲೂ ಶರಣಾಗತಿಯಾಗಿ ಒಂದು ಮಾಯೆಯ ರೂಪದಲ್ಲಿ ನಿಲ್ಲಿದ್ದೀವಿ. ಮನಸ್ಸಿಗೆ ದುಃಖ ಆಗ್ತದೆ ಕೃಷ್ಣ, ಎದುರು ಹೊಗಳುವಾಗ ನಾನು ಕೃಷ್ಣ ಹಾಗೇನಲ್ಲ. ಇದೇ ನೀನು ಮಾಡಿದ ತಪ್ಪು. ಎದುರಿನಲ್ಲಿ ನಾನು ಅಷ್ಟು ಹೊಗಳಿದ್ದೇನೆ ಎನ್ನುವಂತ ಒಂದು ಈ ಮಾತಿಗೆ ನೀನು ಇಷ್ಟು ಚಿಂತೆಯಾದರೆ ಮುಂದೆ ನೀನು ಯಾವ ರೀತಿ ಯುದ್ಧ ಮಾಡ್ತೀಯಪ್ಪ ಹೇಳ್ಬೇಕು. ಈ ಮುಂದೆ ನಡೆದಂತಹ
ಗೀತೆಯನ್ನು ಬೋಧಿಸಿದಂತ ವಾಕ್ಯವನ್ನು ಕೇಳಿ ನಾನು. ಆ ಕಾಲಕ್ಕೆ ಎಲ್ಲವನ್ನೂ ನೀನು ತಿಳಿಸಿಕೊಟ್ಟಂತಹ ಇವಾಗ ವಿರೋಧಿಯನ್ನು ಹೊಗಳುವಾಗ ನಾನು ಹೇಗಾಗಬೇಕು ಪರಮಾತ್ಮ ನೀನೇ ಹೇಳು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಮಮ ಭೂತಿ ಪಾಂಡವ. ಎಲ್ಲಿಂಟು ಧರ್ಮ? ಮೊದಲು ನೀನೇ ನಾನು ನೋಡಿದದ್ದು. ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧರಂಗದಲ್ಲಿ ರಥವನ್ನು ಏರಿ ಕುಳಿತಂತಹ ನೀನು ಕೃಷ್ಣ ರಥವನ್ನು ಮುನ್ನಡೆಸು. ಕೌರವರ ಪಾಲಿನಲ್ಲಿ ಯಾರು ಬಂದಿದ್ದಾರೆ ಎನ್ನುವಂತ ನೋಡಬೇಕು ನನಗೆ ಎನ್ನುವಂತ ವಿಸರ್ಜನ ಹೋಯಿತು. ಆಜ್ಞೆ ಮಾಡಿದಾಗ ಪ್ರಾರ್ಥಿಸಿದ್ದು ರಥವನ್ನು ಆರಿಸಿದ್ದೇನೆ, ಆರಿಸಿ ನೋಡಿದ್ದೀಯ ಯುದ್ಧ ತಂತ್ರ ನಡೀತಾ ಹೋಗ್ತದೆ. ಅದರಲ್ಲೂ ಪಾರ್ಥನಾದಂತಹ ನೀನು ಸಾಂಖ್ಯಾಯೋಗ ಇವರಿಗೆ ಮನಸ್ಸಿನಲ್ಲಿ ಸಂಚಾರ ಬಂತ. ಒಂದು ಕಡೆಯಲ್ಲಿ ಗುರುಗಳು, ಅಜ್ಜಂದಿರು, ಮುತ್ತಂಜರು, ಸಹೋದರರ ಮಧ್ಯೆ ಯುದ್ಧ ನಡೆಯುವುದು ಸರಿಯೇ ಎನ್ನುವಂತೆ ಜಿಜ್ಞಾಸನೆ ಹೊತ್ತಿನಲ್ಲಿ ಉಂಟಾಗಿದೆ. 7 ಅಕ್ಷರ 11 ಅಕ್ಷರ ಸೈನಿಕರ ಸತ್ತು ರಕ್ತದ ಕಲೆ ಹರಿತರಲ್ಲ ಬರಪ್ಪ, ಯಾಕೆ ಹೊಂದಿಕೊಂಡು ಪೂಜೆಗಾಗಿ ಬೇಕಾ? ಆ ಕಾಲಕ್ಕೆ ನನಗೆ ಜಾಗೃತವಾದದ್ದು ಧರ್ಮ ಪ್ರಜ್ಞೆ ಪರಮಾತ್ಮ. ಹಾಗಾದ್ರೆ ನೀನು ಬೋಧಿಸಿದ್ಯಾ, ನನಗೆ ಅರ್ಥವಾಗಿತ್ತು. ಈ ಕಾಲಕ್ಕೆ ಈ ಪರಿಸ್ಥಿತಿ ಬಂತಂದ್ರೆ ಬೇಸರ ಆದದ್ದಷ್ಟೇ. ಅದೇ ಒಂದು ಮಾತಿದೆ, ಓ ರಾಮನಂತೆ ನಡೆ ಕೃಷ್ಣನಂತೆ ನುಡಿ. ರಾಮ ಚರಿತ್ರೆಯನ್ನು ಕೇಳಿದ್ದೀವಿ. ರಾಮಾಯಣ ಅವತಾರ ಸಮಾಪ್ತಿ ಆಯಿತು. ಆದ ನಂತರ ರಾಮ ನಡೆದಂತ ದಾರಿ, ನಡೆ, ನುಡಿ, ಆ ಗಾಂಡೀವ್ಯ, ರಾಮನ ಆದರ್ಶ, ಕೃಷ್ಣನಂತೆ ನುಡಿ, ಅದು ಭಗವದ್ಗೀತೆಯಲ್ಲಿ ಬೋಧನೆ ಮಾಡಿದಂತಹ ವಿಚಾರ. ಇಷ್ಟು ಕೇಳಿದ್ರು ಭಗವದ್ಗೀತೆಯಲ್ಲಿ ಸಾಧಾರಣ 700 ಶ್ಲೋಕ, 18 ಅಧ್ಯಾಯವನ್ನು ನನ್ನ ಬಾಯಿಂದಲೇ ನೀನು ಕೇಳಿದ್ದಿ. ಇಷ್ಟು ಕೇಳಿದಂತಹ ನೀನು ಕಡೆಗೆ ಎಲ್ಲವನ್ನು ಅರಗಿಸಿಕೊಂಡಿದ್ದು ಭಗವದ್ಗೀತೆಯ ಬೋಧನೆ. ನನ್ನದಾದಂತಹ ಪಾತ್ರ, ಆರ್ತನಾದಂತಹ ಒಂದು ಪಾತ್ರೆ ಕೃಷ್ಣನಾದಂತಹ ನಾನು ಕರೆದುಕೊಳ್ಳುವಾಗ ಆ ಪಾತ್ರೆ ಎಷ್ಟು ಹಾಲನ್ನು ತುಂಬಿಕೊಳ್ಳುವಾಗ ಆ ಪಾತ್ರೆ ನಿರ್ಮಲ ಇರಬೇಕು ತಾನೆ. ಕೊಳಕಿದ್ರೆ ಏನಾಗುತ್ತೆ? ಹಾಲು ಕೆಟ್ಟು ಹೋಗ್ತದೆ, ಹಾಲು ಕೆಟ್ಟು ಹೋಗುತ್ತದೆ. ಅಷ್ಟು ಗೀತೆಯನ್ನು ಬೋಧಿಸಿದಂತಹ ನಾನು ಆ ಅರ್ಥ ಎನ್ನುವಂತ ಒಂದು ಪಾತ್ರೆಗೆ ತುಂಬಿಸಿದಾಗ ಅದನ್ನು ಆ ಪಾತ್ರೆಯ ಮೂಲಕ ಹಾಲನ್ನು ತೀರ್ಥವಾಗಿ ನೀನು ಕೊಡಬೇಕಿದ್ರೆ ಆ ಪಾತ್ರೆ ಕೊಳಕಿದ್ರೆ ಪಾತ್ರೆ ಯಾರು? ನಿಂದಲ್ಲ. ಅಷ್ಟನ್ನು ತುಂಬಿಸಿಕೊಳ್ಳಿ. ಪಾತ್ರೆ ನಾಶವಾಗುವುದಿಲ್ಲ, ಹಾಲು ಕೆಟ್ಟು ಹೋಗ್ತದೆ. ಅದು ನೀನು ಕೂಡ ಶುದ್ಧ ಇರಬೇಕು ಅನ್ನುವಂಥ ಜ್ಞಾನದಲ್ಲಿ ನಾನು ನುಡಿದ. ಅಷ್ಟು ಯಾಕೆ ರಣರಂಗದಲ್ಲಿ ನಿಲ್ಲಿಸಿದಂತಹ ನಮ್ಮ ರಥವನ್ನೇನು ಈ ಮುಂಚೆ ನಡೆದಂತಹ ಕಾಂಡವದನದ ಒಂದು ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತೇನೆ. ಕಾಂಡವದನವನ್ನು ಸುಡುವಂತಹ ರೀತಿಯಲ್ಲಿ ನಾಶ ಮಾಡುವಂತ ಹೊತ್ತಿನಲ್ಲಿ ದೇವದತ್ತವಾದಂತಹ ಒಂದು ರಥ ನಮಗೆ ಪ್ರಾಪ್ತಿಯಾಯಿತು. ಆ ಹೊತ್ತಿಗೆ ದೇವದತ್ತವಾದಂತಹ ರಥವನ್ನು ಪ್ರಾಪ್ತಿಯಾದ ನಂತರ ಪಂಚಭೂತಾತ್ಮಕವಾದಂತಹ ನಿನ್ನ ಬತ್ತಲಿಕೆ ಅದು ಅಗ್ನಿಯ ಸಂಕೇತವಾಗಿದೆ. ಹೌದು, ಅಗ್ನಿದತ್ತವಾದಂತಹ ರಥ, ಅದರಲ್ಲಿ ಊದುವಂತಹ ಶಂಖ, ಆ ಶಂಖವು ಕೂಡ ದೇವದತ್ತವಾದಂತು, ಜಲತತ್ವವಾದಂತು. ಸತ್ಯ. ನಮ್ಮ ರಥದ ಮೇಲೆ ಇರುವಂತಹ ಪತಾಕೆಯನ್ನು ನೋಡಿ, ಹನುಮಂತ, ಕೇಸರಿ, ಭಗವದ್ವಜ, ಬ್ರಹ್ಮಾಂಡ ಮಾಧೋರವಾದಂತಹ ವಾಯು ತತ್ವದಿಂದ ಆ ಹನುಮನೆಯ ಮೇಲೆ ಕುಳಿತಿದ್ದಾನೆ. ಆಂಜನೇಯನೇ ಮೇಲೆ ಒಳಗವಾಗಿದ್ದಾನೆ. ಈ ದೇವದತ್ತವಾದಂತಹ ಒಂದು ಗಾಂಡೀವಿ, ಶಂಖ, ಮೇಲೆ ಇರುವಂತಹ ಧ್ವಜ, ಅದರ ಮೇಲೆ ಪ್ರಯೋಜನಕ್ಕೆ ಬಾರದೇ ಇದ್ದರೂ ಚಕ್ರ ಇಲ್ಲೇ ಉಂಟು. ಪಂಚಭೂತಾತ್ಮಕವಾಗಿ ಪ್ರಪಂಚದಲ್ಲಿ ಯಾವುದು ಉಂಟು ಅದು ಎಲ್ಲವೂ ನಿನಗೆ ಪ್ರಾಪ್ತಿಯಾಗಿದೆ. ಸಾರಥಿಯಾಗಿ ನಾನು ನಿಂತಿದ್ದೇನೆ. ಇಷ್ಟು ಹೊಗಳಿದ್ದು ಯಾಕೆ ನಿನಗೆ ಗೊತ್ತಾ? ಕರ್ಣನನ್ನು ಹೊಗಳಿದ್ದು
ಒಬ್ಬನನ್ನು ಒಗಳಿ ಒಗಳಿ ಹಾ, ಮೇಲೆ ಇಟ್ರೆ ಮೊನ್ನೆ ಶೂಲಕ್ಕೆ ಅವ ಉಬ್ಬುತ್ತಾನೆ. ಹೌದು ಉಬ್ಬಿದ್ರೆ ಹಾ, ಹೊಡಿಲಿಕ್ಕೆ ಬೇಗ ಹಾ, ಒಂದು ಸೂಜಿ ಸಾಕು. ಹೌದೌದು ಮುಳ್ಳಿನಿಂದ ಮುಳ್ಳನ್ನೇ ತೆಗಿಬೇಕಲ್ಲ. ಓಹೋ ಹೌದೌದು. ಅವ ಈಗ ಉಬ್ಬಿದ್ದಾನೆ. ಕೆಲವು ಸಲ ಗೋಚರಕ್ಕೆ ಬರುವುದಿಲ್ಲ ಪರಮಾತ್ಮ, ನೀನೇ ಪ್ರಚೋದನೆ ಕೊಟ್ಟು ನನ್ನನ್ನು ಎಬ್ಬಿಸಬೇಕು. ಈಗ ತಿಳಿಯಿತು, ಅರ್ಥ ಆಯ್ತು. ನಾನು ಕೃಷ್ಣ ಮಾತ್ರ ಅಲ್ಲ, ಮನೋಶಾಸ್ತ್ರಜ್ಞಗಳು. ಗೊತ್ತಾಯ್ತು ಪರಮಾತ್ಮ. ಈ ಯುದ್ಧ ತಂತ್ರದಲ್ಲಿ, ರಣಗಾರಿಕೆಯಲ್ಲಿ, ತಂತ್ರಗಾರಿಕೆಯಲ್ಲಿ, ಹಾ, ಅದರಲ್ಲೂ ನನ್ನದೇ ಆದಂತಹ ತಂತ್ರಗಾರಿಕೆ ಇದೆ. ಹಾ, ನಾನು ಮೊದಲೇ ಹೇಳಿದ್ದೇನೆ. ನಾನು ಹೌದು. ದುಗ್ಧ ಗೋಪಾಲನಂದನ ಕರೆಯುವುದು ಮಾತ್ರ ನಾನು ನಿನ್ನನ್ನು ಉಪಯೋಗಿಸಿದೆ. ಹಾ, ಹಾ, ಆದ್ದರಿಂದ ಹಾ. ಈಗ ಅರ್ಥ ಆಯ್ತು. ಜಿಜ್ಞಾಸೆ ಬಿಡು, ಹಾ, ಮೋಹ ಬಿಡು. ಅಗ್ನಿದತ್ತವಾದ ರಥವನ್ನು ಇಷ್ಟೆಲ್ಲ ಇತ್ತು, ಅವ 10 ಮಿಲ್ ಅಂತರಕ್ಕೆ ರಥವನ್ನು ಹಾರಿಸಿದಂದ್ರೆ ನಮ್ಮ ರಥವನ್ನು ಒಂದು ಅಂಗುಳಕ್ಕೆ ಸರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವುದು ಅಲ್ಲವೇ ಅರ್ಥ. ಹೌದು. ಕೂಡ ಅರ್ಥವನ್ನು ನಾನು ಅರ್ಥೈಸಿಕೊಂಡೆ ಪರಮಾತ್ಮ. ಇನ್ನು ಸಮಯ ವ್ಯರ್ಥ ಮಾಡುವುದಲ್ಲ, ಹಾ, ಎಲ್ಲ ತಯಾರಿ ಮಾಡಿ ಬಂದಿದ್ದೇನೆ ಇಷ್ಟು ಮಾತಾಡಬೇಕಂತ. ಹಾ, ಸಮಯ ಇಲ್ಲ. ಹಾ, ಮತ್ತೆ ಯುದ್ಧ ರಂಗದಲ್ಲಿ ಮೊದಲು ಇರುವಂತವು ಮತ್ತೆ ಅವರಿಗೆ ಹಾ. ಸಮಯ ಆದ್ರೆ, ಸೂರ್ಯಾಸ್ತ ಆದ್ರೆ ಮತ್ತೆ ಅವರು ಅವರ ಸ್ಥಾನಮಾನಕ್ಕೆ, ಅವರ ಬಿಡಾರಕ್ಕೆ ಹೊರಡ್ತಾರೆ. ಅಂದ್ರೆ ಅಸ್ತಮಾನದಲ್ಲಿ ಇವನ ಕಥೆ ಮುಗಿಸ್ಬೇಕು. ಕನ್ನಡಿಗೆ ಇವತ್ತೊಂದು ಪರ್ವ ಮಾಡಲೇಬೇಕು. ಹೌದು. ಹಾಗಾದ್ರೆ ಏನ್ ಮಾಡ್ಬೇಕು ಇವನನ್ನು? ಮಾಡಲೇಬೇಕು. ಚಿತ್ತ ದುಮ್ಮಾನವ ಬಿಡ ಮತ್ತೆ ಶರಾಸನಂ ಜಗೈದತಿ ಭರದ್ಯೋ ಕತ್ತರಣಾಗದಿರಿಪುವಿನ ಕತ್ತರಿಸಲೇ ಅಲ್ಲಿ ಪಾತನಂ ಬಳಿಕನು ಆದಂ ಕೈಗೊಂಡಿದಲ್ಲ ಕಾರಣ ರಣವಿಲೊಳಗೆ ಹೊರವಿ ಎಂದದಿ ಬಣಿಶರ ಸಮರಾಂಗಣ ಮಧ್ಯವೊಂದರ ಕ್ಷಣ ಸ್ತಬ್ಧವಾಯಿತಲ್ಲ. ಗೀತಾಸಾರವನ್ನೇ ಪಾರ್ಥೋವಸ್ಸ ಸುಧೀರ್ ಭಕ್ತ ಅನ್ನುವ ಹಾಗೆ ಮಗದೊಮ್ಮೆ ಆ ಕೃಷ್ಣ ಅರ್ಜುನನಿಗೆ ಬೋಧಿಸುವ ಹಾಗೆ ಆಯಿತಲ್ಲ. ಅರ್ಥ ಮಾಡಿಕೊಳ್ಳಬೇಕು. ಬೇರೆ ಬೇರೆ ವಿಧಾನ ದುಮ್ಮಾನ ಆತನ ಚಿತ್ತದಲ್ಲಿ ತುಂಬಿದಾಗ ಆತನನ್ನು ಮತ್ತೆ ಜಾಗೃತಗೊಳಿಸಿ ಬ್ರಹ್ಮಾಂಡ ಮಾಂಡೋದರ ಭರಿತನಾದಂತಹ ಆ ಶ್ರೀಹರಿ ಏರಿದಂತಹ ರಥವನ್ನು, ಪಾಂಚಜನ್ಯವನ್ನು ಹಿಡಿದಂತಹ ಆ ಶ್ರೀಕೃಷ್ಣನ ರಥವನ್ನ, ಗಾಂಡೀವವನ್ನು ಹಿಡಿದಂತಹ ಆ ಧರ್ಮಜನ ರಥವನ್ನು 10 ಬಿಲ್ವಂತರಕ್ಕೆ ಬುಗುರಿ ಎಂದಲ್ಲಿ ತಿರುಗಿಸಿದಾಗ, ಭಗವಂತನನ್ನು ಹೊಗಳಿದಾಗ ಕಿಚ್ಚು ಆರಂಭ ಆಯ್ತಲ್ಲ. ಅದಕ್ಕೆ ಹೇಳಿತು ಹಾರದಿರ ಕಟ, ಮತ್ತೆ ಮತ್ತೆ ಹಾರ್ತಾ ಇದ್ದಾನೆ. ಹೊಡೆದಂತಹ ಶರಗಳ ಮಾರ್ಗಣಗಳ ವಿನಿಮಯವಾಯಿತು. ನೋಡುತ್ತಿದ್ದಂತೆ ಆತನ ತೂಣೀರಗಳು ಅಕ್ಷಯ ತೂಣೀರ ತೆಗೆದಷ್ಟು ಮತ್ತೆ ಮತ್ತೆ ಮಾರ್ಗಣಗಳು ಬರ್ತದೆ. ನನ್ನದು ಹಾಗೆಯೋ, ಕಳಿಸಿಕೊಟ್ಟಿದ್ದಾನೆ ನನ್ನ ನಾಯಕ ಒಂದಷ್ಟು ಬಂಡಿಗಳಷ್ಟು ಮಾರ್ಗಣಗಳನ್ನು. ಆದರೂ ಕೂಡ ಆತನೆದುರು ಸಮರ್ಥವಾಗಿ ಸಮದಂಡಿಯಾಗಿ ಹೋರಾಟವನ್ನ ಮಾಡ್ತಾ ಇರುವಾಗ ಆತನ ಮಾರ್ಗಣಗಳಿಗೆ ಉತ್ತರವಾಗಿ ನನ್ನ ಬತ್ತಳಿಕೆಯಿಂದ ಮಾರ್ಗಣವನ್ನು ಎತ್ತಿ ಸಿಂಜನಿಗೆ ಹೂಡಬೇಕು ಅನ್ನುವಾಗ ಏನಾಶ್ಚರ್ಯ. ಆ ಮುಗಿಲಲ್ಲಿ, ಕಾರ್ಮುಗಿಲಲ್ಲಿ ಅಡಗಿರುವಂತಹ ಆ ಸೂರ್ಯರಶ್ಮಿ
ಈ ಶರವನ್ನು ನೋಡ್ತಾ ಇರುವಾಗ ನನಗೆ ಆಶ್ಚರ್ಯವಾಯಿತು. ನನ್ನ ಗುರುಗಳು ನನಗೆ ಕೊಟ್ಟಂತಹ ವಿಶೇಷವಾದಂತಹ ಮಂತ್ರಾಸ್ತ್ರವನ್ನ ಎತ್ತಿ ಹಿಡಿದರೆ ಈ ಶರ ತನ್ನ ಶಕ್ತಿಯನ್ನು ತೋರ್ಪಡಿಸ್ತಾ ಇದೆ. ಮುಗಿಲಲ್ಲಿ ಹಾರಾಡ್ತಾ ಇರುವಂತ ಖಗ ಸಂತತಿಗಳು ಸುಟ್ಟು ಧರೆಗುಡುತ್ತಾ ಇದೆ. ಭಗದತ್ತ ಎನ್ನುವಂತ ಶರವನ್ನ ನಾನು ಎತ್ತಿದರೆ ಏನನ್ನ ಯೋಚಿಸ್ತಾ ಇದ್ದೇನೆ, ಇದರ ಪ್ರಖರತೆ ಇಡೀ ಕಾರ್ಮುಗಿಲು ಕವಿದ ಹಾಗೆ ಕಾಣುತ್ತಾ ಇದೆ. ನೋಡಬಾರದೆ ಪಾಂಡವರ ವಿಭಾಗದಲ್ಲಿ ಕಾರ್ಗತ್ತಲು ಕಾಣುತ್ತಾ ಇದೆ. ಧರ್ಮಜನ ಒಡಲಾಳದಲ್ಲಿ ನಡುಕ ಹುಟ್ಟಿದೆ. ಅರ್ಜುನ ನತಮಸ್ತಕನಾಗಿದ್ದಾನೆ. ಕೃಷ್ಣ ಬೆದರಿಯೋ ಬೆವತ್ತು ತನ್ನ ಉತ್ತರೀಯವನ್ನೆತ್ತಿ ಬಾಯಲ್ಲಿ ಕಚ್ಚಿಕೊಂಡು ಏನು ಆಶ್ಚರ್ಯ ಎಂಬುದಾಗಿ ನೋಡ್ತಾ ಇದ್ದಾನೆ. ಕರ್ರಗಿನ ಮುಖಕ್ಕೆ ಇದರ ಕರ್ರಗು ಕಾಣಿಸ್ತಾ ಇಲ್ಲ. ನೋಡಬಾರದೆ ಈ ಫನಿಶರ ಎತ್ತುವಾಗ ಒಂದು ರೀತಿ, ಸಿಂಜಿನಿಗೆ ಹೂಡುವಾಗ ಪಣಿಯೋಪಾದಿಯನ್ನು ಕಾಣುತ್ತಾ ಇದೆ. ಹಾಗಾದ್ರೆ ಇಷ್ಟು ಈ ಒಂದು ಫನಿಶರ ಇಷ್ಟು ಶಕ್ತಿಶಾಲಿಯಾದಂತಹ ಶರವನ್ನ ನೇರವಾಗಿ ನಾನು ಪ್ರಯೋಗಿಸುವುದೇ ಖಂಡಿತ ಕೂಡದು. ಇದರ ಬಗೆಗಾಗಿ ಹೇಳಿಕೊಳ್ಬೇಕಲ್ಲ, ಯಾರಲ್ಲಿ ಹೇಳ್ಕೊಳ್ಬೇಕು, ಮತ್ತಾರಲ್ಲಿ ಹೇಳ್ಕೊಳ್ಳುವುದು. ನನ್ನ ಬಗೆಗಾಗಿ ವಿಶೇಷವಾದಂತ ಅಸ್ತೆಯನ್ನಿಟ್ಟುಕೊಂಡು ರಥದ ರಥಾಗ್ರದಲ್ಲಿ ನನ್ನ ಮೂತಿಯಲ್ಲಿ ಶ್ರೀಕೃಷ್ಣನಂತೆ ಆತನ ಗುರುಗಳೊಂದಿಗೆ ಸಾಂದೀಪಿನಿಯಲ್ಲೇ ಅಶ್ವಹೃದಯ ರಥ ಕಲ್ಪವನ್ನ ಕಲಿತಂತಹ ನನ್ನ ಸಾರಥಿ ಮಾತ್ರೇಶನನ್ನ ಹೇಳಬೇಕು. ಆ ಮಾತ್ರೇಶನಲ್ಲಿ ವಿಶೇಷವಾಗಿ ಇದರ ಬಗ್ಗೆ ಕೊಂಡಾಗಬೇಕು. ಏನು ಸಾರಥಿ, ಏನು ಸಾರಥಿ, ಸರಳು ಪಾಂಡವ ಸೇನೆಯ ಗೆಲ್ಲಬಹುದೇ, ಪಾಂಡವ ಸೇನೆಯ ಗೆಲ್ಲಬಹುದೇ. ಏನು ಸಾರಥಿ, ಸರಳು ಪಾಂಡವ ಸೇನೆಯ ಗೆಲ್ಲಬಹುದೇ, ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ, ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ, ಆನಲಂಬುವರುಂಟೆ ನಿನಗಿದು ಸಾನುರಾಗವೇ, ಪೇಳಿನಲು ರವಿಜ ಸೂನುವಿನ ಮೊಗ ನೋಡಿ ಮಾತ್ರ ತೀಶ ನಿಂತೆಂದ. ಏನು ಸಾರಥಿ, ಸಾರಥಿ ಧನುಸ್ಸನ್ನ ಎತ್ತಿದ್ದೇನೆ, ಶರವನ್ನೊಂದು ಎತ್ತಿ ಸಿಂಜಿನಿಗೆ ಹೂಡಿದ್ದೇನೆ. ಹೌದಪ್ಪ, ಗುರಿಯನ್ನಿಟ್ಟಿದ್ದೇನೆ. ನೋಡ್ತಾ ಇದ್ದೇನಲ್ಲ, ನನ್ನ ಶತ್ರುವೆಂದೇ ಪ್ರಕೀರ್ತಿತನಾದಂತಹ ಶರನ ಅರ್ಜುನನ ಶಿರಕ್ಕೆ ಇಟ್ಟಿದ್ದೇನೆ, ಕುತ್ತಿಗೆಗೆ ಇಟ್ಟಿದ್ದೇನೆ. ನೋಡಬಾರದೆ ನನ್ನ ಮಾರ್ಗನದ ಪ್ರಖರತೆ. ಏನು ನೀವು ಖಗ ಸಂತತಿಗಳು ಉರಿದು ಬೀಳುತ್ತಾ ಇದೆ. ಪ್ರಖರವಾದಂತಹ ಸೂರ್ಯನ ತೇಜಸ್ಸಿನೋಪಾದಿಯಲ್ಲಿ
ನಡೀತಾ ಇದೆ. ಹೌದು. ಪಾಂಡವ ಸೇನೆ ದಿಕ್ಕಟ್ಟು ನಿಂತಿದೆ. ಹೌದು. ಕೌರವ ಸೇನೆ ಸಂತೋಷದಿಂದ ಬಹಳ ಅದ್ಭುತವಾಗಿ ಇದರಿಂದ ಇವತ್ತು ಕರ್ಣ ವಿಶೇಷವಾದಂತಹ ಗೆಲುವನ್ನ ಪಡೆಯುತ್ತಾನೆ ಎನ್ನುವಂತ ಸಂತಸದಿಂದ ಒಂದು ಉತ್ಸಾಹ ಬಂದ ಹಾಗೆ ಇದೆ. ಹೌದು ಸಾರಥಿ. ಏನು ಏನು ಸಾರಥಿ ಸರಳು. ನಾನು ಸಿಂಜಿನಿಗೆ ಹೊಡಿದಂತಹ ಈ ಸರಳು, ಇದರ ಪ್ರಖರತೆ, ಇದರ ತೀಕ್ಷ್ಣತೆ, ಇದರ ಶಕ್ತಿ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾವಿಧಿಯನ್ನು ತರಲಾಗುವುದೇ? ಇದುವರೆಗೆ ನನ್ನ ಮುಖಾಮುಖಿ ಶತ್ರು, ಬದುಕಿನ ಶತ್ರು ಪಾರ್ಥ. ಆ ಪಾರ್ಥನ ಅಂತ್ಯ ಈ ಶರ ಮಾಡೀತೆ. ಯಾಕಂತ ಹೇಳಿದ್ರೆ ಪಾರ್ಥನಿಗೆ ತುಂಬಾ ಮಾಲಿನ್ಯರಿದ್ದಾರು. ಹೌದು, ನನಗೊಬ್ಬಳೇ. ಹೌದಪ್ಪ. ಆದರೆ ಆ ಪಾರ್ಥನ ಮಾನಿನಿಯಲ್ಲಿ ಪಾಂಚಾಲೆ ನನ್ನನ್ನು ಕಂಡು ನಾಹಂ ವರಯಾಮಿ ಸೂತಃ ಆವತ್ತು ಹೇಳಿದ್ದು ಹೀಗಳೆದವಳು. ಅವಳಿಗೆ ವೈದವ್ಯದ ದೀಕ್ಷಾವಿಧಿ ತರಬಹುದೇ? ಬಹುಶಃ ಆ ಸ್ವಯಂವರದಲ್ಲಿ ಅವಳಿಗೂ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಕರ್ಣ ಏನು, ಅವನ ಸಾಮರ್ಥ್ಯ ಏನು, ಅವನ ಶಕ್ತಿ ಎಂಥದ್ದು ಎಲ್ಲವೂ ಗೊತ್ತಿದ್ದರಿಂದಲೇ ಬಹುಶಃ ಈ ಸಂದರ್ಭ ನನ್ನ ಪಾಲಿಗೆ ಒದಗಿ ಬರ್ತದೆ, ಇಂಥವನನ್ನು ವರಿಸಬೇಕೆನ್ನುವಂತ ಸ್ಥಿತಿ ನಿರ್ಮಾಣವಾಗುತ್ತದಲ್ವಾ ಅನ್ನುವಂತ ಪರಿಜ್ಞಾನ ಅವಳಿಗಿತ್ತೋ ಏನೋ. ಅದಕ್ಕೊಂದು ಅಡ್ಡಿ. ಹಾಗಾಗಿ ಆದ್ದರಿಂದ ನಿನ್ನನ್ನು ತಿರಸ್ಕರಿಸಬೇಕು ಅಂತಾದ್ರೆ ಯಾವ ರೀತಿಯಲ್ಲಿ ತಿರಸ್ಕರಿಸುವುದು, ಆಗ ಈ ಪದ ಬಳಕೆಯನ್ನು ಮಾಡಿರಬಹುದು. ಸರಿ, ಆ ಕಾಲದಲ್ಲಿ ನನ್ನನ್ನು ನಿಂದಿಸಿದ ಆಕೆಯನ್ನು ಸಭೆಯಲ್ಲಿ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಏನು? ಎಂತದು? ಏನು? ಆಮೇಲೆ ಆ ಸ್ವಯಂವರದ ನಡೆಯಿತು, ನೀನು ಆ ರೀತಿಯಲ್ಲಿ ತಿರಸ್ಕರಿಸಲ್ಪಟ್ಟೆ. ನಾವು ಕ್ಷತ್ರಿಯರಾದ್ರೂ ಕೂಡ ನಾವು ಕೂಡ ಅಲ್ಲಿ ತಿರಸ್ಕರಿಸಲ್ಪಟ್ಟವರೇ. ಹೇಗೆ ಗೊತ್ತುಂಟ? ಹೇಗೆ? ವಿಪ್ರನೊಬ್ಬ ಬಂತು, ವರಿಸುವಂತ ಸ್ಥಿತಿ ನಿರ್ಮಾಣ ಆಯ್ತು. ಆಗ ಎಲ್ಲವರು ಕುಳಿತುಕೊಂಡರು. ಖಂಡಿಸುವಂತ ಸ್ವಭಾವ ಇದ್ದಂತ ನಾನು ಮದ್ರ ದೇಶದ ಅಧಿಪತಿಯಾಗಿ ಹಾಗೆ ನೋಡುವುದಕ್ಕೆ ಹೋದ್ರೆ ಕ್ಷತ್ರಿಯರಲ್ಲಿ ನಮಗೂ ಸ್ವಲ್ಪ ಅವಮಾನದ ಸಂಗತಿಗಳೇ ಆದದ್ದು. ಎಲ್ಲ ಕ್ಷತ್ರಿಯರ ಮುಖಕ್ಕೆ ಹಸಿ ಬಳಿಯುವ ತೆರದಲ್ಲಿ ಅಲ್ಲ, ಕ್ಷತ್ರಿಯರಿಂದಲೇ ನಮಗೆ ಅಪಮಾನ ಆಗಿದೆ ಅಂತ ಹೇಳುದು. ಹೌದು. ಯಾಕೆ ಗೊತ್ತು? ಯಾಕೆ? ಮದ್ರ ದೇಶದವರನ್ನು ಮೊದಲು ಕ್ಷತ್ರಿಯರು ಕೂಡ ಕಡೆಗಣಿಸ್ತಾ ಇದ್ದವರು. ಹೌದು. ಯಾಕೆ? ಯಾಕೆ? ಅವರ ಆಚಾರ ವಿಚಾರಗಳು ಎಲ್ಲ ಕ್ಷತ್ರಿಯರಿಗಿಂತ ಸ್ವಲ್ಪ ವಿಭಿನ್ನ. ಹೌದು. ಆ ರೀತಿಯಿಂದಾಗಿ ಕ್ಷತ್ರಿಯರು ಕೂಡ ಪಕ್ಕದಲ್ಲಿ ಕುಳಿತುಕೊಳ್ಳಿಸಬೇಕು ಅಂತಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಇದ್ದಾರೆ. ಅಡ್ಡವಂತಿ. ಹೌದು, ಅಡ್ಡವಂತಿಯಲ್ಲೇ ನಾವು ಇದ್ದವರು. ಯಾಕೆ? ನಮ್ಮ ಸ್ವಭಾವ ಅಂತ. ನೀವು ಸಾತ್ವಿಕವಾಗಿ ನಡೆದರೆ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ವ್ಯವಹರಿಸುವ. ಸರಿ. ಗೋಮಾಂಸ ಭಕ್ಷಣೆಯನ್ನು ಮಾಡಿದವರೇ ನಾವು. ಯಾಕಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನಾವು ಆ ಸ್ಥಿತಿಯಲ್ಲಿ ಇದ್ದವರಾದ್ರಿಂದ ಮಾಡಬೇಕಾದಂತ ಪರಿಸ್ಥಿತಿ. ಜೊತೆಯಲ್ಲಿ ಪ್ರಾಣಿಗಳ ಜೊತೆಯಲ್ಲೇ ಬದುಕಿದವರು ನಾವು. ಹೌದು. ಅದಕ್ಕೆ ಅಲ್ವಾ ಹೌದು ಈ ಅಶ್ವರಥ ಅಥವಾ ಅಶ್ವಹೃದಯ, ರಥಕಲ್ಪ ಇದೆಲ್ಲ ನನಗೆ ಶಲ್ಯನಾದ ನನಗೆ ಗೊತ್ತಿರುವುದು. ಯಾಕೆ? ಹೇಗೆ ಗೊತ್ತು? ಬೇರೆ ಏನು ಅಲ್ಲ, ಏನು? ಮದ್ರ ದೇಶದವರನ್ನು ಈ ಪ್ರಪಂಚದಲ್ಲಿ ಎಲ್ಲಾ ರಾಜಾದಿರಾಜರು ಅವರು ಎಷ್ಟೇ ವಿಕ್ರಮಿಗಳಾಗಿದ್ರು ಕೂಡ ಮದ್ರ ದೇಶಕ್ಕೆ ಬರ್ತಾ ಇದ್ರು. ಯಾಕೆ ಗೊತ್ತುಂಟ? ಯಾಕೆ? ಒಂದು ನಮ್ಮ ಪರಾಕ್ರಮದ ವಿಷಯದಲ್ಲಿ, ಮತ್ತೊಂದು ಅವರಿಗೆ ರಥಕ್ಕೆ ಬೇಕಾದಂತ ಕುದುರೆಗಳು ಬೇಕು ಅಂತಾದ್ರೆ ಅದು ಎಲ್ಲಿ ಸಿಗುವುದು ಗೊತ್ತುಂಟ? ನಮ್ಮ ಮದ್ರ ದೇಶದಲ್ಲಿ. ಅದು ಹೇಗೆ? ಅಲ್ಲ, ಬೇರೆ ಕಡೆಯಿಂದ ಕೇಳಿದ್ದೇನೆ. ಏನು? ಕೇವಲ ಅಶ್ವಗಳಲ್ಲ, ಮದಿರೆಯೂ ಮಾನಿನಿಯೂ. ಅದು ಅಲ್ಲದೆ ಇದ್ರೆ ನೀನೇ ಆಲೋಚನೆ ಮಾಡು. ಕುರುಕ್ಷೇತ್ರದ ಅಧಿಪತಿ ಪಾಂಡುರಾಜನೇ ಮೋಹಿತನಾಗಿದ್ದಾನೆ ಅಂತ ಆದ್ರೆ ಹೌದೌದು, ನೀನು
ನೀನು ಆಲೋಚನೆ ಮಾಡು, ನಮ್ಮ ಮದಿರೆ ಎಷ್ಟು ಸುಂದರವಾಗಿರಬಹುದು. ಹೌದು, ಕ್ಷತ್ರಿಯರ ಬಗ್ಗೆ ಅದು ಮಾತಾಡ್ಲಿಕ್ಕಿಲ್ಲ. ಇಲ್ಲ, ಹಾ ಅದು ಏನು ಅಂತ ಹೇಳಿದ್ರೆ ಮತ್ತು ಅಲ್ಲೂ ಕೂಡ ನನ್ನ ವಿರೋಧ ಇತ್ತು. ಹಾ ಮಾದ್ರಿಯನ್ನು ಪಾಂಡುರಾಜನಿಗೆ ಒಪ್ಪಿಸುವಲ್ಲಿ ನನ್ನ ಅಪ್ಪಾಜಿ ರುಕ್ಮರಥರು ಅವರು ಒಪ್ಪಿದ್ರು. ಯಾಕೆ ಒಪ್ಪಿದ್ರು? ಯಾಕೆ? ಅಲ್ಲಿಯೂ ಒಂದು ಕಾರಣ ಇದೆ. ಏನು? ಆ ಸಂದರ್ಭದಲ್ಲಿ ವಿರೋಧಿಸಿದವ ನಾನು. ಯಾಕೆ? ಯಾಕೆ? ನನಗೆ ಇವರ ಬುದ್ಧಿ ಎಲ್ಲ ಮೊದಲೇ ಗೊತ್ತಿತ್ತು. ಆಹಾ. ಯಾಕಂತ ಹೇಳಿದ್ರೆ ಕುರುಕ್ಷೇತ್ರದಲ್ಲಿ ಅಥವಾ ಕುರುವಂಶದಲ್ಲಿ ಎಲ್ಲವರು ಒಳ್ಳೆಯವರು ಅಂತ ನಾನು ಹೇಳುವುದಕ್ಕೆ ಹೋಗುವುದಿಲ್ಲ. ಹಾಗಾಗಿ ಅವರ ಬುದ್ಧಿ ಗೊತ್ತಿರುವುದರಿಂದ ಅವರ ಬುದ್ಧಿಯಂತೆ ಇರುವ ನನಗೆ, ಯಾಕಂದ್ರೆ ಹೇಳಿ ಅಹಂಭಾವ ಎನ್ನುವಂಥದ್ದು ಈ ಶಲ್ಯನಿಗೆ ಮೊದಲಿನಿಂದಲೂ ಉಂಟು. ಹಾಗಾಗಿ ಆ ಅಹಂಭಾವವನ್ನು ಹೊಂದಿರುವಂತಹ ಪಾಂಡುಸುತರ ಬಗ್ಗೆ ಬೆಂಕಿಗೆ ಬಿಸುಪು ಅಲ್ವೋ ನನಗೆ ಮೊದಲೇ ಗೊತ್ತಿಲ್ಲ. ಛತ್ರನಿಗೆ ಅದು ಸಹಜ. ಹೌದು. ಹಾಗಾಗಿ ಮಾದ್ರಿಯನ್ನು ಒಪ್ಪಿಸುವಾಗ ಕೂಡ ವಿರೋಧಿಸದವ ಈ ಶಲ್ಯ. ನನ್ನ ತಂಗಿಯನ್ನು ಅವನಿಗೆ ಕೊಡುವುದು ಬೇಡ ಎಂಬುದಾಗಿ ನಾನು ಹೇಳಿದ್ದೇನೆ. ಆದ್ರೆ ಅಲ್ಲಿ ಒಂದು ಸಂಗತಿ ನಡೆಯಿತು. ಏನದು? ಈ ಕುರುಕುಲ ವಂಶವನ್ನು ಅಲ್ಲಿ ಎಷ್ಟೇ ರಾಜಾದಿರಾಜರು ಆಳ್ವಿಕೆಯನ್ನು ಮಾಡ್ಲಿ, ಆದರೆ ಅವರೆಲ್ಲ ನಂಬಿರುವುದು ಯಾರನ್ನು? ಅಜ್ಜಯ್ಯ ಭೀಷ್ಮಾಚಾರ್ಯ. ಅವರೊಂದು ಮಾತನ್ನು ಗೊತ್ತಿದ್ದಾರೆ. ಹೇಗೆ? ಈ ಕುರುಕುಲವನ್ನು ಕಾಯುವಂತ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಎಂಬುದಾಗಿ. ಹೌದೌದು. ನೀವು ಆಗದಿಂದ ಮಾತಾಡೋದನ್ನೆಲ್ಲ ಕೇಳಿದೇನಪ್ಪ ನಾನು. ಅವನೇನು ಅರ್ಜುನ ನಿನ್ನನ್ನು ಮೂದಲಿಸುವುದು, ನೀನು ಅವನನ್ನು ಮೂದಲಿಸುವುದು, ರಥಿಕನಾಗಿ ಈ ರಥದಲ್ಲಿ ಕುಳಿತು ನಾನೆಲ್ಲವನ್ನು ಗಮನಿಸಿದ್ದೇನೆ, ಕೇಳಿದ್ದೇನೆ. ಕರ್ಣನ ರಥದಲ್ಲಿ ಕುಳಿತು ಕರ್ಣನಾಗಿದ್ದೀನಿ. ಹೌದಪ್ಪ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಏನು? ಈ ಕೃಷ್ಣ ಪಾಂಡವರನ್ನು ಹೇಗೆ ಕಾಯ್ತೇನೆ ಅಂತ ಹೇಳಿದ್ದ, ಹಾಗೆ ಈ ಕುರುವಂಶವನ್ನು ಕಾಯ್ತೇನೆ ಅಂತ ಹೇಳಿ ಭೀಷ್ಮಾಚಾರ್ಯರು ಕೂಡ ಹೇಳಿದ್ದಾರೆ. ಹಾಗಾಗಿ ಧೃತರಾಷ್ಟ್ರನಿಗೆ ಅಂಧತ್ವ ಇದ್ರು ಕೂಡ ಭೀಷ್ಮರ ಇದರಿಂದ ಅಲ್ವೋ ಅವರು ಇಷ್ಟೆಲ್ಲ ಸಾಧನೆ ಮಾಡುವುದು. ಹಾಗೆಯೇ ಭೀಷ್ಮಾಚಾರ್ಯರ ಬಗೆಗೆ ಯಾಕಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಭೀಷ್ಮಾಚಾರ್ಯರನ್ನು ಎದುರು ಹಾಕಿಕೊಳ್ಳುವವರು ಯಾರೂ ಇಲ್ಲ. ಇದಕ್ಕೆ ಮೊದಲಿನ ಪ್ರಸಂಗವು ಕೂಡ ನನ್ನ ಅಪ್ಪಾಜಿಗೆ ಗೊತ್ತಿದ್ದ ಕಾರಣದಿಂದ ನಾವು ಕೂಡ ಮಧ್ಯ ದೇಶದಲ್ಲಿ ಗಟ್ಟಿಯಾಗಬೇಕು ಅಂತಾದ್ರೆ ಈ ಸಂಬಂಧ ಬೆಸೆದ್ರೆ ಅಡ್ಡಬಂತಿ ಹೋಗಿ ಸಮಬಂತಿ ಬರಬೇಕಾದ್ರೆ ನಾವೆಲ್ಲ ಸಮಾನರಾಗಬೇಕು ಅಂತಾದ್ರೆ ಅಲ್ಲಿ ಒಂದು ಸಂಧಾನ ಅಂತ ಆಗ್ಬೇಕಲ್ಲ. ಆಗ ಅವರು ಅಡ್ಡ ಮಾಡದೆ ಇದನ್ನು ಒಪ್ಪಿಕೊಂಡದ್ದು. ಆಗ ವಿರೋಧಿಸಿದವ ನಾನು. ಹಾಗೆಯೇ ಇನ್ನೊಮ್ಮೆ ವಿರೋಧಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ದ್ರೌಪದಿಯ ಸ್ವಯಂವರ. ನೀನು ಆ ಕಥೆಗೆ ಬಂದಿದ್ದೀರೋ. ಆಗ ಎಲ್ಲವರು ಸುಮ್ಮನೆ ಕುಳಿತರು. ಮಧ್ಯದೇಶದ ಅಧಿಪತಿಯಾಗಿ ನಾನು ಎದ್ದು ನಿಂತವ. ಯಾಕೆ? ನಮ್ಮ ಕುಲದ ಹೆಣ್ಣಪ್ಪಳನ್ನು ವಿಪ್ರನೋರ್ವ ಕೊಂಡೋಗುತ್ತಾನೆ ಅಂತ ಆದ್ರೆ ಬಾಕಿ ಅವರು ಬಾಯಿ ಮುಚ್ಚಿ ಕುಳಿತರು. ನನಗೆ ವಿರೋಧಿಸಲು ಶಕ್ತಿ ಇಲ್ಲದೆ ಹೋದರು. ಅಂತರ್ಜಾತೀಯ ವಿವಾಹ ಆರಂಭ ಆಯ್ತಲ್ಲ, ಮತ್ತೆ ಆಗಬೇಕು. ಹಾಗಂತ ಹೇಳಿ ಅಲ್ಲಿ ಇರುವವರ ಅಸಮರ್ಥರು ಅದನ್ನು ಕೂಡ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾನು ಖಂಡಿಸದೆ ಹೋಗುತ್ತಾ ಇದ್ದೆ ಇಡೀ ಕ್ಷತ್ರಿಯ ಕುಲಕ್ಕೆ ಒಂದು ಅಪಮಾನವಾಗ್ತದೆ. ಮತ್ಸ್ಯ ಯಂತ್ರ ವೇದನ. ಮತ್ತೆ ಅಷ್ಟ ಆಗುವಾಗ ಒಂದು ವಿಚಾರವನ್ನು ಇಟ್ರು. ಏನು? ಹಾಗಾದ್ರೆ ಏನು ಮಾಡುವುದು? ಖಂಡಿಸಿದವ ನಾನಿದ್ದೇನಲ್ಲ. ಆಗ ಗದಾಯುದ್ಧವನ್ನು ಅಲ್ಲಿ ಏರ್ಪಡಿಸಿ. ಯಾಕೆ? ಆ ಗದಾಯುದ್ಧ ಅಂತ ಹೇಳಿದ್ರೆ ಅದನ್ನು ಬಲ್ಲವರಿದ್ದದ್ದು ಆ ಸಂದರ್ಭದಲ್ಲಿ ಬಲರಾಮರು, ಆ ಬಳಿಕ ಭೀಮಸೇನ. ಮತ್ತೆ ಗೊತ್ತುಂಟು ಅಂತ ಇದ್ರೆ ಅದು ಈ ಶಲ್ಯಗೆ ಮಾತ್ರ. ಆಗ ಮತ್ತೆ ನಾನು ಸೋಲುವಂತ ಪರಿಸ್ಥಿತಿ ಸೃಷ್ಟಿ ಆಯ್ತು, ಅದು ಬೇರೆ ವಿಷಯ. ಯುದ್ಧದಲ್ಲಿ ಸೋಲು ಗೆಲ್ಲುವುದು ಆದರೂ ಖಂಡಿಸದೇ ಇರಲಿಲ್ಲ. ಕ್ಷತ್ರಿಯನಾಗಿ ಖಂಡಿಸುವಂತದ್ದು ಧರ್ಮ. ಇಷ್ಟು ವಿಚಾರ ಆ ಒಂದು ಸನ್ನಿವೇಶಕ್ಕೆ ನಡೆದಿದೆ. ಶಲ್ಯರೇ, ನಿಮ್ಮ ಮಾತುಗಳನ್ನು ಕೇಳುವಾಗ ಉತ್ಸಾಹ ದ್ವಿಗುಣವಾಗ್ತಾ ಇದೆ. ಹೌದಾ? ಸರಳನ್ನ ಎತ್ತಿ ಹಿಡಿದಾಗ ಈ ಶರ ಅರ್ಜುನನನ್ನು ಸಂಹರಿಸುತ್ತದೋ ಅಲ್ಲ ಪಾರ್ಥನ ಮಾನಿನಿಗೆ ವೈದ್ಯವ್ಯ ದೀಕ್ಷಾ ವಿಧಿಯನ್ನ ತರಬಹುದು. ಅರ್ಥ ಒಂದೇ ಆದ್ರೂ ಕೂಡ ನಮ್ಮ ಒಳಗಿರುವಂತ ಕಿಚ್ಚು ಅದು ಹೊರಗೆ ಬರ್ತಾ ಇದೆ. ಆದರೆ
ನನ್ನಲ್ಲಿ ಒಂದು ಪ್ರಶ್ನೆ, ಆನಲಂಬುವರುಂಟೆ ಅಂತ ಹೇಳಿದ್ರೆ ಇದರ ಬಗ್ಗೆಯಾಗಿ ಬೇರಾನಾದ್ರೂ ಹೇಳುವುದಕ್ಕಿದೆ. ಅಷ್ಟು ಮಾತ್ರವಲ್ಲ, ರಥದ ಸಾರಥ್ಯವನ್ನ ವಹಿಸಿಕೊಂಡಂತ ನೀವು ನಿಮಗಿದು ಸಾನುರಾಗವೇ, ನಿಮಗಿದು ಸಾನುರಾಗವೇ ಎನ್ನುವುದನ್ನು ಈ ಸಿಂಜಿನಿಗೆ ಕೂಡಿದಂತ ಶರ ನೋಟ ಇಟ್ಟಾಗಿದೆ. ಇದನ್ನು ಕೇಳ್ತಾ ಇದ್ದೇನೆ. ಎಲೆ ಭಾನುಜಾತ ಕೇಳ್ ಅಸ್ತ್ರದ ಮಹಿಮೆಯ ತಿಳಿಯದೆ ನೀ ಹೂಡಿದೆ. ಆ ಆ ಆ ಏನು ಹಾಗಾದ್ರೆ ಪ್ರಾರ್ಥನಾ ಮಡದಿಗೆ ವೈಧವ್ಯ ದೀಕ್ಷೆಯನ್ನು ಕೊಡಬಲ್ಲುದೇ ಎನ್ನುವಂತ ಅರ್ಥ ಏನು? ಪಾರ್ಥನನ್ನು ನಾನು ಕೊಂದು ಕೆಡಬಹುದೇ ಈ ಶರದಿಂದ ಎಂಬುದು ಅರ್ಥ. ಹೌದೌದು. ಕೊಂದು ಕೆಡುವಂತಹ ಅಥವಾ ಕೊಲ್ಲುವಂತಹ ಒಂದು ಅರ್ಹತೆ ಅಂತ ಇದ್ರೆ ಅದು ಆ ಯಮನಲ್ಲಿ ಹೇಳ್ಬೇಕಷ್ಟೇ. ಒಂದು ರೀತಿಯಲ್ಲಿ ಸರ್. ಯಾಕಂತ ಹೇಳಿದ್ರೆ, ಯಾಕೆ ಬ್ರಹ್ಮದೇವ ಸೃಷ್ಟಿಸುವಾಗ ಏನೆಲ್ಲ ಬರೆದಿದ್ದವನು, ಸೃಷ್ಟಿಕರ್ತ ಆಮೇಲೆ ಅದನ್ನು ಮಾಡಿದ ಮೇಲೆ ಪಾಲಿಸುವವ ಪಾಲಿಸ್ತಾನೆ. ಲಯಕರ್ತರ ಏನು ಮಾಡ್ತಾನೆ, ಅವನ ಪಾಲನಾ ಕೆಲಸ ಮುಗಿದ ನಂತರ ಆ ಜೀವಿತಾವಧಿಯಲ್ಲಿ ಸಾಧಿಸಿದ ಅಥವಾ ಆ ಜೀವಿ ಎಲ್ಲಿವರೆಗೆ ಬದುಕಬೇಕು ಎನ್ನುವಂತಹ ಸಂಕಲ್ಪವನ್ನು ಸೃಷ್ಟಿಯಲ್ಲಿ ಆದಿಯಲ್ಲಿ ಬರೆದದ್ದರಿಂದ ಲಯ ಮಾಡುವಂತಹ ಸಂದರ್ಭದಲ್ಲಿ ಅದು ಅಲ್ಲಿ ಪ್ರಸ್ತುತವಾಗುತ್ತದೆ. ಸಾರಥಿ, ನಾನು ನಿನ್ನಲ್ಲಿ ಪ್ರಶ್ನಿಸಿದ್ದು ಹಾಗೆ, ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಪ್ರಶ್ನಾರ್ಥ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯನ್ನು ತರಲಹುದೇ ಆನಲಂಬುವರುಂಟೆ. ನೀನು ಪ್ರಶ್ನಾರ್ಥಕವಾಗಿ ಕೇಳಿದ್ದು ಹೌದು, ಆದ್ರೆ ನೀನು ಕೇಳಿದ ಪ್ರಶ್ನೆಗೆ ನಿನ್ನ ಸಾರಥಿಕನಾಗಿ ನಾನು ಸಾರಥಿ ಆದ್ರು ನಿನ್ನ ಜೊತೆಯಲ್ಲೇ ಇರುವುದರಿಂದ ಸಾರಥಿಕನ ಮಾತ್ರ ಅಲ್ಲದೆ ಇನ್ನೊಂದು ವಿಚಾರ ಉಂಟು. ನೀನು ಹೇಗೆ ಒಂದು ದೇಶದ ಅಧಿಪತಿಯು ಹಾಗೆ ನಾನು ಕೂಡ ಮಾದ್ರಾಧೀಶ. ಹೌದಪ್ಪ, ಅದಕ್ಕೆ ಕೇಳಿದ್ದು ನಿನಗಿದು ಸಾನುರಾಗವೇ. ಹಾಗಾಗಿ ನಾನು ಅಧಿಪತಿಯಾದ್ದರಿಂದ ಯುದ್ಧ ತಂತ್ರವನ್ನು ಬಲ್ಲವನಾದ್ದರಿಂದ ನಳಿನಾಕ್ಷರಿ ಇದ್ದಾನೆ. ಹೌದು, ಹಾಗಾಗಿ ನೀನು ಹೇಳ್ತಿ, ನನ್ನಲ್ಲಿ ಈ ಪ್ರಶ್ನೆಯನ್ನು ಇಟ್ಟಿದ್ದಿ. ಆದರೆ ಒಂದು ವಿಷಯ ಉಂಟು. ಈಗ ಎದುರು ನನ್ನ ರಥದ ಮೂತಿಯಲ್ಲಿ ನನ್ನ ಸಾರಥಿಯಾಗಿ ನಿನ್ನಿದ್ರೆ ಅರ್ಜುನನ ರಥಾಗ್ರದಲ್ಲಿ ಅದನ್ನೇ ಹೇಳುವುದು ನಳಿನಾಕ್ಷರಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಈ ಪೀಠಿಕೆಯನ್ನು ನಾನು ಯಾಕೆ ಹಾಕಿದ್ದು, ಯಾಕೆ ಸೃಷ್ಟಿ ಸ್ಥಿತಿ ಲಯದ ಪೀಠಿಕೆಯನ್ನು ಹಾಕಿದ್ದು ಅದಕ್ಕೆ. ಓಹೋ, ನೀನು ಅದನ್ನು ಅರ್ಥ ಮಾಡಿಕೋ ಎನ್ನುವಂತಹ ದೃಷ್ಟಿಯಿಂದ ನಾನು ಹೇಳುವುದು. ಸರಿ. ಎದುರಿಗೆ ನಿನ್ನ ಇದಿರಾಗಿ ಬಂದಂತಹ ರಥದಲ್ಲಿ ರಥಿಕನಾಗಿ ಸಾರಥಿಯಾಗಿ ಇರುವವ ಯಾರು? ನಳಿನಾಕ್ಷ. ಅದನ್ನು ನೀನು ಯೋಚನೆ ಮಾಡಬೇಕು. ಈಗ ಸ್ವಾಮಿ, ಆತನ ರಥದಲ್ಲಿರುವಂತ ನಳಿನಾಕ್ಷ ಹೌದು. ಇವತ್ತು ಸಮರಾಂಗಣದಲ್ಲಿ ಈ ಕರ್ಣ ಎಲ್ಲವನ್ನು ಗೆದ್ದು ಬರ್ಬೇಕಂತಿದ್ರೆ, ವಿಜೃಂಭಿಸ್ಬೇಕಂತಿದ್ರೆ ರಥದ ಸೂತತ್ವವನ್ನು ಬೇರ್ಬೇಕಾಗಿರುವಂತದ್ದು ಮಾದ್ರೇಶ. ಮಾದ್ರೇಶ ರಥವನ್ನು ಏರಿದ ಕ್ಷಣ ಈ ಕರ್ಣ ವಿಜೃಂಭಿಸ್ತಾನೆ. ಒಂದು ಕಾರಣ. ಇನ್ನೊಂದು ಕಾರಣ, ನಳಿನಾಕ್ಷ ಮತ್ತು ಮಾದ್ರೇಶ ಇಬ್ಬರಿಗೂ ಕೂಡ ಏಕಗುರು, ಇಬ್ಬರೂ ಕೂಡ ಅಶ್ವಹೃದಯ ರಥಕಲ್ಪವನ್ನ ಕಲಿತವರು. ಆದ್ರೆ ಹೆದರಿಕೆ ಏನು? ನಂಗೆ ನೀವಿದ್ದೀರಿ, ಚಿಂತೆ ಬಿಡಿ,
ಅಶ್ವರಥ ಅಶ್ವರಥ ಅಶ್ವಹೃದಯ. ಹೃದಯ ಮತ್ತು ರಥಕಲ್ಪ. ಈ ಅಶ್ವ ಹೃದಯ ನಮಗೆ ಬರಬೇಕು ಅಂತಾದ್ರೆ ಕಾರಣ ಉಂಟು. ಏನು? ಈ ಅಶ್ವದ ಹೃದಯದ ಭಾಷೆ ಅಂದ್ರೆ ಒಂದು ರಥವನ್ನು ಮುನ್ನಡೆಸುವಂತ ಸಾರಥಿ ನಾನು ಆಗಿರುವುದರಿಂದ ಆ ಅಶ್ವದ ಬಗ್ಗೆಯೂ ನಾನು ತಿಳಿದಿರಬೇಕು. ಏನದು? ಕೊರಳಿಗೆ ಹಿಡಿದರೆ ಮುಕುಟಕ್ಕೆ ತಾಗುವುದು. ಆ, 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 ಕತ್ತರಿಸಿದ್ರೆ ಅಲ್ಲಿಗೆ ಸಾಧ್ಯ. ಮುಗಿಯಿತು ಅಂತ ನೀನು ಆಲೋಚನೆ ಮಾಡ, ಆದ್ರೆ ನನ್ನಂಥವ ಹಾಗೆ ಯೋಚನೆ ಮಾಡುವುದಲ್ಲ. ರಥಕಲ್ಪ ವಿದ್ಯೆಯನ್ನು ಕಲಿತವ ಹಾಗೆ ಯೋಚಿಸುವುದಲ್ಲ. ಹೌದು. ಮತ್ತೆ ಅವನು ಹೇಗೆ ಯೋಚನೆ ಮಾಡ್ತಾನೆ? ಹೇಗೆ? ಅವನ ಕೊರಳು ಕತ್ತರಿಸಬೇಕು ಅಂತಾದ್ರೆ ಹಾ, ಎದುರಿಗೆ ಇರುವ ಯಾರು ಅಂತ ಹೇಳಿ ಮೊದಲೇ ನಾನು ನಳಿನಾಕ್ಷ ಆ ಕಮಲಾಕ್ಷನ ಕುತಂತ್ರ ಉಂಟಲ್ಲ, ಹಾ, ಅದು ಅಷ್ಟೇನು ಕಡಿಮೆ ಅಂತ ನೀನು ಯೋಚನೆ ಮಾಡಬೇಡ. ಓಹೋ, ಕಪಟ ನಾಟಕ ಸೂತ್ರ ಇದು ನಾವೆಲ್ಲ ಕೇಳಿ ತಿಳಿದುಕೊಂಡವರು. ಬಾಲ್ಯದಲ್ಲಿ ಎಷ್ಟು ಆಟ ಆಡಿದ್ದಾನೆ ಅವ, ಆ ಬಳಿಕ ಎಷ್ಟು ಆಟ ಆಡಿದ್ದಾನೆ ಎಲ್ಲ ಹೇಳ್ತಾರೆ. ಮತ್ತೆ ಕೆಲವರು ಕೊಂಡಾಡ್ತಾರೆ. ಯಾಕೆ? ಅವ ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದಾನಂತೆ. ಒಂದು ಮಗ್ಗುಲಲ್ಲಿ ಕಪಟ ನಾಟಕ ಸೂತ್ರ, ನೀಲಮಾನುಷ ಪಾತ್ರ. ಹೌದು. ಹಾಗಾಗಿ ಅದನ್ನು ಕೂಡ ಯೋಚನೆ ಮಾಡಬೇಕಾದಂತಹ ಧರ್ಮ ನಮ್ಮಲ್ಲಿದೆ. ಹಾಗಾಗಿ ನೀನು ಕೊರಳಿಗೆ ಹಿಡಿದು ಅವನ ಕತ್ತನ್ನು ಕತ್ತರಿಸ್ತೇನೆ ಅಂತ ಹೇಳಿದರೆ ರಥವನ್ನ ತಗ್ಗಿಸಿದಾಕ್ಷಣ ಮುಕುಟವು ಸರಿಯುತ್ತದೆ. ಅದು ನಾನು ಹೇಳ್ಬೇಕು, ನೀನು ಹೇಳ್ತೀರ ಇರ್ಲಿ. ಈಗ ನಿನಗೆ ಸ್ವಲ್ಪ ಅದು ಪ್ರಚೋದನೆಗೆ ಬರ್ತಾ ಇದೆ ಬಹುಶಃ. ಯಾಕಂತ ಹೇಳಿದ್ರೆ ಯಾಕೆ? ಅವನು ಅಂಥ ವಿದ್ಯೆಯನ್ನು ಬಲ್ಲವ. ಅದು ನಿನಗೆ ಹೇಗೆ ಗೊತ್ತಾಯಿತು ಅನ್ನುವಂತಹ ಜಿಜ್ಞಾಸೆ ನಿನ್ನಲ್ಲಿ ಮೂಡಬಹುದು. ಹೌದು. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರುವ ವಿದ್ಯೆ ಅವನಿಗೂ ಗೊತ್ತುಂಟು ಅಂತ ನನಗೆ ಗೊತ್ತಿಲ್ವಾ? ಅಲ್ಲ, ಅವನು ಎಷ್ಟು ಕುತಾಂತ್ರಿ ಆದ್ರೂ ನಾನು ಅಷ್ಟೇ ಕುತಾಂತ್ರಿ. ಹಾಗಾಗಿ ಅವನಿಗೆ ಸರಿಯಾದ ಇಬ್ಬರು ಒಟ್ಟಿಗೆ ವಿದ್ಯೆ ಕಲಿತಾರೆ. ಹೌದಪ್ಪ. ಹಾಗಾಗಿ ಅವನ ತಂತ್ರಗಳೇನು, ಅದಕ್ಕೆ ಪ್ರತಿಯಾಗಿ ನಾನು ಮಾಡುವ ತಂತ್ರಗಳೇನು, ಅದೆಲ್ಲ ಜಗಜ್ಜಾಹೀರು ಆಗಬೇಕು ಅಂತಾದ್ರೆ ನಿನ್ನನ್ನು ಈ ರೀತಿಯಾಗಿ ಸ್ವಲ್ಪ ನಾನು ಪ್ರಚೋದಿಸಬೇಕಾಗ್ತದೆ. ಯಾಕೆ ಗೊತ್ತಾ? ನೀನು ಕೊರಳಿಗೆ ಹಿಡಿದ್ರೆ ಅವನ ಕತ್ತು ಕತ್ತರಿಸುವುದಕ್ಕೆ ಆಗುವುದಿಲ್ಲ. ಆಗ ಅವನೇನು ಮಾಡ್ತಾನೆ? ಅವ ರಥ ವಿದ್ಯೆಯನ್ನು ಕಲಿತವನಾದ್ರಿಂದ ರಥವನ್ನು ಒಂದು ತಗ್ಗಿಸಿಯಾರು ಅಥವಾ ಏರಿಸಿಯಾರು. ಆಗ ಏನಾಗುತ್ತದೆ ಅಂದ್ರೆ ಏರಿಸಿದ್ರೆ ಸಾಯ್ತಾನೆ. ಆದ್ರೆ ಕತ್ತು ಕತ್ತರಿಸುವುದಕ್ಕಾಗುದಿಲ್ಲ, ಅದು ಸಾಯ್ತದೆ ಅಂತ ಹೇಳಿಕ್ಕೆ ಆಗ್ತದೆ. ಈಗ ಅವ ತಗ್ಗಿಸಿದ ಅಂತ ಇಟ್ಟುಕೊಳ್ಳುವ, ಆಗ ಏನಾಗುತ್ತದೆ? ಅವನ ಮುಕುಟಕ್ಕೆ ಹೋಗಿ ಕಿರೀಟ ಹೋದ್ರೆ ಏನು ಪ್ರಯೋಜನ? ನಿನಗೆ ಏನು ಲಾಭ ಉಂಟಿಲ್ಲ. ಅಥವಾ ನೀನು ಕುರುಕುಲ ವಂಶಜನಿಗೆ ದುರ್ಯೋಧನನಿಗೆ ಕೊಟ್ಟ ಮಾತಿಗೆ ಅರ್ಥ ಉಂಟ? ಆಗುದಿಲ್ಲ. ಅವನ ಕಿರೀಟವನ್ನು ಬಯಸಿದ್ದು ಅಲ್ಲ, ಅವನ ಪ್ರಾಣವನ್ನು ಬಯಸಿದ್ದ. ಹಾಗಾಗಿ ಅಲ್ಲ, ಅವ ಗೆದ್ದರೂ ಕೂಡ ಕಿರೀಟ ಅವನಿಗೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಕಿರೀಟ ಅವನಲ್ಲಿ ಇರುವುದರಿಂದ, ಹಾಗಾಗಿ ಅವನಿಗೆ ಅದರಿಂದ ಲಾಭ ನಷ್ಟ ಇಲ್ಲ. ಮತ್ತೆ ಅವ ತಗ್ಗಿಸಿದ್ರೆ ಏನಾಗುತ್ತೆ? ಅಲ್ಲಿ ಒಂದು ವಿಷಯ ಉಂಟು. ಏರಿಸಿದ್ರೆ ತಗ್ಗಿಸಿದ್ರೆ ಕಿರೀಟ ಹೋಗ್ತದೆ. ಏರಿಸಿದ್ರೆ ಏನಾಗ್ತದೆ? ಅದು ಅವನ ಕತ್ತಿನ ಭಾಗಕ್ಕೆ ಬರುವುದಿಲ್ಲ, ಬದಲಾಗಿ ಎಲ್ಲೋ ಊರಕ್ಕೋ ಇಲ್ಲ ಏನಾದ್ರೂ ಆಗುತ್ತದೆ. ಆದ್ರೂ ಅದರಿಂದ ಸಾಯುವಂತಹ ಸ್ಥಿತಿ ನಿರ್ಮಾಣ ಆಗುವುದಿಲ್ಲ. ಕತ್ತು ಹಾರಿದ್ರೆ ಮಾತ್ರ ಅಲ್ವಾ ಸಾಯುವುದು? ಅರ್ಥ ಆಯ್ತು. ಹೌದು. ತಗ್ಗಿಸಿದ್ರೆ ಕಿರೀಟ ಆಗ್ತದೆ. ಹೌದಾ? ತಗ್ಗಿಸಿದ್ರೆ ಕಿರೀಟ ಆಗ್ತದೆ. ಹೌದು. ಏರಿಸಿದ್ರೆ ಹೊಟ್ಟೆಗೆ ಬೀಳ್ತಾರೆ. ಹೌದು. ತಪ್ಪುತ್ತದೆ. ಹೌದು. ಹಾಗಾದ್ರೆ ಏನ್ ಮಾಡ್ಬೇಕು? ಹಾಗಾಗಿ ಒಂದು ವಿಷಯ ನೀನು ಮಾಡಬೇಕು. ನೀನು ಅವನ ಉರಕ್ಕೆ ಅನುಗುಣವಾಗಿ ಅಂದ್ರೆ ಹೃದಯಕ್ಕೆ ಬೆಸಸಿದ್ರೆ ತಗ್ಗಿಸಿದ್ರು ಏರಿಸಿದ್ರು ಹೌದು ಪ್ರಯೋಜನ. ಎಲ್ಲಿಗಾದ್ರೂ ಒಂದು ಕಡೆಗೆ ಬಿತ್ತು ಅವನ ಸಾವು ಸಂಭವಿಸುವುದು. ತಗ್ಗಿಸಿದ್ರೆ ಕತ್ತು ಹೋಗ್ತದೆ, ಏರಿಸಿದ್ರೆ ಹೊಟ್ಟೆಗೆ ಬರ್ತದೆ. ಅಂತೂ ನನ್ನ ಸಂಕಲ್ಪ ಏನಿದೆ ಈಡೇರ್ತದೆ. ಹಾಗಾಗಿ ಈ ವಿಚಾರವನ್ನು ನಾನು ಸಾರಥಿಯಾಗಿ ನಿನಗೆ ಹೇಳಬೇಕಾದದ್ದು ನನ್ನ
ಧರ್ಮ. ಸಾರಥಿ ಒಂದು ಶರ ಸಂತಾನ ನಾಲಿಗೆ, ಒಂದು ಸರಸಂಧಾನ, ಒಂದು ನಮ್ಮಲ್ಲಿ ಕುಟಿಲ ವಿದ್ಯೆಯ ಇಂದ ಕಂಡೆ ಶಲ್ಯನ ಒಡಿಡುವ ಧರ್ಮದಲ್ಲಿ ಎಲ್ಲಿ ಕಂಡೆ ಇಂದು ಓಡಿದ ಚಲವ ನಿಳುಹವ ಅಂದವೇಳರಿಯನ ಕೆಲಸಾರೆಂದು ಖಾತಿಯೊಳೆಂಬ ತೊಟ್ಟನು ಕರ್ಣನ ಕ್ಷಣದಿ ಸಾರಥಿ ಕರ್ಣ, ಒಂದು ಸರಸಂಧಾನ. ಅದುಂಟ ಈಗ. ನನಗೆ ಒಂದೇ ಮಾತು, ಆಹಾ. ಏಕಲಕ್ಷ್ಯ. ಆ, ನಾನು ಕರ್ಣನಾಗಿರಬಹುದು, ಆ, ಸೂತಜಾತನಾಗಿರಬಹುದು, ಆ, ಆದರೆ ಆ, ನಾನು ಇಟ್ಟಂತ ಗುರಿ, ಆ, ತೊಟ್ಟ ಶರವನ್ನು, ಆ. ಆ ಗುರಿಯನ್ನು ಯಾವುದೇ ಕಾರಣಕ್ಕೂ ಬದಲಿಸುವವನಲ್ಲ. ಆಹಾ. ಈ ಕುಟಿಲ ವಿದ್ಯೆ ನೀನೇ ಹೇಳಿದೆ ಕುತಂತ್ರ. ಹೌದೌದು. ಈ ಕುಟಿಲ ವಿದ್ಯೆಯನ್ನು ಆ, ಈ ಕರ್ಣನಲ್ಲಿ ನೀನು ಎಂದು ಕಂಡೆ? ಆ, ಇದುವರೆಗೆ ಆ. ನನ್ನ ಬದುಕಲ್ಲಿ ಆ, ನನಗಾದಂತಹ ನೋವಿಗೆ ಆ. ಪ್ರತಿಕ್ರಿಯೆಯನ್ನು ಕೊಟ್ಟಿರಬಹುದು. ಅಲ್ಲ, ಆಗ ಅವನು ಹೇಳುವುದನ್ನು ನಾನು ಕೇಳಿದ್ದೆ. ಆಹಾ. ನೀನು ಕೂಡ ಕುಟಿಲ ಯುದ್ಧವನ್ನು ಅಧರ್ಮ ಯುದ್ಧವನ್ನು ಮಾಡಿದ್ದಿ. ಯಾವ ರೀತಿಯಲ್ಲಿ? ಯಾವ ರೀತಿ? ಅಭಿಮನ್ಯುವನ್ನು ಕೊಂದಂತ ಅಭಿಮನ್ಯು. ಆಗ ನಾನು ಅವನು ಏನು ಹೇಳಲಿ, ಹಾ. ಈಗ ನಿನ್ನ ಪರವಾಗಿ ನಾನು ಮಾತನಾಡುದು ಯಾಕೆ ಗೊತ್ತಾ? ಯಾಕೆ? ನೀನು ನನ್ನ ರಥದಲ್ಲಿ ಇದ್ದಿ ಅನ್ನುವಂತಹ ಮಾತ್ರಕ್ಕೆ ನಾನು ಮಾತನಾಡುವುದಲ್ಲ. ರಾತ್ರಿ- ಆದರೆ ಹಾ. ಒಂದು ವಿಷಯ ಉಂಟು. ಏನು? ನೀನು ಆ ಸಂದರ್ಭದಲ್ಲಿ ಕೂಡ ಹೇಳಿದ್ದಿ ಅಂತ. ಹೌದು. ಏನು ಅಂತ ಹೇಳಿದ್ರೆ, ಹಾ. ಇದು ಸರಿಯಲ್ಲ, ಇದು ಧರ್ಮ ಅಲ್ಲ ಅಂತ ಹೇಳಿ. ಹಾ, ಹಾ. ಆಗ ದ್ರೋಣಾಚಾರ್ಯರೇ ಹೇಳಿದ್ದಾರಂತೆ, ಅದು- ಧರ್ಮ ಅಧರ್ಮ ಎಲ್ಲ ಆ ಕೌರವನ ತಲೆಗೆ ಇರಲಿ ಪುಣ್ಯಾತ್ಮ, ನೀನು ಹೇಳಿದಷ್ಟು ಮಾಡು ಎಂಬುದಾಗಿ ಹೇಳಿದ್ದಾರೆ ಅಂತ ಹೇಳಿದೆ. ಹೌದು. ಹೌದಪ್ಪ. ಹ್ಮ್. ಅದಕ್ಕೆ ನೀನು ಒಪ್ಪಿದ್ದಿ, ಹಾಗಾಗಿ ನೀನು ಆ ಧರ್ಮವನ್ನು ಮಾಡಬೇಕಾಯ್ತು. ಹಾ. ಅದು ನನಗೆ ಗೊತ್ತುಂಟು. ಅಷ್ಟು ಮಾತ್ರವಲ್ಲ, ಹಾ. ಚಕ್ರವ್ಯೂಹವನ್ನು ಭೇದಿಸುವಂತ ತಂತ್ರ ಹಾ. ಕೃಷ್ಣನಿಗೆ ಬಿಟ್ರೆ ಹೌದು. ಮತ್ತೆ ಗೊತ್ತಿರುವಂತ ಅರ್ಜುನನಿಗೆ ಅಲ್ವೋ? ಅಲ್ವಾ? ಹೌದು. ಆಮೇಲೆ ಹಾ. ಗೊತ್ತಿರುವಂತದ್ದು ಅಭಿಮನ್ಯುವಿಗೆ. ಹಾ. ಅಭಿಮನ್ಯು ಆದ್ರೆ ಒಂದು ವಿಷಯ ಉಂಟು. ಹಾ. ಅವನಿಗೆ ಒಳಗೆ ಹೋಗುವುದು ಗೊತ್ತಿತ್ತು, ಹಾ. ಹೊರಗೆ ಬರ್ಲಿಕ್ಕೆ ಪುಣ್ಯಾತ್ಮ. ಅದೇ ಅದರ ಕಾರಣ. ಹಾ. ಭಾರತ ರತ್ನ ಎನ್ನುವಂತ ಪ್ರಶಸ್ತಿ ಹಾ. ಇವತ್ತು ಎಷ್ಟು ಮಂದಿಗೆ ಭಾರತ ರತ್ನ ಕೊಡಲಿ, ಹೌದು. ಆದರೆ ಹಾ. ಭಾರತ ರತ್ನ ಎನ್ನುವಂತ ಪ್ರಶಸ್ತಿಗೆ ಹಾ. ಭೂಷಣನಾದವ ಯಾರು ಅಂತ ಭಾಜನನಾದವ. ಅದು ಅಭಿಮನ್ಯು. ಹೌದಾ? ಆದರೂ ಶತ್ರುವಾದರೂ ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಬೇಕು. ಆ ಗುಣಕ್ಕೆ ಸರಿ, ಸರಿ. ಯಾವತ್ತೂ ಬೇಡ. ಆದರೆ ಹಾ. ದ್ರೋಣಾಚಾರ್ಯರು ಹಾ. ಸರಿಯಾಗಿ ಗಮನಿಸಬೇಕು. ಹಾ. ಅದರ ನಾಯಕತ್ವವನ್ನು ಪಡೆದಿರುವಂತದ್ದು ಯಾರು? ಹಾ. ಯಾರಿಗೆ ಪಟ್ಟವನ್ನು ಕಟ್ಟಿರುವಂತದ್ದು? ಹೌದು. ಭೀಷ್ಮಾಚಾರ್ಯರ ನಂತರ ಹೌದು. ದ್ರೋಣಾಚಾರ್ಯರು. ಹೌದು. ದ್ರೋಣಾಚಾರ್ಯರ ನಿರ್ದೇಶನದನ್ವಯ ಹಾ. ಆತನನ್ನು ಛೇದಿಸಿದ್ದೆ ನಾನು. ಹೌದು. ಆದರೆ ಮತ್ತೆ ದ್ರೋಣಾಚಾರ್ಯರಿಗೂ ಒಂದು ಭಾಷೆ ಇತ್ತು. ಏನು ಗೊತ್ತುಂಟಾ? ಅವರು ಕೂಡ ಅವರ ಜೀವನದಲ್ಲಿ ಅನುಭವಿಸಿದಂತ ನಷ್ಟದಿಂದಾಗಿ, ಹಾ. ಅವರ ಅವಮಾನದಿಂದಾಗಿ, ಈ ಕುರುಕುಲ ಅಧಿಪತಿ ಹಾ. ಇವ ಕೊಟ್ಟಂತ ಮನ್ನಣೆಯಿಂದಾಗಿ ಹಾ. ಅವರಿಗೂ ಈ ಋಣವನ್ನು ತೀರಿಸುವುದು ಬೇಕಾಗಿದೆ. ಹೌದಪ್ಪ. ಹೌದು. ಬ್ರಾಹ್ಮಣರಿಗೆ, ಹಾ. ಪಂಪದರಿಗೆ, ಹಾ. ಅಂದ್ರೆ ಜ್ಞಾನಿಗಳಿಗೆ, ಹೌದೌದು. ಅವರಿಗೆಲ್ಲ ಹಾ. ಬೇಕಾದಂತ ವ್ಯವಸ್ಥೆಗಳು, ಹಾ. ಸರಿಯಾದಂತ ರೀತಿಯಲ್ಲಿ ಅವಕಾಶಗಳು ಹಾ. ಸಿಗದೆ ಹೋದಲ್ಲಿ ಹಾ. ತನ್ನ ವೃತ್ತಿಯನ್ನು ಬಿಟ್ಟು ಹಾ. ಇನ್ನಿತರ ವೃತ್ತಿಯನ್ನು ಅವರು ಅವಲಂಬಿಸುವಂತ ಪರಿಸ್ಥಿತಿ ಬರ್ತದೆ. ಅಷ್ಟೇ ಯಾಕೆ? ಯಾಕೆ? ನಿನಗೆ ಕೊಡ್ಲಿಲ್ಲ, ಕೊಟ್ಟಿದ್ದಾರೆ. ಅಂಗದೇಶವನ್ನು ಕೊಟ್ಟಾತಿ ಯಾರು? ಹಾ. ಅವನೇ ಅಲ್ವಾ? ಹಾ. ಆ ಋಣ ಈಗ ನಿನ್ನ ಮೇಲೂ ಇದ್ದೇ ಅಲ್ವಾ? ಹೌದಾ? ಹೌದಾ? ಆದ್ದರಿಂದ ಹಾ. ಒಂದು ಮಾತು, ಹಾ. ಈ ಶರ ಹೂಡಿದ್ದು ನಾನು, ಹಾ. ಧನುಸ್ಸು ನನ್ನದು, ಹಾ. ಸಿಂಜಿನಿಗೆ ನಾನು ಹೂಡಿಯಾಗಿ, ಹಾ. ಒಂದೇ ಲಕ್ಷ್ಯ, ಹಾ. ಒಂದೇ ಶರಸಂಧಾನ ಹಾ. ನನ್ನಲ್ಲಿ. ನೊಳೆಂದುದು ಗತ ವಿಚಾರದ ಮನದರಿವು ಆತನ ಶಿರವನ್ನು ತಪ್ಪಲು ಕಂಡು ನಿರರ್ಥಕವಾಯ್ದೆನು ತಾಶರವು. ಓ ನೀನು ಮೇಲೆ ಯಾಕೆ ನೋಡುದು? ಅಲ್ಲಲ್ಲ, ಹಾ. ಖಗಸಂತತಿ ಬೀಳ್ತಾ ಇದೆ, ಸುಟ್ಟು ಬೀಳ್ತಾ ಇದೆ. ಲೋಕದಲ್ಲಿ ಯಾವುದಾದರೂ ಒಂದು ಸಂದರ್ಭ ಆದರೆ
ಈ ಕಾಯುವ ಸಂದರ್ಭ ಮಾತ್ರ ಬರಬಾರದು. ಯಾಕೆ? ಆಗದಿಂದ ಕಾಯ್ತಾ ಇದ್ದೇನೆ ನಾನು. ಈಗ ಬಿಡ್ತಾನೆ, ಈಗ ಬಿಡ್ತಾನೆ, ಈಗ ಬಿಡ್ತಾನೆ, ಬಿಡುವುದು ಕಾಣುವುದಿಲ್ಲ. ಕರೆಗೆ ಒಂದು ಬಿಟ್ಟ, ಅದು ಪ್ರಯೋಜನಕ್ಕೆ ಬಂದ ಹಾಗೆ ಕಾಣ್ತಾ ಇಲ್ಲ. ಇರಲಿ. ಒಂದು ಸಾರ್ವಕಾಲಿಕ ಸತ್ಯ ಅಂತ ಉಂಟು, ಅದು ಯಾವ ಕಾಲಕ್ಕೂ ಸುಳ್ಳಾಗುವುದಿಲ್ಲ. ಒಂದು, ನಮ್ಮ ಬದುಕನ್ನು ಮತ್ತೊಬ್ಬರ ಕೈಯಲ್ಲಿ ಕೊಡುವಂಥದ್ದು. ಇನ್ನೊಂದು, ಇಬ್ಬರು ಮಾತಾಡುವಾಗ ಮಧ್ಯದಲ್ಲಿ ಬಾಯಿ ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳುವಂಥದ್ದು. ಇದು ಎರಡೂ ಕೂಡ ಬರುವುದು ಮನುಷ್ಯನ ಬದುಕಿನಲ್ಲಿ ಭಾರಿ ಕಷ್ಟದ ಸಂದರ್ಭ. ನಾನು ಕಾಯಿ ರಣಾಂಗಣದಿಂದ ಇಲ್ಲಿಯವರೆಗೆ ನಾನು ಯಾವುದನ್ನು ನಿರೀಕ್ಷೆ ಮಾಡಲಿಲ್ಲ. ಇಂದಿನ ಯುದ್ಧದಲ್ಲಿ ಮಾತ್ರ ನಾನು ಬಹಳ ನಿರೀಕ್ಷಿತನಾಗಿದ್ದೆ. ಯಾಕೆ? ಎದುರಿಗೆ ಬಂದವ ಯಾರು, ಅವನಿಗೂ ನನಗೆ ಇರುವಂತಹ ದ್ವೇಷ ಏನು, ಇದನ್ನು ಇವತ್ತು ಸಂದರ್ಭ ನೋಡಿಕೊಂಡು ಸಾಧಿಸಬೇಕು ಅಂತ ನಾನು ಬಹಳವಾಗಿ ಕಾದವ. ಕಡೆಗಾದ್ರೂ ಇದು ಫಲಿಸ್ಲಿಲ್ಲಲ್ಲ, ಒಂದು ಬೇಸರ ನನಗೆ. ಅಲ್ಲ, ಏನಾದ್ರೂ ಒಂದು ಈಗ ಮಾಡಬೇಕಲ್ಲ ನಮಗೆ. ಏನ್ ಮಾಡುದು? ಒಮ್ಮೆ ಇನ್ನೊಮ್ಮೆ ಪ್ರಯತ್ನಿಸುವ. ಇನ್ನೊಮ್ಮೆ? ಹೌದು. ಯಾಕಂದ್ರೆ ಕನ್ನಡ ಜನ ಒಳ್ಳೆಯವ. ಹೌದು. ಸ್ವಲ್ಪ ಅವನನ್ನು ಹೊಗಳಬೇಕು, ಸ್ವಲ್ಪ ಅವನಲ್ಲಿ ಮಾತಾಡಬೇಕು. ಈ ಹಿಂದೆ ಕೂಡ ಹಾಗೆ ಭಾರಿ ಮೆರೆದಾಡಿದವ. ಈ ಸಲ ಪುನಃ ಬಂದಿದ್ದಾನೆ ಇಲ್ಲಿ. ಇನ್ನು ಬಂದವ ಏನಾದರೂ ಮಾಡದೆ ಮಾತ್ರ ಹೋಗ್ತಿಲ್ಲ, ಅದು ಖಂಡಿತ ಗೊತ್ತು ನನಗೆ. ಅದಕ್ಕೆ ಈ ಸಲ ಒಂದು ಪಕ್ಷ ಬದಲಾವಣೆ ಮಾಡಿದ್ದು. ನೋಡುವ, ಇಲ್ಲಿ ಅದರೊಂದು ಏನಾದರೂ ಒಂದು ಸಾಧಿಸ್ಲಿಕ್ಕೆ ಸಿಗ್ಬಹುದಂತ. ಅಲ್ಲ, ಈ ಹಿಂದೆ ಅರ್ಜುನನ ಪಕ್ಷ ನೋಡಿದವ ನಾನು, ಏನು ಪ್ರಯೋಜನ ಇಲ್ಲ. ಅವ ಸಂಜೆ ಆಗುವಾಗ ಬದಲಾಗ್ತದೆ, ಬೆಳಿಗ್ಗೆ ಸರಿ ಇರ್ತಾರೆ. ಈ ಬೆಳಿಗ್ಗೆ ಸರಿ ಸಂಜೆ ಆಗುವವರ ಒಟ್ಟಿಗಿದ್ರೆ ಸ್ವಲ್ಪ ನಮಗೆ ಸ್ವಲ್ಪ ಅಪಾಯ. ಕಾರಣ ಹಾಗೆಲ್ಲ ಮತ್ತೆ ಒಳ್ಳೆ ಜನ ಹಾಗೆ ಈಗ ಸರಿಯಾಗಲಿಲ್ಲ ಇದೆಲ್ಲ. ಏನಾಯಿತು? ಇದನ್ನೊಂದು ಹೇಗಾದ್ರೂ ಮಾಡಿ ಮುಗಿಸ್ಬೇಕಲ್ಲ. ಹೌದು. ಎಲ್ಲ ಕಾಯ್ತಾ ಇದ್ದಾರೆ. ಈ ಹಿಂದೆ ಮಾಡಿದವರದ್ದಲ್ಲ, ಈಗ ಬಂದವರು ಏನ್ ಮಾಡ್ತಾರೆ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಹಾಗಾಗಿ ಏನಾದ್ರೂ ಒಂದು ಮಾಡುವ. ಇದು ನೀನು ಮೇಲೆ ಯಾಕೆ ನೋಡುದು ಪುಣ್ಯಾತ್ಮ? ಅಲ್ಲ, ಸ್ವಲ್ಪ ಕೆಳಗೆ ನೋಡು, ಕೆಳಗೆ. 2 ದಿವಸಗಳಿಂದ ದುಡಿದು ಸುಸ್ತಾದವರ ಬಾಯಲ್ಲಿ ಉಸ್ ಅಂತ ಬರ್ತದೆ, ಹಾಗೆ ಶಬ್ದ ಬಂತು. ಅಲ್ಲ, ಇದು ಮೇಲಿನಿಂದ ಬಂದ ಉಸ್ಸಲ್ಲ, ಇದು ಕೆಳಗಿನಿಂದ ಬಂದದ್ದು ಅಂತ ಹೇಳುದು. ಕೆಳಗಿನಿಂದ ಬಂದ್ರೆ ಸ್ವಲ್ಪ ಕಷ್ಟವ ಅಂತ. ಅಲ್ಲ ಪುಣ್ಯಾತ್ಮ, ಕೆಳಗಿದ್ದಾನೆ ಅವ ನೋಡು ಅಂತ ಹೇಳುದು ನಾನು. ಕೆಳಗೆ ಕಾರಣ ಇಲ್ಲಿ ಕೆಳಗೆ ಇದು ಇದು ಯಾರು ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ಹೌದೌದು, ಗೊತ್ತಾಗ್ಲಿಕ್ಕಿಲ್ಲ ನಿಮಗೆ. ರಣರಂಗದಲ್ಲಿ ದ್ವೈರಥ ಯುದ್ಧ. ಹೌದು. ಒಂದು ಮಗ್ಗುಲಲ್ಲಿ ಕೃಷ್ಣ ಅರ್ಜುನ, ಇನ್ನೊಂದು ಮಗ್ಗುಲಲ್ಲಿ ಶಲ್ಯರು ಮತ್ತು ನಾನು. ಹೌದು. ಅದರ ಮಧ್ಯೆ 3 ಪ್ರವೇಶ ಇಲ್ಲ, ಇನ್ನೊಬ್ಬರಿಗೆ ಪ್ರವೇಶ, 5 ಪ್ರವೇಶ ಇಲ್ಲ. ಹಾಗಾದ್ರೆ ಯಾರಪ್ಪ ನೀನು? ಅಲ್ಲ ಪುಣ್ಯಾತ್ಮ, ನಿನಗೆ ದುರ್ಯೋಧನ 11 ಅಶ್ವಹಿಣಿ ಸೈನ್ಯ ಮತ್ತೊಂದು 7 ಅಶ್ವಹಿಣಿ ಸೈನ್ಯವನ್ನು ಅನುಗ್ರಹಿಸಿದ್ದಾರೆ. ಅದು 11 ದಿವಸಗಳ. ಹೌದಪ್ಪ, 17ನೇ ದಿವಸ. ಮತ್ತೆ 1 ಅಶ್ವಹಿಣಿ ಸೈನ್ಯವನ್ನು ನಾನು ಕೂಡ ತಗೊಂಡು ಬಂದಿದ್ದೇನೆ. ಹೌದೌದು. ಹಾಗಾಗಿ ನನ್ನ ಪಕ್ಷದಲ್ಲಿ ನಾನು ಇವನನ್ನು ಕಂಡವನಲ್ಲ. ನಿನ್ನ ಪಕ್ಷದಲ್ಲಿ ಯಾರಾದ್ರೂ ಇದ್ದಾರೆ? ಅಲ್ಲಲ್ಲ, ಇಂಥದ್ದು ನನಗೆ ಕಾಣುವುದಿಲ್ಲ ಯಾರು ಕೂಡ. ನಿನ್ನ ಪಟ್ಟಿಯಲ್ಲೂ ಇಲ್ಲ. ಹಾಗಾದ್ರೆ ಇದೊಂದು ಪಕ್ಷೇತರ. ನಮ್ಮ ಕೌರವ ಪಕ್ಷೇತರದಾಗಿ ಕಾಣಬಹುದು. ಹೌದಪ್ಪ, ಇದು ಯಾಕಂತ ಹೇಳಿ, ನನ್ನ ಪಕ್ಷದಲ್ಲೂ ಇಲ್ಲ, ನಿನ್ನ ಪಕ್ಷದಲ್ಲೂ ಇಲ್ಲ, ನಮ್ಮ ವಿರೋಧಿಗಳಾದ ಆ ಪಾಂಡುಸುತರ ಪಕ್ಷದಲ್ಲೂ ನಾನು ಕಂಡವನಲ್ಲ ಅಂತಾದ್ರೆ ಹಾಗಾದ್ರೆ ಪಕ್ಷೇತರ ಅವಕಾಶ ಸಿಕ್ಕಲ್ಲಿ ಸೇರಿಕೊಳ್ಳೋಣ.
ಇಲ್ಲ. ಇದು ಇಷ್ಟರವರೆಗೆ ಎಲ್ಲಿತ್ತು ಅಂತ ನಮಗೂ ಗೊತ್ತಿಲ್ಲ. ಈಗ ಒಮ್ಮೆಗೆ ಬಂದು ಇಲ್ಲಿ ಸೇರಿಕೊಂಡು ಅದು ಕೂಡ ಬುಸ್ ಗಿಸ್ ಬುಸ್ ಎಲ್ಲ ಮಾಡ್ತಾ ಇದೆ. ಅದು ಅದರ ಸ್ವಭಾವ ಇರಬಹುದು. ಅಲ್ಲ ಸರ್ಪಾಕೃತಿ ಕಾಣ್ತಾ ಇದೆ. ಹೌದೌದು. ಆದ್ರೆ ಒಂದು ನಾವು ಯೋಚನೆ ಮಾಡಿ, ಏನು? ಇದು ಬುಸುಗುಟ್ಟಿದ್ರು ಕೂಡ ಇದರಲ್ಲಿ ಉತ್ಸಾಹ ಉಂಟು. ಅದನ್ನು ನಾವು ಯೋಚನೆ ಮಾಡಿ. ಅಲ್ಲಲ್ಲ, ನಾನು ಶರವನ್ನ ಹೂಡಿದ್ದೇನೆ. ಹೂಡಿದ ಶರ ಫಲಿಶರ. ಹೌದು. ಏನಾಯಿತು? ಖಗಸಂತತಿಗಳು ಬಿತ್ತು ಅಳಿತೆ. ನಿಮ್ಮ ಮಾತುಗಳನ್ನ ಕೇಳಿ ನನ್ನ ಸಂಧಾನವನ್ನು ಮಾಡಿ ಆಯ್ತು. ಹೌದು. ಆಯ್ತು. ಮಾಡಿ ಆದ ಮೇಲೆ ಇನ್ನೊಂದು ಬಾಣಕ್ಕೆ ಕೈ ಹಾಕ್ತಾ ಇದ್ದೇನೆ. ಅಷ್ಟರಲ್ಲಿ ಬಂದು ಸೇರಿ ಕೂತ್ಕೊಂಡಿದ್ದಾರೆ. ಹೌದು. ಇದು ಇಷ್ಟರವರೆಗೆ ನನ್ನಲ್ಲಿ ಮಾತಾಡುವ ಶರವನ್ನ ಕಾಣಲಿಲ್ಲ. ಹೌದಪ್ಪ. ಇದು ಮಾತಾಡ್ತಾ ಇದೆ ಅಂತ ಹೇಳಿ ಅದು ಕೂಡ ಒಳ್ಳೆ ಮಾತಾಡ್ತದೆ. ಹೌದೌದು. ಯಾಕಂತ ಹೇಳಿ ಮೊದಲು ಯೋಚಿಸಿದ್ದು ಒಳ್ಳೆಯ ಮಾತುಗಾರ ಎಲ್ಲಿ ಹೋದ್ರು ಈ ಜಾಡಿ ಬರಬಲ್ಲ. ಅಲ್ಲಲ್ಲ, ನಾನು ಯೋಚಿಸಿದ್ದು ಮೊದಲು ಉಸ್ಸುಂದ ಶಬ್ದ ಮಾಡುದು ಮಾತ್ರ. ಹೌದು. ಅಲ್ಲ, ಅದು ಶಬ್ದ ತೆಗೆಯುವುದಂತ ಹಾವುಗಳ ಲಕ್ಷಣ. ಹೌದು. ಆದ್ರೆ ಇದು ಮಾತಾಡ್ತಾ ಇದೆ. ಹೌದು. ಅಲ್ಲ, ನನ್ನ ಶರದಲ್ಲಿ ಬಂದು ಕೂತ್ಕೊಂಡಿದ್ದು. ಈಗ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲ, ಸ್ವಲ್ಪ ಸಮಯ ನನಗೆ ಕೂಡ ಕೊಟ್ಟರೆ ಹೌದಪ್ಪ ನಿಮ್ಮ ಗೊಂದಲ ಒಂದು ಪರಿಹಾರ ಹೊಡೆಯುವುದು. ಅಲ್ಲ, ಅದೇ ಕೇಳುವುದು. ನೀನು ಯಾರು? ಅಲ್ಲ, ಏನು ಸ್ವಲ್ಪ ಉದ್ದ ಉಂಟಾ? ಅಷ್ಟು ಸುಲಭದಲ್ಲಿ ಹೇಳಿಕ್ಕೆ ಮುಗಿಸುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಇಷ್ಟರವರೆಗೆ ನೀವಿಬ್ರು ನನ್ನನ್ನು ನೋಡಿ ಇಲ್ಲ. ಇಲ್ಲ ಇಲ್ಲ, ನಾನು ಎಲ್ಲಿದ್ದವ? ನಿನ್ನ ಪರಿಚಯವೇ ಇಲ್ಲ. ಇಲ್ಲ ಇಲ್ಲ, ಇರ್ಲಿಕ್ಕಿಲ್ಲ. ಇಲ್ಲ. ಯಾಕಂದ್ರೆ ನಿಮ್ಮ ಹೆಸರಲ್ಲಿ ನಾನು ಇರ್ಲಿಲ್ಲ ಅಲ್ಲ. ಇಲ್ಲ. ಮತ್ತೆ ನಿನ್ನ ಬತ್ತಳಿಗೆ ಎಲ್ಲಿದ್ದೆ ನಾನು? ನನ್ನ ಬತ್ತಳಿಕೆ ಅಲ್ಲ, ನಾನು ಯೋಚನೆ ಮಾಡೋದು ಅದನ್ನೇ. ಇವ ಎಲ್ಲೆಲ್ಲೋ ಅಡಗಿ ಕುಳಿತು ಏನೇನೆಲ್ಲ ಕುತಂತ್ರ ಮಾಡ್ತಾನೆ ಆ ಪುಣ್ಯಾತ್ಮನಿಗೇ ಗೊತ್ತು. ಇಲ್ಲದೆ ಹೋದ್ರೆ ಈ ಕಾಲದಲ್ಲಿ ಒಂದು ಅವಕಾಶ ಸಿಕ್ಕಿದಲ್ಲ, ಅಲ್ಲಿಗೆ ಬಂದು ನಿನ್ನ ಬತ್ತಳಿಕೆಯನ್ನು ಸೇರಿಕೊಂಡ. ಇಲ್ಲದೆ ಹೋದ್ರೆ ಇಷ್ಟರವರೆಗೆ ನಾನು ಕಂಡವನಲ್ಲ, ನೀನು ಕಂಡವನಲ್ಲ. ಈ ಹೊತ್ತಿನಲ್ಲಿ ಬಂದು ಸೇರಬೇಕು ಅಂತ ಆದ್ರೆ ಶಲ್ಯರೇ ಬಂದಿದ್ದಾರೆ, ಮಾತಾಡ್ತಿದ್ರು. ಏನಪ್ಪ, ಯಾರು? ಉದ್ದೇಶ ಸರಿ ಇದ್ರೆ ಇಲ್ಲಿಯೂ ಕುತ್ಕೊಳ್ಬಹುದು. ಹೌದಪ್ಪ. ಹೌದು. ಯಾಕಂದ್ರೆ ನನ್ನ ಇವತ್ತಿನ ಉದ್ದೇಶ ಏನು? ಒಳ್ಳೆ ಉದ್ದೇಶ. ಪಾರ್ಥನನ್ನು ಕೊಲ್ಲುವಂತ, ಅವು ಉಳಿಬಾರ್ದು ಅಂತ. ನಿಮ್ಮ ಉದ್ದೇಶವೂ ಅದೇ. ಅದಕ್ಕೆ ನಾನು ಕುತ್ಕೊಂಡು ಎಷ್ಟು ದಿನ ಆಯ್ತು ಅಂತ ಕೇಳಬೇಡ. ಅದೀಗ ಬೇಡ, ಅದು ಮುಖ್ಯ ಅಲ್ಲ. ನಾನು ಅದೇ ಹೇಳುದು. ಅದು ನಾನು ಇವತ್ತು ಬೆಳಿಗ್ಗೆ ಪ್ರಾತಃ ಕಾಲ ಗೆದ್ದು ಸೂರ್ಯನಾರಾಯಣನ ನಮಿಸಿ, ಬಾಕಿಯವರ ಹಾಗೆಲ್ಲ ಹೌದು ನೆಟ್ಟ ದೃಷ್ಟಿಯಿಂದ ಸೂರ್ಯನನ್ನು ಕಾಣುವವ ನಾನು. ನಮಿಸಿ ಇವತ್ತು ಯುದ್ಧರಂಗಕ್ಕೆ ನಾನು ಹೊರಟು ಬಂದ ಮೇಲೆ ಹೌದು ನಾನು ಆ ಧನುಸ್ಸನ್ನ ಹಿಡಿದುಕೊಂಡು ಬಂದಾಗ ನಿನ್ನ ಪರಿಚಯ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಅಲ್ಲ, ನಿನ್ನ ಬಾಣಗಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಎಲ್ಲ ಪರಿಚಯ ಇದೆ ನನಗೆ. ಹಾಗಾದ್ರೆ ಇದು ಎಲ್ಲಿ? ಅಲ್ಲಲ್ಲ, ಅವರ ಒಂದಷ್ಟು ಬಂಡಿಗಳಲ್ಲಿ ಗಳಿಸಿಬಿಟ್ಟಿದೆ. ಹೌದು. ಅದರಲ್ಲಿ ಏನಾದ್ರು ಅಡಿಗೆತ್ತೆ? ಇಲ್ಲ ಇಲ್ಲ. ಮತ್ತೆ ಹಾಗೆಲ್ಲ ನಾವೆಲ್ಲ ಅಡಿಯಲ್ಲಿ ಕೂತ್ಕೊಳ್ಳೋರಲ್ಲ. ಇಲ್ಲ. ಬತ್ತಳಿಕೆಯನ್ನು ದೊಡ್ಡ ಪವಿತ್ರ ವಸ್ತು ಅಲ್ಲ. ಹೌದೌದು. ಅದರಲ್ಲಿ ಬ್ರಹ್ಮಾಸ್ತ್ರ, ಹೌದೌದು. ಅಸ್ತ್ರ ಎಲ್ಲ ಇಡುವ. ಹೌದಪ್ಪ. ಹೌದೌದು. ಅಲ್ಲ, ನೋಡ್ಲಿಕ್ಕೆ ಒಂದು ಕಬ್ಬಿಣದ ಹೌದೌದು. ಅದು ವಿದ್ಯೆಯಲ್ಲಿ ಅದನ್ನು ಅದಕ್ಕೆ ಪ್ರಯೋಗಿಸಿದಾಗ ಅಸ್ತ್ರ ಆಗ್ತದೆ. ಹೌದೌದು. ಆ ಉದ್ದೇಶದಿಂದ ನಾನು ಅಲ್ಲಿ ಕೊಟ್ಟದೆ ಅಂತ ಒಂದು ಶಕ್ತಿ ಉಂಟು ನನ್ನಲ್ಲಿ. ಅಲ್ಲ, ನಾನು ಎತ್ತಿದ್ದು ಮಂತ್ರಾಸ್ತ್ರವನ್ನೇ. ಹೌದು ಹೌದು. ಹಾಗಾಗಿ ನೋಡ್ತಾ ಇದ್ದೇವೆ ನಾವು. ಅಲ್ಲ, ನನಗೆ ಕೂಡ ಈಗ ಸಂಶಯ ಆಗುವುದು ಅದೇ. ನೀನು ಹೇಳಿದ ಮಂತ್ರವೇ ಬೇರೆ, ಆದ್ರೆ ಈ ಸರ್ಪಾಸ್ತ್ರ ಎಲ್ಲಿಂದ ಬಂತು ಅಂತ ಆಗ್ಬೇಕಲ್ಲ. ಅದೇ ಸಂಶಯವನ್ನು ಕೇಳ್ತಾ ಇದ್ದೇನೆ. ಮಾತಾಡಿ. ಯಾಕಂದ್ರೆ ಅವನಿಗೆ ಗಡಿಬಿಡಿ ಆಗ್ತಾನೆ, ಸ್ವಲ್ಪ ಮಾತಾಡಿ. ಎಲ್ಲದಕ್ಕೂ ಬಂದು ಕುತ್ಕೊಳ್ಳಿಕ್ಕೆ ನನಗೆ ಆಗುದಿಲ್ಲ. ಅದಕ್ಕೊಂದು ಸಮಯ ಅಂತ ಉಂಟು. ಹೌದು. ನಾನು ಒಳ್ಳೆ ಜನ. ಒಳ್ಳೆ ಜನ. ನೀನು ಹಾಗೆ ಅಲ್ಲ, ನೀನು ಕೆಟ್ಟವ ಅಂತ ಹೇಳಿದ್ಯಾ? ನನ್ನ ಪರಿಚಯ ಹೇಳುವುದಿಲ್ಲ. ಹೌದೌದು. ನಿಮಗೆ ಗೊತ್ತಿಲ್ಲಲ್ಲ. ಹೌದೌದು. ಅಲ್ಲ, ನೀನು ಒಳ್ಳೆಯವನು ಅಂತ ನೀನೇ ಹೇಳಿಕೊಳ್ಬೇಕು. ಶಲ್ಯ ನಾನು ಮಾತ್ರ ಅಲ್ಲ, ಅವನಿಗೆ ನೀನು ಒಳ್ಳೆ ಜನ. ಅಲ್ಲ, ಅವನಿಗೆ ಒಂದು ಪ್ರಮಾಣ ಪತ್ರ ಅವನಿಗೆ ಕೊಟ್ಟಿದ್ದಾನೆ. ಹೌದಾ? ನೀನು ಒಳ್ಳೆ ಈಗ ನನಗೆ ನಿನ್ನ ಪ್ರಮಾಣ ಪತ್ರ. ನಾನು ಒಳ್ಳೆಯವ. ಸರಿ ಸರಿ. ಅರ್ಜುನ ಅಲ್ಲ, ಇಷ್ಟು ಒಳ್ಳೆಯವನಿಗೆ ಇಂಥ ಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಅಂತ ಬೇಕಲ್ಲ. ಅಲ್ಲ ಅರ್ಜುನ ಸರಿ.
ಅರ್ಜುನ ಸರಿ ಇಲ್ವಾ? ಯಾಕೆ? ಸರಿ. ಒಂದು ಅಂಗುಲಕ್ಕೂ ಅವನ ನಂಬರ್. ಅರ್ಜುನನ ನಂಬರ್. ಯಾಕೆ? ಈ ಹಿಂದೆ ಏನೆಲ್ಲ ಮಾಡಿದ್ದಾನೆ ಎಲ್ಲ ನಿಮಗೆ ಗೊತ್ತುಂಟು. ಅವನ ಒಟ್ಟಿಗಿದ್ದವನ, ಅವನ ಊರಿನವನ ನೀನು? ಅಲ್ಲ, ಒಮ್ಮೆ ಒಮ್ಮೆ ಆಲೋಚನೆ ಮಾಡಿದ್ರಿ ನೀವು. ಏನು? ಪರೀಕ್ಷಾ ರಂಗದಲ್ಲಿ ಹೌದು. ಎಷ್ಟಾದ್ರೂ ಅವ ಸುರೇಶನ ಸುತನಲ್ವ ಮಾರ್ರೆ. ಯಾಕಂತ ಹೇಳಿದ್ರೆ ಹಾ. ಆ ಇಂದ್ರ ಎಷ್ಟೆಲ್ಲ ಕಪಟ ಮಾಡಿದ್ದಾರೆ, ಹೌದು. ಹೌದು. ಎಷ್ಟು ಸಲ ಪೆಟ್ಟು ತಿಂದ್ರು, ಮತ್ತೆ ಮತ್ತೆ ಏನಾದ್ರೂ ಮಾಡಿ ಬರುದಿಲ್ಲ ಅಂತ ಸ್ವಭಾವ ಸ್ವಲ್ಪ ಇರೋದು ಇರ್ತದ. ಅವನ ಅವನ ಒಟ್ಟಿಗಿರುದು ಪುರುಷೋತ್ತಮ ಅಲ್ವಾ? ಹೌದು. ಅದಾಗ್ತದೆ. ಮತ್ತೆ ಹೌದು. ಆದ್ರಿಂದ ಆಟ ಆಡ್ತಾನೆ. ಹೌದು. ಅವನು ಕೂಡ ಆಟದವನೇ, ಇವನು ಕೂಡ ಆಟದವನು. ಹೌದಪ್ಪ. ಯಾಕಂದ್ರೆ ಸರಿ. ಈ ಪುರುಷೋತ್ತಮ ಮತ್ತು ಅರ್ಜುನ ಹೌದು. ಒಟ್ಟಿಗೆ ಸೇರಿದ್ರೆ ಭಾರಿ ಕಷ್ಟ. ಹೌದೌದು. ಅದು ಮತ್ತೆ ಹೇಳ್ತೇನೆ. ಹೌದೌದು. ಈಗ ಅರ್ಜುನ ಸರಿ ಇಲ್ಲ. ಇಲ್ಲ, ರಾಮ ಪರೀಕ್ಷಾ ರಂಗ ಯಾವ್ದು? ಸರಿ. ಪರೀಕ್ಷಾ ರಂಗದಲ್ಲಿ ಹೌದೌದು. ಯಾರಾದ್ರೂ ಸಾವಿರ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಸೇರಿದ್ರು ಜನ. ಹೌದೌದು. ನಿನ್ನ ಬಗ್ಗೆ ಹ್ಮ್. ಒಬ್ಬನೇ ಒಬ್ಬ ಹ್ಮ್. ಎತ್ತು ತುಟಿ ಪಿಟಿಕ್ ಅಂತ ಹೇಳಿಲ್ಲ. ಯಾರು ಹೇಳಿದ್ರು? ಇವ ಒಬ್ಬ ಮಾತ್ರ ಆ ಭೀಮನ ಒಂದು ಮಾತು ಕೇಳಿ ಹೌದು. ನಿಮ್ಗೊಂದು ಸವಾಲು ಹಾಕಿದ್ದ. ಹೌದು. ನೀನೇನು ಮಾಡಿದೆ? ಹ್ಮ್. ಏನು ನನಗೆ ಮಾಡಿದ್ರು? ಪ್ರತಿಯಾಗಿ ಹೌದು. ನೀನು ನಿಂತವ ಹೌದು. ಮೆಚ್ಚಿದೆ ನಾನು. ಅವ ಏನು ಪ್ರದರ್ಶನ ಮಾಡಿದ್ರೆ ಅದು ಅಲ್ಲ, ನನ್ನನ್ನು ಮೆಚ್ಚಲಿಕ್ಕೆ ನೀನು ಯಾಕೆ ಬಿಡ್ಲೇ ಇಲ್ಲ ಅಂತ ನೀನು. ಬೀಳಿಲ್ಲ? ನನಗೆ ಖುಷಿಯಾಗಿ. ಖುಷಿ ಆಯ್ತಾ? ಹೌದು. ಈಗ ನಿನ್ನ ಖುಷಿಗೆ ನಾನು ಇಲ್ಲಿಗೆ ಬಂದದ್ದು. ಹೇಳಬೇಕಲ್ಲ, ವ್ಯಕ್ತ ಮಾಡಬೇಕಲ್ಲ. ಅಲ್ಲ, ನಿನಗೆ ಖುಷಿ ಆಗ್ಲಿಕ್ಕೆ ನಾನು ಪ್ರಮಾಣ ಪತ್ರ ಕೊಡ್ಲಿಲ್ಲ. ಅಲ್ಲ, ಅಲ್ಲ. ಮತ್ತೆ ನಾನು ಹೇಳಬೇಕಲ್ಲ. ಹೌದು. ಹಾಗಾಗಿ ಆಲೋಚನೆ ಮಾಡುದು ನಾನು. ಆಲೋಚನೆ. ನನ್ನ ಕೆಲಸ ಆಗಬೇಕು ಅಂತ ಆದರೆ ಅದು ಎಲ್ಲರ ಕೈಯಲ್ಲಿ ಆಗುವಂತಹದ್ದಲ್ಲ. ಈ ಭೂಮಿಯಲ್ಲಿ ಅಥವಾ ಎಲ್ಲ ಲೋಕಗಳಲ್ಲಿ ಒಬ್ಬ ಬಲಿಷ್ಠನಾದವನು ಯಾರು? ಯಾರು? ನೀನೇ. ಈಗ 3 ಲೋಕಗಳಲ್ಲಿ ಬಲಿಷ್ಠ ನಾನು ಅಂತ. ನೀನೇ. ಹೌದಾ? ಯಾರು ಹೇಳಿಲ್ಲ ನಿಮಗೆ? ಹೇಗೆ? ಅವರಿಗೆ ಒಂದು ಮಾತ್ಸರ್ಯ. ಮತ್ಸರ್ಯ ಉಂಟು ಅವರಿಗೆ. ಹೌದಾ? ಎಲ್ಲಿಯಾದರೂ ನಿನ್ನನ್ನು ಹೊಗಳಿ ಮತ್ತೆ ಸ್ವಲ್ಪ ಅವರ ಹೆಸರು ಮಾಡಬಹುದಲ್ಲ. ಹಾಗೆ ಅರ್ಜುನಲ್ಲಿ ಏನುಂಟು? ಏನಿಲ್ಲ. ಅವೊಬ್ಬ ಕಪ್ಪಿನವ ಇಲ್ಲದಿದ್ರೆ ಇವನಲ್ಲಿ ಏನಾದರೂ ಉಂಟ? ಪುರುಷೋತ್ತಮ ಇದ್ದರೆ ಮಾತ್ರ ಅರ್ಜುನ ಇಲ್ಲ, ಏನೇನೂ ಇಲ್ಲ. ಅವ ಎಲ್ಲ ತಿಳ್ಕೊಂಡಿದ್ದೀನಿ. ನಿನ್ನೆಯಿಂದ ಅವ ಇಲ್ಲ, ಇವತ್ತು ಬಂದದ್ದು. ಹೌದಾ? ಖಂಡಿತ. ಬರ್ತಾನೋ ಇಲ್ವೋ? ಇಲ್ಲಪ್ಪ. ಆದ್ರೆ ಅವ ಕಾಯ್ತಾ ಇರ್ತಾನಲ್ಲ ಪುಣ್ಯ. ಯಾವುದಕ್ಕೂ ಬರಲಿಕ್ಕೆ ಇವತ್ತು ಬರಲೇಬೇಕು. ಬಂದೇ ಬರ್ತಾರೆ. ಈಗ ಅರ್ಜುನ ಸರಿ ಇಲ್ಲ. ಇಲ್ಲ. ಇನ್ನುಂಟು. ಏನು? ಅವನು ಸ್ವಲ್ಪ ರಾವಣನಿಗೆ ಹತ್ತಿರ. ರಾಮನಿಗ? ರಾವಣನಿಗ. ಹೇಗೆ? ರಾವಣನಿಗೆ 10 ತಲೆ, ಇವನಿಗೆ 10 ಹೆಸರು ಉಂಟಲ್ಲ. ಹೌದಾ? ದಶನಾಮ ಅಂಕಿತ. ಅಲ್ಲ, ಹೇಳ್ತಾರೆ ಅವ ದಶಗಂಕ ಆದ್ರೆ ಇವ ದಶನಾಮ. ಅಲ್ಲಿ ಕೊಟ್ಟದ್ದು ಇಲ್ಲಿ ಕೊಟ್ಟದ್ದು. ಹೌದು. ನಾನು ಎಲ್ಲಿ ಕೇಳಿಲ್ಲ. ನಾನೆಲ್ಲ ಸುಮ್ಮನೆ ಅವರವರೆಲ್ಲ ಹೇಳುವಂಥದ್ದನ್ನು ಕೇಳಿದಷ್ಟೇ. ಸರಿ. ಅದನ್ನು ನಾನು ಒಪ್ಪುವುದಿಲ್ಲ. ಅಲ್ಲ, ನೀವೀಗ ಅವನನ್ನು ವಿರೋಧಿಸುವುದಕ್ಕಾಗಿ ಹೇಳುವುದು? ಅಲ್ಲ, ಮತ್ತೆ ಇವತ್ತಿನ ಸಂದರ್ಭ ಇನ್ನು ನಿಮಗೆ ಸ್ಪಷ್ಟ ಆಗ್ಬೇಕಲ್ಲ. ಹಾಗೆ ಈಗ ಅವ ರಾವಣನ ಅವತಾರ, ರಾವಣನ ಅಂಶವತಾರ. ಶಲ್ಯ ಕೇಳಿ ಮಾತ್ರ ಬಿಡಬೇಕು. ಹೌದೌದು. ಕೇಳಿ ಮಾತಾಡು, ಮತ್ತೆ ಮಾತಾಡು. ಹಾಗೆ ಒಳ್ಳೆ ತಯಾರು ಮಾಡ್ಕೊಂಡು ಬಂದಿದ್ದಾನೆ. ಹೌದು. ರಾವಣನು ಕೂಡ ಸನ್ಯಾಸಿ ವೇಷ ಮಾಡಿದ. ಸೀತೆಯನ್ನು ಅಪಹರಿಸಿದಕ್ಕೆ ಅಪಹರಿಸುವ ಇವ ಕೂಡ ಮಾಡಿದ್ದಾನೆ. ಇವ ಮಾಡಿದ್ದಾನಲ್ಲ. ಹೌದು. ಗೊತ್ತಿಲ್ವಾ? ಅರ್ಜುನ ಸನ್ಯಾಸಿ. ಸುಭದ್ರೆಯನ್ನು ಕದ್ದುಕೊಂಡು ಬರುದಲ್ಲ. ಹಾಗೆ ಈ ಸರಿಯಿಲ್ಲದವನನ್ನು ಇನ್ನು ಬಿಡಬಾರ್ದು. ಹಾಗೆ ಅವನನ್ನು ಬಿಡದ ಹಾಗೆ ಮಾಡುವ ನಿನಗೆ ಮಾತ್ರ ಬಲ ಇರುವಂತ. ಹೌದು. ಅದಕ್ಕೆ ಒಂದು ಕೆಲಸ ಉಂಟಿಲ್ಲ. ಏನು? ಯಾಕೆ ಗೊತ್ತಾಯ್ತಾ? ಏನು? ಯಾಕೆ? ಈ ಸಂದರ್ಭ ನೀನು ಬಳಸಿದ್ದು ಎಲ್ಲ ತಪ್ಪ. ಪುರುಷೋತ್ತಮ ಯಮುನೆಯ ಗತಿಯನ್ನು ತಿರುಗಿಸ್ತಾನೆ, ಅಗ್ನಿಯನ್ನು ಕುಡಿಯುತ್ತಾನೆ. ಇದುವರೆಗೆ ಆಗ್ತದೋ? ಆಗುವುದಿಲ್ಲ. ಇವೊಂದು ಉದ್ದೇಶ ಇಟ್ಟುಕೊಂಡೇ ಬಂದದ್ದು. ಏನು? ನನ್ನ ಸುಯೋಧನ ಹೋದಾಗ ಎಷ್ಟು ಬೇಕೋ ಅಷ್ಟು ಸುಯೋಧನನ್ನು ನಿಂದಿಸಿದ್ದಾನೆ. ಕೇವಲ ಮಿತ್ರ
ಮಾತಿಗೋಸ್ಕರ, ವರದ ಶಕ್ತಿಗೋಸ್ಕರ ಎಷ್ಟು ತಗ್ಗುವುದಕ್ಕಾಗ್ತದೋ ಅಷ್ಟು ಸುಯೋಧನ ತಗ್ಗಿದ್ದಾನೆ. ಒಪ್ಪಿಸಿ ರಥಾರೂಢನಾಗಿದ್ದಾನೆ. ರಥಾರೂಢನಾಗಿ ಸಾರಥಿವ ಅಲ್ಲಿ ಕೃಷ್ಣ ಅಂತ ಹೇಳಿಕೊಂಡ ತಕ್ಷಣ ಇರ್ಲಿ, ಸಾರಥಿ ಅಂದ್ರೆ ಏನು, ಸೂತಂತ್ರ ಏನು? ಒಬ್ಬ ರಥಿಕನಾದವ ಸಾರಥಿ ಎಲ್ಲ ಮಾತಾಡಿಗಲ್ಲ, ಕಾಲಲ್ಲಿ ಒದೆ ಹೋಗು ಮುದಾಗಿ ಹಾಗೆ ಹೇಳುದು. ಸಾರಥಿ ಅಂದ್ರೆ ಸ್ಥಾನ ಅಷ್ಟೇ, ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಅಲ್ಲಿ ಕೃಷ್ಣ ಅಂತ ತುಳಿಲಿಕ್ಕೆ ಆಗುದಿಲ್ಲ ಅಷ್ಟೇ. ಬಡಿಸಿ ಮುದೇ ಅಲ್ಲಿ ತಿರುಗಿಸಿ, ಇಲ್ಲಿ ಬಲಗಾಲಲ್ಲಿ ಬಲಗಾಲ ಕುಟ್ಟುವುದು ಮಾತ್ರ ಕೆಲಸ ಅಷ್ಟೇ. ಅನುಗ್ರಹವನ್ನಿತ್ತರೆ ಜಯಲಲನೆಯನ್ನು ನನ್ನೊಡೆಯನ ಜಂಗೆಯಿಂದ ಜಾರಿರುವಂತ ಆಕೆಯ ಮುಡಿಯನ್ನು ಹಿಡಿದು ದರನೆ ಎಳೆತಂದು ನನ್ನೊಡೆಯನನ್ನ ಪುರಪೀಠದಲ್ಲಿ ಕೊಳ್ಳಿರಿಸಿ ಆಕೆಯನ್ನ ಜಂಗೆಗೇರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ, ರಥವನ್ನೆತ್ತುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಏನದು? ಬಂದು ಹರಿಯು ಕಪಟ ವೇಷದಿಂದ ಸೂರ್ಯ ಸುತನ ಕೂಡಿ ಇಂತೆಂದ ಜಾಗದೊಳಗೆ ನಿನ್ನಳಿ ಒಂದು ಗಾಡೆ ಬೆನುದಾನವೈ ತಂದೆಲ್ಲಿಗೆನ್ನಪೇಕ್ಷೆ ಎನ್ನ ಪೂರೈಸುವುದು ಖ್ಯಾತಿಯನ್ನು ಕೊಂದಂತಹ ದೋಷ ಹಾಕಿದೆ ನಾನು ಬೇರೆ ಬೇರೆ ವೇಷ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ ಹಾಗೂ ಕೃಷ್ಣಾವತಾರ. ಕೃಷ್ಣಾವತಾರದಲ್ಲಿ ಅದೆಷ್ಟೋ ವೇಷಗಳನ್ನು ಹಾಕಿದ್ದೇನಪ್ಪ. ಕೃಷ್ಣಸ್ತು ಭಗವಾನ್ ಸ್ವಯಂ, ಲೋಕವೆಲ್ಲ ಕೊಂಡಾಡುತ್ತಾ ಇದೆ. ಆಗಲೇ ಹೇಳಿದ ಹಾಗೆ ಈ ಕೃಷ್ಣಾವತಾರದಲ್ಲಿ ಇದುವೇ ನನ್ನ ಪೂರ್ಣಾವತಾರವೆಂದು. ಇದರಲ್ಲಿ ಅದೆಷ್ಟೋ ವೇಷವನ್ನು ಹಾಕಿದೆ. ಯಾಕೆ? ಕಾರಣವಿದೆ. ಪರಿಸ್ಥಿತಿ ಬಂದಿದೆ, ಧರ್ಮವನ್ನು ರಕ್ಷಿಸಬೇಕಾಗಿದೆ. ಆದುದರಿಂದ ಈ ಸೂರ್ಯಸುತ, ಈ ಕರ್ಣನೇನು ಸಾಮಾನ್ಯನೇ? ಅಲ್ಲವಪ್ಪ, ಈತ ಸಾಮಾನ್ಯನಲ್ಲ. ಈತನ ಮೌಲ್ಯ ಪಾಂಡವರಿಗೆ ಅರಿಯದು. ಯಾಕೆ? ಇವನ ಹುಟ್ಟು ಅವರಿಗೆ ಗೊತ್ತಿಲ್ಲ. ಹಾಗಿದ್ದರಿಂದ ಹೇಳುತ್ತಾನಲ್ಲ ಅವನು, ಇವನನ್ನು ನಾಶ ಮಾಡುತ್ತೇನೆ, ಇವನನ್ನು ಕೊಲ್ಲುತ್ತೇನೆ ಎಂದು. ಅರ್ಜುನ ಭಾಷೆ ಇಟ್ಟು ಇಲ್ಲಿಗೆ ಬಂದಿದ್ದಾನೆ. ಹಾಗಾಗಿ ಆ ಮಾತನ್ನು ನಾನು ಉಳಿಸಬೇಕಿದೆ. ಯಾಕೆ ನಾನು ಆ ಮಾತನ್ನು ಉಳಿಸಬೇಕಿದೆ? ಯಾಕೆಂದರೆ ಅರ್ಜುನ ಮತ್ತು ನಾನು ಇಬ್ಬರೂ ಒಂದೇ. ಯಾಕೆ? ಪಾಂಡವಾನಾಂ ಧನಂಜಯೋಸ್ಮಿ. ನಾನು ಹೇಳಿದಂತಹ ಮಾತು, ಪಾಂಡವನೆಂದರೆ ಪಾಂಡವರು, ಅರ್ಜುನನು, ಪಾಂಡವನು ಅರ್ಜುನನು. ಹಾಗಾಗಿ ಅರ್ಜುನನೆಂದರೆ ನಾನು. ಇನ್ನೂ ಒಂದು ವಿಷಯವಿದೆ. ನರನಾರಾಯಣನೆಂದು ಖ್ಯಾತನಾದವನು ನಾನು. ಹೇಗೆ? ನರನೆಂದರೆ ಅರ್ಜುನ, ನಾರಾಯಣನೆಂದರೆ ನಾನು. ಹಾಗಾಗಿ ನಾವಿಬ್ಬರು ಸೇರಿದರೆ ಮಾತ್ರ ಧರ್ಮವನ್ನು ರಕ್ಷಿಸುವುದಕ್ಕೆ ಸಾಧ್ಯವಿದೆ. ಹಾಗಿದ್ದರಿಂದ ಧರ್ಮವನ್ನು ರಕ್ಷಿಸುವುದು ನನ್ನ ಕೆಲಸ. ನನ್ನ ಬಗ್ಗೆ ಹೇಳಿ ಆಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಇಲ್ಲಿ ಯಾರು ಕುಳಿತುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾಗಿ ಈಗ ಏನು ಮಾಡುವುದು? ಯಾವ ವೇಷದಲ್ಲಿ ಹೋಗುವುದು? ಅದೇ ಸರಿ, ವಿಪ್ರ ವೇಷ ಆದೀತು. ಆ ವೇಷದಲ್ಲೇ ಹೋಗುತ್ತೇನಂತೆ. ಇದು ಬಹಳ ಸರಳವಾದ ವೇಷ. ಎರಡು ಬಡಿ ಬಟ್ಟೆ ಇದ್ದರೆ ಸಾಕಪ್ಪ, ಎಲ್ಲವೂ ಆಗಿ ಹೋಗುತ್ತದೆ. ಹಾಗಾಗಿ ಏನು ತಡ ಮಾಡುವುದು ಸರಿಯಲ್ಲ. ವಿಪ್ರ ವೇಷದಲ್ಲಿದ್ದೇನೆ. ಓ ಕರ್ಣ, ವಿಪ್ರೋತ್ತಮ
ಸಮರಾಂಗಣದ ಮಧ್ಯೆ ಹ್ಮ್ ತಮ್ಮಂತವರು ಆಗಮನ ಸರಿಯಲ್ಲ. ಹ್ಮ್ ಆದರೂ ಕೂಡ ಹ್ಮ್ ರಕ್ತ ಮಾಂಸ ಮಧ್ಯೆ ಎಲುಬಿನ ಹಂದರಗಳ ಮಧ್ಯೆ ಹ್ಮ್ ವಿಪ್ರೋತ್ತಮರು ಆಗಮಿಸಿದ್ದೀರ. ಹ್ಮ್ ಸ್ವಾಮಿ, ಹ್ಮ್ ಭೂದ್ವಿಜರು ನೀವು, ಹ್ಮ್ ನಿಮ್ಮನ್ನು ಗೌರವಿಸಬೇಕಾಗಿರುವಂಥದ್ದು ಲೋಕ ರೂಢಿ, ಹ್ಮ್ ಅದು ಧರ್ಮವೂ ಹೌದು. ಹ್ಮ್ ನೆಲೆ ಎಲ್ಲೇ ಆಗಿರಬಹುದು, ಸ್ಥಾನ ಯಾವುದೇ ಆಗಿರಬಹುದು. ಹ್ಮ್ ಕುರುಕ್ಷೇತ್ರಕ್ಕೆ ತಾವು ಆಗಮಿಸಿದಿರಿ ಎಂದಾಕ್ಷಣ ಹ್ಮ್ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ಹ್ಮ್ ಆದ್ದರಿಂದ ಹ್ಮ್ ಶಿರವಾಗಿದ್ದೇನೆ, ಹ್ಮ್ ಶರೀರದಲ್ಲಿ ಪ್ರಾಣ ಇಲ್ಲ, ಹ್ಮ್ ಆದರೂ ಕೂಡ ಹ್ಮ್ ನಿಮಗೆ ವಂದಿಸಿಕೊಂಡಿದ್ದೇನೆ. ಹ್ಮ್ ಸ್ವಾಮಿ, ಕರ್ಣ ತಾವು ಬರಬೇಕಂತಿದ್ರೆ ಹ್ಮ್ ಏನಾದರೂ ಒಂದು ಉದ್ದೇಶ ಇರಬೇಕು. ಹ್ಮ್ ಇಲ್ಲಿ ಶಸ್ತ್ರಗಳ ಹಾರಾಟ ನಡೀತಾ ಇದೆ, ಹಾ ಪ್ರಾಣಗಳ ಚೀರಾಟ ನಡೀತಾ ಇದೆ. ಹೌದಪ್ಪ. ಇಲ್ಲಿ ಹ್ಮ್ ಕದನ ಕಲಿಗಳ ಮಧ್ಯೆ ಹೋರಾಟ ನಡೀತಾ ಇದೆ. ಹ್ಮ್ ಈ ಮಧ್ಯೆ ಹಾ ನಿತ್ಯ ತ್ರಿಸಂಧ್ಯಾ ಕಾಲಗಳಲ್ಲಿ ಹ್ಮ್ ಭಗವಂತನನ್ನ ಪೂಜಿಸುವಂತ ತಾವುಗಳಿರುವಂತ ತಾಣ ಇದಲ್ಲ. ಹಾ ಬಂದಿರುವಂತ ಕಾರಣ ಏನು ಸ್ವಾಮಿ? ಕರ್ಣ, ಸ್ವಾಮಿ, ದಾನಶೂರ ಕರ್ಣನೆಂದು ಕೇಳಿ ಇಲ್ಲಿಗೆ ಬಂದವರು ನಾನು. ಓಹೋ, 3 ಲೋಕವೂ ನಿನ್ನ ಖ್ಯಾತಿಯನ್ನು ಹೊಗಳುತ್ತಾ ಇದೆ. ಆ, ಹಾಗಾಗಿ ಹ್ಮ್. ನಿನ್ನಲ್ಲಿ ದಾನ ಬೇಡಲು ಬಂದೆನಪ್ಪ. ಪ್ರಭು, ಓ ದಾನಶೂರ ಕರ್ಣ, ದಾನಶೂರ ಕರ್ಣ, ದಾನಶೂರ ಕರ್ಣ, ಹ ಕೇವಲ ಒಂದು ಕಾರಣಕ್ಕಾಗಿ ಹ್ಮ್ ಲೋಕ ನನ್ನನ್ನು ಕೊಂಡಾಡ್ತಾ ಇದೆ. ಹ ಅದಕ್ಕೂ ಒಂದು ಉದ್ದೇಶ ಇದೆ. ಏನದು? ಈ ದಾನಶೂರತ್ವ ಎಲ್ಲಿವರೆಗೆ ನಡೆಯುತ್ತದೆ? ಹ್ಮ್ ನನ್ನೊಡೆಯ ಹ್ಮ್ ಗುರುಪೀಠವನ್ನು ಅಲಂಕರಿಸುವವರೆಗೆ ನಡೆಯುತ್ತದೆ. ಹ್ಮ್ ನಾನು ದಾನ ಮಾಡಿದರೂ ಕೂಡ ಅದಕ್ಕೆ ದಾತಾರ ನನ್ನೊಡೆಯ ಕುರುಕುಲಾತ್ತಮ, ಹೌದು. ಕುರುಕುಲ ತಿಲಕ, ಕುರುಕುಲ ಅನ್ವಯ ತಿಲಕ. ಹ್ಮ್ ಆದರೆ ಹ ಕೊಟ್ಟಿದ್ದೇನೆ. ಹ್ಮ್ ಇಲ್ಲದ ಸಂದರ್ಭದಲ್ಲಿ ಮಾಡನ್ನ ಸೆಳೆದು ಅದನ್ನು ಕೂಡ ಕೊಟ್ಟಿದ್ದೇನೆ. ಹ್ಮ್ ಕೊಡಿಸಿದ್ದು ಭಗವಂತ, ಕೊಟ್ಟದ್ದು ನಾನು. ಹ್ಮ್ ಆದರೆ ಈಗ ಕೊಡಬೇಕೆನ್ನುವಂತ ಮನಸ್ಸಿದೆ. ಹ್ಮ್ ಎಲ್ಲವನ್ನೂ ಕಳೆದುಕೊಂಡು ಇದ್ದಂತ ರಥ ಕೂಡ ಹ್ಮ್ ಆ ಭೂಮಾತೆ ಅಲ್ಲ, ನಿನ್ನ ದಾನ ವೃತ್ತಿಯಿಂದ ಆ. ನನಗೆ ಅಮೃತ ಧಾರೆಯಿಂದ ನನಗೆ ಧಾರೆ ಎಳೆದುಕೊಂಡು ನನ್ನ ಹೃದಯದಲ್ಲಿರುವಂತ ಅಮೃತ ಕಲಶ ಹ ಅದನ್ನು ಕಂಡವರು ನೀವು, ಹೌದು. ವಿಪ್ರೋತ್ತಮರು. ಹಾ. ಅರ್ಥವಾಯಿತು, ಅರ್ಥವಾಯಿತು. ವಿಪ್ರನಲ್ಲ ಈತ ನನ್ನ ಪತ್ನಿ ಭಾನುಮತಿಯ ಅಂತರಂಗದಲ್ಲಿ ಭಾನುಮತಿಯೊಂದಿಗೆ ಪಗಡೆಯನ್ನಾಡುವಾಗ ಪಗಡೆಯ ನೆತ್ತ ಆಗಿ ಕೊಡು ಕೊಡು ಎಂದು ಕಾಡಿದಾಗ ಆಕೆಯ ಕತ್ತಲ್ಲಿರುವಂತ ಮುತ್ತಿನ ಸರವನ್ನು ಸೆಳೆದು ಇದೇ ನನಗೆ ನೆತ್ತ ಸೆರಗು ಜಾರಿ ಆ ಮಣಿ ತುಂಡರಿಸಿ ಆ ಮಣಿಗಳು ಚೇವಳಿಸ್ತಿರುವಾಗ ಬಂದಂತಹ ಸುಯೋಧನ, ಕರ್ಣ ಇದನ್ನು ಹೆಕ್ಕಿ ಕಡಲೆ ಎಂದು ಕೇಳಿದಂತ ನನ್ನ ಸುಯೋಧನ ಅದುವರೆಗೆ ಈ ಏಕಾಹದಲ್ಲಿ ಯಾರೆಲ್ಲ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೋ ಅವರೆಲ್ಲರಿಗೂ ಆ ಜಗದ್ರಕ್ಷನಾಗನಾದ ಭಗವಂತನ ಅನುಗ್ರಹ ಇರಬೇಕು. ಅದಕ್ಕೋಸ್ಕರ ತಡ ಮಾಡುವುದಲ್ಲ, ಆತ್ಮಶೋಧನೆಯನ್ನ ಆತ್ಮಚಿಂತನೆಯನ್ನ ಮಾಡಿ ನನ್ನೊಡೆಯನಿಗೆ ಆತನಿಗೆ ಶಾಶ್ವತವಾದಂತಹ ಬದುಕು ಆತನ ಛಲದಲ್ಲಿ ಯಾವತ್ತೂ ಇರ್ತದೆ. ಬೆಲ್ಲ ಯಾವತ್ತೂ ಕಹಿಯಾಗುವುದಿಲ್ಲ, ಕಾಸರಕ ಯಾವತ್ತೂ ಸಿಹಿಯಾಗುವುದಕ್ಕಿಲ್ಲ, ಯಾವತ್ತೂ ಅದರ ಸತ್ವವನ್ನು ಕಳೆಯುವುದಕ್ಕಿಲ್ಲ. ನನ್ನೊಡೆಯನ ಹಣೆಯಲ್ಲಿ ಏನು ಬರೆದಿದ್ದಾನೆ ವಿಧಾತ ಅದರ ಸರಿಯಾಗಿ ನಡೆಯುತ್ತದೆ. ಆದ್ದರಿಂದ ಸಾಕ್ಷಾತ್ ಸುಪ್ರಸನ್ನನಾಗಿ ಬಂದಂತಹ ಭಗವಂತನಿಗೆ ನನ್ನ ಕಿರುಗತ್ತಿಯನ್ನ ಎತ್ತಿದ್ದೇನೆ, ಕುಂಡಲಗಳನ್ನು ಸೆಳೆದಿದ್ದೇನೆ, ನನ್ನ ಎದೆಯನ್ನ ಬಗೆದು ಕಲಶವನ್ನೆತ್ತಿ ಭಗವಂತ ಧಾರಾ
ಯಾಕೆ? ಎಲ್ಲಿ ಸಿದ್ಧರು ಸಾಧ್ಯರಿದ್ದಾರೋ, ಜ್ಞಾನಿಗಳಿದ್ದಾರೋ, ಆದರೂ ಕೂಡ ಸಜ್ಜನರ ಸಂಘವನ್ನು ಮಾಡಬೇಕು. ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ಈ ಕರ್ಣ ಇವನಲ್ಲಿ ಎಲ್ಲವೂ ಇತ್ತು, ಆದರೂ ಕೂಡ ಸಾವಿಗೆ ಕಾರಣ. ಅಂಗನೆ ಲಘುಮಿತ ಪತಿಯರ್ಪಿಸುವಳು, ಅಂಗನೆ ಲಘುಮಿತ ಪತಿಯನ್ನೆಪ್ಪಿಸುವಳು, ಶೃಂಗಾರದ ನಿದ್ದೆ ಸಾಗೆನ್ನುತ್ತ ರಂಗ. ಪಕ್ಷಿರಾಜನು ಬಂದು ಬಾಗಿಲ